ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ ಹೆಜ್ಜೆ ಮೇಲ್ ಹೆಜ್ಜೆ ಇಕ್ಕುತ್ತಾ ಗೆಜ್ಜೆಯ ಕಾಲ ಗಲ್ಲು ಗಲ್ಲು ಎನ್ನುತ್ತಾ ಹೆಜ್ಜೆ ಮೇಲ್ ಹೆಜ್ಜೆ ಇಕ್ಕುತ್ತಾ ಗೆಜ್ಜೆಯ ಕಾಲ ಗಲ್ಲು ಗಲ್ಲು ಎನ್ನುತ್ತಾ ಮೂರ್ ಜಗವ ಮೋಹಿಸೂತ ಮುರಹರನ ರಾಣಿಯೋ ಮೂರ್ ಜಗವ ಮೋಹಿಸೂತ ಮುರಹರನ ರಾಣಿಯೋ ಸಂಪತ್ತು ಕೊಡಲಿಕ್ಕೆ ವೆಂಕಟೇಶನ ಸಹಿತ ಸಂಪತ್ತು ಕೊಡಲಿಕ್ಕೆ ವೆಂಕಟೇಶನ ಸಹಿತ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ ಮಾಸ ಶ್ರಾವಣ ಶುಕ್ರದ ಶುಕ್ರವಾರ ಪೌರ್ಣಿಮೆ ದಿನ ಮುನ್ನ ಮಾಸ ಶ್ರಾವಣ ಶುಕ್ಲದ ಶುಕ್ರವಾರ ಪೌರ್ಣಿಮೆ ದಿನ ಮುನ್ನ ಭೂಸುರರೆಲ್ಲ ಕೂಡಿ ಸಾಸಿರ ನಾಮ ಮಾಡಿ ಭೂಸುರರೆಲ್ಲ ಕೂಡಿ ಸಾಸಿರ ನಾಮ ಮಾಡಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂದೇಹವಿಲ್ಲದೆ ಉಟ್ಟ ಪೀತಾಂಬರ ಹೊಳೆಯುತ್ತ ಕರದಲ್ಲಿ ಗಟ್ಟಿ ಕಂಕಣ ಹಿಡಿಯುತ್ತ ಉಟ್ಟ ಪೀತಾಂಬರ ಹೊಳೆಯುತ್ತ ಕರದಲ್ಲಿ ಗಟ್ಟಿ ಕಂಕಣ ಹಿಡಿಯುತ್ತ ಸೃಷ್ಟಿಗೋಡೆಯ ನಮ್ಮ ಪುರಂದರ ವಿಠಲನ ಸೃಷ್ಟಿಗೋಡೆಯ ನಮ್ಮ ಪುರಂದರ ವಿಠಲನ 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 ಸೃಷ್ಟಿಗೋಡೆಯ ನಮ್ಮ ಪುರಂದರ ವಿಠಲನ ಪಟ್ಟದರಸಿ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ ಪಟ್ಟದರಸಿ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ ಬಂದಾಳು ನಮ್ಮ ಮನೆಗೆ
ಭೂಮಿ ಸಂದೇಹವಿಲ್ಲದೇನೆ. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः. श्रीनिवासाय ते नमः. श्रीनिवासाय ते नमः. ನಾನೇನ ಮಾಡಿರೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿರೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿರೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿಲ್ಲದು ಎನಗೇನು. ಮಾನಾಭಿಮಾನವು ನಿಲ್ಲದು ಎನಗೇನು. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ. ನಾನೇನ ಮಾಡಿದೆ ನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ರಕ್ಕಸ ಸುಧನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ. ರಕ್ಕಸ ಸುಧನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ. ಓಕೆ ಬರುವ ಕರ್ಮ ಮಾಡಿದ ಜಾಮೀಳ. ಓಕೆ ಬರುವ ಕರ್ಮ ಮಾಡಿದ ಜಾಮೀಳ. ನಿನ್ನಕ್ಕನ ಮಗನೇನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲ ಕಳುಹಿದಳೆ. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲ ಕಳುಹಿದಳೆ. ಹರುಷದಿಂದ ವಿರುಷಿ ಪತ್ನಿಯ ಶಾಪವ. ಹರುಷದಿಂದ ವಿರುಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಸರ್ಪಶಯನ
ರಂಗ ನೀಯನ್ನ ಕಾಯಬೇಕು ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಾಭಿಮಾನವು ನಿನ್ನದು ಎನಗೇನು ಮಾನಾಭಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಶ್ರೀನಿವಾಸ ವೆಂಕಟರಮಣ ಗೋವಿಂದ ಶ್ರೀ ಪುರುಷೋತ್ತಮ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಯಾರೇ ರಂಗನ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ರಂಗನ ಯಾರೇ ಕೃಷ್ಣನ ಗೋಪಾಲ ಕೃಷ್ಣ
ಯಾರೇ ರಂಗನ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ರಂಗನ ಯಾರೇ ಕೃಷ್ಣನ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆದೆದವರು ಯಾರು ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆದವರು ಯಾರು ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಯಾಗಿ ರಕ್ಷಿಪನು ಗಟ್ಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇದ್ದವರು ಯಾರೋ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ವಿತ್ತವರು ಯಾರು ಎಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಎಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರ ತಂದಿಯುವರು ಯಾರೋ ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರ ಬೀಯುವವರ್ಯಾರೋ ಬಲ್ಲಿದನು
ಎಲ್ಲರನ್ನೂ ಸಲಹುವನು ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಕಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನೂ ಸಲಹುವನು ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕೃಷ್ಣ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯನಿ ಬಾರಯ್ಯ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯನಿ ಬಾರಯ್ಯ ಸಣ್ಣ ಹೆಜ್ಜೆಯನಿಟ್ಟು ಘೇಚಿನಾದಗಳಿಂದ ಸಣ್ಣ ಹೆಜ್ಜೆಯನಿಟ್ಟು ಘೇಚಿನಾದಗಳಿಂದ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯನಿ ಬಾರಯ್ಯ ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿನಿ ಬಾರಯ್ಯ ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿನಿ ಬಾರಯ್ಯ ಅಮಿತ ಪರಾಕ್ರಮ ಶಂಕರ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಕಮನೀಯ ಗಾತ್ರನೇ ಬಾರಯ್ಯ ದೊರೆಯೇ ಕಮನೀಯ ಗಾತ್ರನೇ ಬಾರಯ್ಯ ದೊರೆಯೇ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯನಿ ಬಾರಯ್ಯ ಕೃಷ್ಣಯನಿ ಬಾರಯ್ಯ ಸುರುಳು ಕೇಶಗಳ ಒಲಿವಾಂದ ಭರತ ಕಸ್ತೂರಿ ತಿಲಕದ ಚಂದ ಸುರುಳು ಕೇಶಗಳ ಒಲಿವಾಂದ ಭರತ ಕಸ್ತೂರಿ ತಿಲಕದ ಚಂದ ಶಿರದಿ ಒಪ್ಪುವ ನವಿಲು ಕಣ್ಣುಗಳಿಂದ ಶಿರದಿ ಒಪ್ಪುವ ನವಿಲು ಕಣ್ಣುಗಳಿಂದ ತರತರದಾಭರಣ ಧರಿಸಿ ನಿಭಾರೋ ತರತರದಾಭರಣ ಧರಿಸಿ ನಿಭಾರೋ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯನಿ ಬಾರಯ್ಯ ಕೃಷ್ಣಯನಿ ಬಾರಯ್ಯ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾದ ಭಕ್ಷಗಳ ಮುಚ್ಚಿಟ್ಟು ತರುವೆ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾದ ಭಕ್ಷಗಳ ಮುಚ್ಚಿಟ್ಟು ತರುವೆ ಜಾಲ ಮಾಡದೆ ನೀ ಬಾರಯ್ಯ ದೊರೆಯೇ ಜಾಲ ಮಾಡದೆ ನೀ ಬಾರಯ್ಯ ದೊರೆಯೇ ಬಾಲಯನ ತಂದ
ಕೃಷ್ಣಯನಿ ಬಾರಯ್ಯ ಸಣ್ಣ ಹೆಜ್ಜೆಯನಿಟ್ಟು ಗೇಚಿನಾದಗಳಿಂದ ಸಣ್ಣ ಹೆಜ್ಜೆಯನಿಟ್ಟು ಗೇಚಿನಾದಗಳಿಂದ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯನಿ ಬಾರಯ್ಯ ಕೃಷ್ಣಯನಿ ಬಾರಯ್ಯ ಕೃಷ್ಣಯನಿ ಬಾರಯ್ಯ जयति तेदिकं कृष्णा जन्मनाव्रज शयत इन्दिरा कृष्णा शश्वदत्रये दैतदृश्यतां कृष्णा दीक्षुतावका त्रैदतास्तव कृष्णा त्वां विचन्वते शरदुदाशये कृष्णा साधुजातसत् सरसिजोदर कृष्णा श्रीमुषादृशा सुरतनाथ ते कृष्णा अशुल्कदासिका वरदनिघ्नतो कृष्णा नेह किं वद विषजलाप्ययात् कृष्णा व्यालराक्षसा वशमारुतात् कृष्णा वैद्युतानलात् वृषमयात्मजात् कृष्णा विश्वतो भया दृशवते वयं कृष्णा रक्षिता मुहो नकुलगोपिका कृष्णा नन्दनो भवा न किल देहिनां कृष्णा अन्तरात्मदृक् विकनसातितो कृष्णा विश्वगुप्तये सक उदेयवान् कृष्णा सात्वतां कुले विरचिताभयं कृष्णा वृष्टिदुर्यते चरणमीयुषं कृष्णा संस्कृतेर्भयात् करसरोरुहं कृष्णा कान्तकामदं शिरसि देहिना कृष्णा श्रीकरग्रहं व्रजजनातिहन् कृष्णा वीरयोषितां निजजनस्मया कृष्णा ध्वंसनस्मित भजसखे भवत् कृष्णा किञ्चरिस्वनो जलरुहाननं कृष्णा चारुदर्शय प्रणतदेहिनां कृष्णा पापकर्षणं तरणचरानुगं कृष्णा श्रीनिकेतनं पणिपणार्पितं कृष्णा ते पदाम्बुजं प्रणकुचेषु न कृष्णा कन्दिरच्चयं मधुरया गिरा कृष्णा वल्गुवाक्यया बुधमनोज्ञया कृष्णा पुष्करेक्षणा विधिकरीरिमा कृष्णा वीरमोह्यति रदरसीदुना कृष्णा पाययस्वन तव मतामृतं कृष्णा तप्तजीवनं कविभिरीडितं कृष्णा कल्मषापहम् श्रवणमङ्गलं कृष्णा श्रीमदाततं भुवि गणन्ति ते कृष्णा भूरिदा जना प्रहसितं प्रिय कृष्णा प्रेमवीक्षणं विहरणं च ते कृष्णा ध्यानमङ्गलं रहसि संविदो कृष्णा रविरस्पश पुहकनो मन कृष्णा शोभयन्ति चलसि यद्वजा कृष्णा चारयन् पशून् नलिनसुन्दरं कृष्णा नाथते पदं शिरक्षणान्वरै कृष्णा सीदतीत्यन्या कलिलतां कृष्णा मना कृष्ण गच्छति दिनपरीक्षये कृष्णा नीलकुन्तलै वनरुहाननं कृष्णा विप्रदाव्रतं घनरजस्वलं कृष्णा दर्शयन्मोहो मनसि न स्मरं कृष्णा वीरयच्छसि प्रणतकामदं कृष्णा पद्मजार्चितं धरणिमण्डलं कृष्णा धैर्यमा
पङ्कजं कृष्णा शन्तमं च ते रमणनस्तनेषु कृष्णा अपहरादिहन् सुरतवर्धनं कृष्णा शोकनाशनं स्वरितवेणुना कृष्णा सुष्ठुचुम्टितम् इतररागविस्मरणं नरतां कृष्णा वितरवीरन कृष्णा तेतरामृतम् अटति यद्भवान् कृष्णा अग्निकाननं त्रुटितयुगागये कृष्णा त्वामपश्यतां कुटिलकुन्तलं कृष्णा श्रीमुखं च ते जड उदीक्षितां कृष्णा पक्षपक्षां पतिसुनान्वया कृष्णा भ्रातबान्धवा नतिविकलने कृष्णा अच्युतागता वदिति वितस्तवोत् कृष्णा गीतमोहिता कितवयोषित कृष्णा कस्रजेनिषे रहसि संविदं कृष्णा हृच्चयो यदम् रहसि दाननं कृष्णा प्रेमवीक्षणम् बृहदुरश्रियो कृष्णा वीक्षदामते मुहुरति स्महा कृष्णा मुह्यते मनः व्रजवनौकसां कृष्णा भक्तिरङ्गते व्रजिनहन्दलं कृष्णा विश्वमङ्गलम् त्यजमनाञ्चनं कृष्णा तस्य महात्मनां स्वजनहृद्दुजां कृष्णा यन्निषूदनम् यत्ते सुजातरक्षराणमुर्हान्सनेषु बीताशने प्रियजधिमहि कर्कशेषु तेनाटवीमटसि तद्यस्य तेन किंचित् कूर्पादिभ्रमति देवी भवादायुषं नः श्री मुख्य प्राणांतर्गत श्री लक्ष्मी नारायण हरिओम पुरुषोत्तम मासाचे देव जेवणाशील पुरुषोत्तम पाय पडू आमगेले स्वाम्यांक आशीर्वाद घेऊन एक दोन उत्तर पाय मी एक विशेष दीपालंकार एक प्रोग्राम दवरला तक आमगे पुरा वॉलंटियर्सना दनपार 2 घंटे होका कोणकोणांक तंतू भाग्य होका म्हणून असं त्यांनी पुरा येते आम्ही हांगा सगळ्याची दोन्ही आजी मध्येच वाट असल्या त्या 2 साइडाक स्टँड घालनो 2 साइड स्टँडारी दिवो जोडनो ताजी मध्येंतू फुल रंगोली घालता ती रंगोली घालनो मधमध्ये एक दिवो दवरतात स्टेजार एक 33 दिवो जडयतात ते दिवो आमगेल्या हांगा आसा पक्कने कोणाके तांगेल घरकडचे दिवो आणि जोडोका म्हणून मन असला रे जोडी दिवो हाडेता कोण हारता म्हणजे आमकां ते सांगात त्यामुळे आम्ही 33 लाख वच खातीर आमगेल्या हांगा आसा कसले प्रॉब्लेम ना मागीर हाडून ते एक्सचेंज जेवचे ते प्रॉब्लेम जेवचे ना ज्या म्हापशेच्याना गट्टी वचना तसं स्टिकर घालणार ते जोडोका म्हणजे मात्र नेजेला आम्ही जडयतात हांगा मागीर पाय संजे भजन ते उतरली 2-4 की पयर येयले ते तांणी तांकां सांगलां तांणी येता म्हणा तशें पाय तुमगेले विष्णू सहस्रनाम आनी गोपिका गीतनीक हे 33 मंत्र भजन तांणी सांगता ते म्हळ्यार तुमकां इन्फॉर्मेशन हांकां सुरवेक कळची खातीर आनी पाय संजे ते आमी दिवो ಸ್ವಲ್ಪ काळोख देतर म्हळ्यार 6 गंटले इतले 6 वरे भितर म्हळ्यार ताणी येवन बशी फुडें जळोवच्याका ते जळयतना बायल मनीस गडबीड करूनाका ती आरामेरी बायल सुद्दां अगूर जळयाती तशें तुमी घालची खातीर वगे येवका वाती पुरा घालू आसा कोणाकय ताका त्याल दिवका म्हूण आसल्यार दिवेता कंपल्सन ना आमगेलो त्याल आसा हाडयता तेमी दीपावळेक त्याल दिवका म्हूण जल्दी येती आनी तुळशी अर्चने आमी 15 तारीखेक एक्सटेंड केला 15 तारीखेक काल आसा तशें कोणेय घर न्ही म्हण जाल्यार टोकन घेयाती ते म्हळ्यार ते विष्णू सहस्रनामांचे विशय त्या वेळार येता
तो अरळ मल्लिगे पार्थसारथी 7 दिवस विष्णू सहस्रनाम महिमा म्हणका तगेले प्रवचन असा तशें हांव त्या वेळार आमी जल्तीतली पुराय आमगे समाज बांधवांक अर्चन करका म्हणका आमगेली विनंती. आता आनी भजन ಸ್ವಲ್ಪ घडी मुखार येता. ಹಾ 33 ನಮಾವಳಿಸ್ ಕೈ ಅನೇಕ ಅಮೇಕ 33 ಬಗೆ ಖಾಣ ಪರ ಹಂಗ ನಿವೇದಿ ಕೊರ್ಕ ಮಳ್ಳಕ್ಲ ಆಲ್ರೆಡಿ 26 ಜಲ ಆಮ್ಗೆಲೆ ಕೊಣಕೆ ಕೊರ್ಕ ಮಣಸ್ಲರಿ ತೈ ನಾವ್ಲಿಯಾತಿ सकाळी मात्र नाव स्वीट होय सकाळी मात्र नाव अनवाळ्यार करता म्हळ्यार आमी ते हांगा देवा निवेद करता ती आमगेले मनोनंदन म्हणून हांगा एक फिजिकली अशी चेडवाले स्कूल आसा ते चेडू येता ती ते देवा निवेद करून आमी तांकां वाडका म्हणल्यार स्पेशल आनी एक 35 कितें चेडू विथ तांगेले पेरेंट्स येतात म्हळ्यार तांकां तांणी जेवन येवची तशी नांदता न्ही तशें तांगेले पेरेंट्स तांगेर येतात आसा ती तांगेले 4 टीचर्स येतात आसा ती तांणी ಸ್ವಲ್ಪ जन कोणा उल्लोचे येता तांणी भजन श्लोकांनी सांगता म्हणा तांणी सकाळी 10 वरां येता ती तशें तेजो सायतार सकाळी पुराय जन जल्तीतली वग्गी येती इथे म्हळ्यार ते चेडवान येतना आमी एक ಸ್ವಲ್ಪ जन पुणे हंगास का तशें 33 ಸ್ವೀಟ ನಂಬರ್ हडची जाल्यार 33 पशी चड हाडा ती तुमगेले खिचडी तसर जाल्यार ते तुम्ही एक अंदाजे काढा ते आम्ही वांटून वाटतात ते काही प्रॉब्लेम ना खरकटी नाका खरकटी नसले रुलावांचे गांव पिठाचे तशे फरक श्री मुख्य प्राणांतर्गत श्री लक्ष्मी ವೆಂಕಟೇಶೋ ವಿಜಯತೆ ಶ್ರೀ ಪುರುಷೋತ್ತಮ ಮಾಸದಲ್ಲಿ ಜಪಿಸುವ 33 ಮಂತ್ರಗಳು ಪುರಜನನೆ ಹೇ ರಿಪೀಟ್ ಕೋರ್ಕ. ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ಜಿಷ್ಣವೇ ನಮಃ. ಶ್ರೀ ಮಹಾವಿಷ್ಣವೇ ನಮಃ. श्री हरये नमः. श्री कृष्णाय नमः. श्री अधोक्षजाय नमः. श्री केशवाय नमः. श्री माधवाय नमः. श्री रामाय नमः. श्री अच्युताय नमः. श्री पुरुषोत्तमाय नमः. श्री गोविंदाय नमः. श्री वामनाय नमः. श्री श्रीधराय नमः. श्री श्रीकंठाय नमः. श्री विश्वसाक्षिणे नमः. श्री नारायणाय नमः. श्री मधुरिपवे नमः. श्री अनिरुद्धाय नमः. श्री त्रिविक्रमाय नमः. श्री वासुदेवाय नमः. श्री जगद्योनये नमः. श्री शेषतल्पनिवासिने नमः. श्री संकर्षणाय नमः. श्री प्रद्युम्नाय नमः. श्री दैत्यारये नमः. श्री विश्वतोमुखाय नमः. श्री जनार्दनाय नमः. श्री दराधराय नमः. श्री गरुडध्वजाय नमः. श्री हृषिकेशाय नमः. श्री पद्मनाभाय नमः. श्री मधुसूदनाय नमः.
गोवर्धनधरं वन्दे गोपालं गोपरूपिणं गोकुलोत्सवमीशानं गोविन्दं गोपिकाप्रियं श्रीकृष्णार्पणमस्तु। सर्व महाजनाला विनंती, आयचे प्रवचन 8:25 तेजाता. श्री गुरुभ्यो नमः। हरि ओम। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ओम जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु सताम् अशेष सन्मंगलानि भवन्तु। श्री गुरुभ्यो नमः। हरि ओम। श्री शुक उवाच एवमेतत् पुरा पृष्टो मैत्रेयो भगवान् किल क्षत्रावनं प्रविष्टेन त्यक्त्वा स्वगृहमुद्दिमत् यदा त्वयं मन्त्रकृद्वो भगवान् अखिलेश्वरः पौरवेन्द्रपुरं हित्वा प्रविवेशात्मसात्कृतम्। ತೃತೀಯ ಸ್ಕಂದದ ಆರಂಭದಲ್ಲಿ ಮಹಾಮಹಿಮನಾದ ಒಳ್ಳೆ ನೀತಿಶಾಸ್ತ್ರಜ್ಞ
ಮಹಾಭಾರತದ ಕಾಲದ ದೊಡ್ಡ ಜ್ಞಾನಿ. ನಾವೆಲ್ಲ ಮಹಾಭಾರತದ ದೊಡ್ಡ ಜ್ಞಾನಿ ಅಂದರೆ ಭೀಷ್ಮಾಚಾರ್ಯರು ಅಂತ ತಿಳ್ಕೊಂಡಿದ್ದೇವೆ. ಭೀಷ್ಮನಷ್ಟೇ ಅಥವಾ ಭೀಷ್ಮನಿಗಿಂತಲೂ ಚೂರು ಹೆಚ್ಚಿನ ಜ್ಞಾನಿ ಅದು ವಿದುರ. ವಿದುರನ ವಿಶೇಷತೆ, ಅವನು ಯಾರ ಬಳಿ ಪಾಠಕ್ಕೆ ಹೋಗಿದ್ದಿಲ್ಲ. ಹುಟ್ಟಿದಾಗಲೇ ತಂದೆಯಾದ ವೇದವ್ಯಾಸ ದೇವರಿಂದ ಎಲ್ಲ ವಿದ್ಯೆಯನ್ನು ಅನುಗ್ರಹದಿಂದ ಪಡೆದ ಮಹಾನುಭಾವ. ವಿದ್ಯಾಯಾಹ ರತತ್ವಾತ್, ಅವನು ವಿದ್ಯೆಯಲ್ಲಿ ರತನಾಗಿದ್ದ ಕಾರಣ ಅವನಿಗೆ ವಿದುರ ಅಂತ ಕರೀತಾ ಇದ್ದಾರೆ. ಆಗಿನ ಕಾಲದ ಯಾವುದೇ ರಾಜ್ಯ ದೇಶದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಅದರ ಪರಿಹಾರಕ್ಕಾಗಿ ಅಲ್ಲಿನ ರಾಜರು ಈ ವಿದುರನನ್ನು ತಮ್ಮ ಕಡೆ ಕರೆಸ್ಕೊಳ್ತಿದ್ರು. ಅವನಲ್ಲಿ ತಮ್ಮ ಸಮಸ್ಯೆಯನ್ನು ಮುಂದಿಟ್ಟು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಿದ್ರು. ಅಂದರೆ ಇನ್ನು ಎಂಥ ರಾಜಕೀಯ ಮುತ್ಸದ್ದಿ! ವಿದುರನ ನೀತಿ ಮಹಾಭಾರತದಲ್ಲಿ ಉತ್ಕೃಷ್ಟವಾದ ಒಂದು ಭಾಗ. ಅಂತಹ ವಿದುರನ ಉಲ್ಲೇಖ ತೃತೀಯ ಸ್ಕಂದದ ಆರಂಭದಲ್ಲಿ ಬರ್ತಾ ಇದೆ. ಪುತ್ರ ವ್ಯಾಮೋಹದಿಂದ ಕುರುಡನಾಗಿದ್ದ ಧೃತರಾಷ್ಟ್ರ ಮೊದಲಿಂದಲೂ ಪಾಂಡವರ ಮೇಲೆ ಅನ್ಯಾಯ ಮಾಡಿದ್ದಾನೆ. ಅವರನ್ನ ಅರಗಿನ ಮನೆಯಲ್ಲಿಟ್ಟು ಸುಡಬೇಕು ಅಂತ ಪ್ರಯತ್ನ ಮಾಡಿದ್ದಾನೆ. ಪಾಂಡವರು ಮತ್ಯಾರಲ್ಲ, ಸ್ವಂತ ತಮ್ಮನ ಮಕ್ಕಳು. ಅಂತಹ ಪಾಂಡುವಿನ ಸೊಸೆಯಾದ ದ್ರೌಪದ ದೇವಿಯನ್ನ ಅವಮಾನ ಮಾಡಬೇಕು ಅಂತ ಮಕ್ಕಳು ಸೀರೆಯನ್ನು ಸೆಳೆಯುವ ಪ್ರಯತ್ನ ತುಂಬಿದ ಸಭೆಯಲ್ಲಿ ಮಾಡಿದರು. ನವಾರಯಾಮಾಸ, ಅವಳ ದುಃಖವನ್ನು ಪರಿಹಾರ ಮಾಡಲಿಲ್ಲ. ಸತ್ಯವಂತರಾದ ಪಾಂಡವರನ್ನ ಕೆಟ್ಟ ಜೂಜಿನಲ್ಲಿ ತೊಡಗಿಸಿದ ಹಿರಿಯನಾದ ಧೃತರಾಷ್ಟ್ರ ಮೋಸದ ಆಟ ಆಡಿಸಿ ಅವರ ಸಮಸ್ತ ಸಂಪತ್ತನ್ನು ಕಸಿದ. ನ್ಯಾಯಸಮ್ಮತವಾಗಿ ಕರಾರಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಪೂರೈಸಿ ಬಂದ ಮೇಲೂ ಕೂಡ ಅವರ ಪಾಲನ ಕೊಡದೆ ಬಹಳವಾಗಿ ಮೋಸ ಮಾಡಿದ್ದಾನೆ. ಕಟ್ಟಕಡೆಯ ಪ್ರಯತ್ನವಾಗಿ ಸ್ವಯಂ ಕೃಷ್ಣ 14 ಲೋಕದ ಒಡೆಯ ಅವನೇ ಬಂದು ಪಾಂಡವರ ಸಲುವಾಗಿ ಬೇಡಿದರೂ ಕೂಡ ಕೊಡದೆ ಹೋದ ಪಾಪಿ ಧೃತರಾಷ್ಟ್ರ. ಇಂತಹ ಧೃತರಾಷ್ಟ್ರ ಅವನಿಗೆ ಎಷ್ಟು ಒಳ್ಳೆಯ ಬುದ್ಧಿವಾದದ ಮಾತು ಹೇಳಿದ್ರು ವಿದುರ ಹೇಳಿದ್ರು ಅವನು ಕೇಳಿಸ್ಕೊಳ್ಳೇ. ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಒಂದು ಸಂದರ್ಭದಲ್ಲಿ ವಿದುರನನ್ನ ಬೈತಾ ಇದ್ದಾನೆ. ಕಯೇನ ಮಮತ್ರೋಪಜುಖಾವಜಿಕ್ವಂ ದಾಸ್ಯ ಸುತಂ ಯದ್ಬಲಿನೈವ ಪುಷ್ಟಃ. ನಾವು ಹಾಕುವ ಪಿಂಡವನ್ನು ತಿಂದು ಬದುಕುವ ಈ ದಾಸಿ ಮಗನನ್ನ ಒಳಗೆ ಬಿಟ್ಟವರು ಯಾರು? ದಾಸಿ ಮಗ ಅಂತ ಬೈತಾ ಇದ್ದಾನೆ. ಈ ವಿದುರ ಮತ್ತೆ ಬೇರೆ ಯಾರಲ್ಲ, ದುರ್ಯೋಧನನ ತಂದೆಯ ತಮ್ಮ ಚಿಕ್ಕಪ್ಪನ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ದುರ್ಯೋಧನನಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ಅವಮಾನ ಆದರೂ ಕೂಡ ವಿದುರ ಅವನು ವಿಚಾರ ಮಾಡಿದ, ಇದೆಲ್ಲ ದೇವರ ಇಚ್ಛೆ.
ಇನ್ಮೇಲೆ ಇಂಥ ದುಷ್ಟರ ಸಹವಾಸದಲ್ಲಿ ನಾನು ಇರಬಾರ್ದು ಹೇಳಿ ವಿದುರ ತೀರ್ಥಯಾತ್ರೆ ಕೈಗೊಂಡಿದ್ದಾನೆ. ಬಹಳ ದಿನಗಳ ಕಾಲ ತೀರ್ಥಯಾತ್ರೆ ಮಾಡಿದ ಮೇಲೆ ಯಮುನಾ ನದಿ ತೀರಕ್ಕೆ ಬಂದಿದ್ದಾನೆ. ತತ್ರೋದ್ಧವಂ ಭಾಗವತಂ ದದರ್ಶ. ಆ ಯಮುನಾ ನದಿಯ ತೀರದಲ್ಲಿ ಉದ್ಧವರನ್ನ ಭೇಟಿ ಮಾಡಿದ ವಿದುರ. ಉದ್ಧವ ಯಾರು? ಸವಾಸುದೇವಾನುಚರಂ ಪ್ರಶಾಂತಂ. ಅವನು ವಾಸುದೇವನ ಅನುಚರ, ಯಾವಾಗಲೂ ಕೃಷ್ಣನ ಹಿಂದೆ ಹಿಂದೆ ಇದ್ದವ. ಕೃಷ್ಣನಲ್ಲಿ ಗಾಢವಾದ ಭಕ್ತಿಯನ್ನ ಸಣ್ಣ ವಯಸ್ಸಿನಿಂದಲೇ ಬೆಳೆಸಿಕೊಂಡು ಬಂದವ. ಭಾಗವತ ವರ್ಣನೆ ಮಾಡುತ್ತೆ, ಈ ಉದ್ಧವನಿಗೆ 5 ವಯಸ್ಸಿತ್ತಂತೆ. 5 ವರ್ಷದ ಪುಟ್ಟ ಬಾಲಕ. ಅವರ ಅಮ್ಮ 10 ಗಂಟೆ 11 ಗಂಟೆಲಿ ಕೂಗ್ತಿದ್ರಂತೆ. ಮಗು ಬೆಳಗಿನ ಉಪಹಾರಕ್ಕೆ ಬಾ ಅಂತ ಕರೆದ್ರೆ ಮಗ ಅಂತಿದ್ನಂತೆ, ನಂದಿನ್ನೂ ದೇವರ ಪೂಜೆ ಪೂರ್ಣ ಆಗಲಿಲ್ಲ ಅಂತ. ಎಷ್ಟು ವಯಸ್ಸಿನ ಬಾಲಕ? 5 ವರ್ಷ. ನಾವು 5 × 5 ಆದರೂ, 5 × 10 ಆದರೂ, 5 × 15 ಆದರೂ ದೇವರ ಪೂಜೆ ಇಲ್ಲ, ದೇವರಿಲ್ಲ, ಏನು ಕೇಳಲೇಬೇಡ. ಭಗವಂತನ ಆರಾಧನೆ ಪೂಜೆ ಮಾಡ್ತಾನೆ ಇವನು ತನ್ನ ದೇಹಕ್ಕೆ ಮುಪ್ಪು ತಂದುಕೊಂಡವ. ಅವನಿಗೆ ಮುದಿತನ ಬಂತು, ನಮಗೆ ಬಂದಾಗ ಬಂದಿದ್ದಲ್ಲ. ನಮಗೆ ಅವರಿವ್ರ ಸೇವೆ ಮಾಡಿ 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 ಮುದಿತನ ಬಂದಿದೆ. ಅವನಿಗೆ ಅವರಿವ್ರ ಸೇವೆ ಇಲ್ಲ, ದೇವರ ಸೇವೆ ಮಾಡಿ ಮುಪ್ಪಾಗಿದ್ದಾನೆ. ಇಷ್ಟು ಭಗವದ್ಭಕ್ತಿ ಅವನಲ್ಲಿ ಜಾಗೃತವಾಗಿದೆ ಅಂದರೆ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವದ್ಭಕ್ತನಾದ ಉದ್ಧವನನ್ನು ಕಂಡು ವಿದುರ ಬಹಳ ಆನಂದ ಪಡ್ತಾ ಇದ್ದಾನೆ. ವಿದುರ ಅಂತಾನೆ, ಅವನು ನೋಡಿದ ತಕ್ಷಣ ಚೆನ್ನಾಗಿ ಆಲಿಂಗನ ಮಾಡಿಕೊಂಡ. ಸ್ವಾನಾಮ ಪೃಚ್ಛದ್ ಭಗವತ್ ಪ್ರಜಾನಾಂ. ಭಗವಂತನ ಭಕ್ತರ ಬಗ್ಗೆ ವಿದುರ ಕೇಳ್ತಾ ಇದ್ದಾನೆ. ಉದ್ಧವ, ನನಗೆ ಹೇಳು, ನೀನು ಯಾವಾಗಲೂ ಕೃಷ್ಣನ ಜೊತೆ ಇರುವವ. 14 ಲೋಕದ ಒಡೆಯನಾದ ಭಗವಂತ ತನ್ನ ಇಚ್ಛಾಶಕ್ತಿಯಿಂದ ವಸುದೇವ ದೇವಕಿಯರಲ್ಲಿ ಮಗನಾಗಿ ಬಂದಿದ್ದಾನಲ್ಲ, ಆ ಕೃಷ್ಣ ಹೇಗಿದ್ದಾನೆ? ಅವನನ್ನ ಮಗನನ್ನಾಗಿ ಪಡೆದ ಆ ತಾಯಿ ದೇವಕಿ ಎಷ್ಟು ಪುಣ್ಯವಂತೆ. ತಂದೆ ವಸುದೇವ ಎಂಥವ, ಅವರ ಬಗ್ಗೆ ಹೇಳು. ಅನೇಕ ವ್ರತ ನಿಯಮಗಳನ್ನು ಆಚರಣೆ ಮಾಡುವ ಮೂಲಕ ಜಗತ್ಪತಿ ಶ್ರೀಪತಿಯನ್ನೇ ತನ್ನ ಪತಿಯನ್ನಾಗಿ ಪಡೆದಲಲ್ಲ ರುಕ್ಮಿಣಿ, ಅವಳ ಕತೆ ಹೇಳು. ಕೃಷ್ಣನ ಭಕ್ತರಾದ ಯಾದವರ ಕತೆ ಹೇಳು. ವಾರ್ತಾಂ ಸಖೆ ಕೀರ್ತಯ ತೀರ್ಥ ಕೀರ್ತೆ. ಯಾರ ಕಥೆಯನ್ನ, ಯಾರ ಚರಿತ್ರೆಯನ್ನ ಕೇಳೋದ್ರಿಂದ ಪುಣ್ಯ ಬರ್ತದೋ, ಪಾಪ ಪರಿಹಾರ ಆಗತ್ತೋ ಅಂತಹ ಕೃಷ್ಣನ ಚರಿತ್ರೆಯನ್ನ ನಮ್ಮಿಷ್ಟು ಹೇಳು ಅಂತ ಕೇಳ್ತಾ ಇದ್ದಾನೆ. ಕೃಷ್ಣನ ಬಗ್ಗೆ ಹೇಳು ಅಂದದ್ದೇ ತಡಾರಿ. ಉದ್ಧವರು ಒಂದು ಕ್ಷಣ ಕಾಲಕ್ಕೆ ಕೃಷ್ಣನ ಹತ್ತಿರನೇ ಹೋಗ್ಬಿಟ್ರು. ಭಗವಂತನ ಲೋಕಕ್ಕೆ ಹೋಗ್ಬಿಟ್ಟ. ತುಂಬ ಹೊತ್ತಾದ ಮೇಲೆ ಕಣ್ಣು ಬಿಟ್ಟಿದ್ದಾನೆ. ಭಗವಂತನ ನೆನಪು ಅವನನ್ನ ಅತ್ಯಂತ ಆನಂದ ಪುಲಕಿತಗೊಳಿಸಿದೆ. ಕಣ್ತುಂಬ ನೀರಾಗಿದೆ. ಕಣ್ಣನ್ನು ಉಜ್ಜಿಕೊಂಡಿದ್ದಾನೆ. ಎದುರುಗಡೆ ಇರುವ ವಿದುರ ಕಾಣ್ತಿಲ್ಲ. ಆದರೂ ಮಾತಾಡ್ತಾ ಹೇಳ್ತಾನೆ, ಕೃಷ್ಣನ ಬಗ್ಗೆ ಹೇಳು ಅಂತೆಲ್ಲ. ಏನು ಹೇಳಿ? ಆ ಕೃಷ್ಣನನ್ನ ನಾವು ದೇವರು ಅಂತ ತಿಳ್ಕೊಳ್ಳಿಕ್ಕೆ ನಮಗಾಗಲೇ ಇಲ್ಲ ಅಂಥೇಳಿ ಅನೇಕ ರೀತಿಯಿಂದ ಕೃಷ್ಣನ ಮಹಿಮೆಯನ್ನೆಲ್ಲ ವರ್ಣನೆ ಮಾಡಿ ಆ ಭಗವಂತ ಮಾಡಿದ ಉಪದೇಶ ತತ್ವಜ್ಞಾನದ ಬಗ್ಗೆ ಹೇಳಿದ್ದಾನೆ.
ನನಗೂ ಹೇಳು ಅಂದಾಗ ನಿಂಗೆ ಹೇಳಲಿಕ್ಕೆ ಅಂತಲೇ ಭಗವಂತ ಮೈತ್ರೇಯ ಮಹರ್ಷಿಗಳಿಗೆ ಹೇಳಿದ್ದಾನೆ, ನಿನ್ನ ಯಾತ್ರೆಯನ್ನು ಮುಂದುವರಿಸು, ನಿನಗೆ ಮೈತ್ರೇಯರಿಂದ ಭಗವಂತನ ತತ್ವಜ್ಞಾನದ ಉಪದೇಶ ಸಿಗತ್ತೆ ಅಂತ. ವಿದುರ ಹಾಗೆ ತನ್ನ ಯಾತ್ರೆಯನ್ನು ಮುಂದುವರಿಸಿ ದ್ವಾರೀದ್ಯುನದ್ಯಾ ಋಷಭ ಕುರುಣಾಂ ಅಗಾಧ ಬೌದ್ಧ, ಅತ್ಯಂತ ಮಡುಗಟ್ಟಿದ ಜ್ಞಾನಿಯಾದ ಮೈತ್ರೇಯರನ್ನ ವಿದುರರು ಗಂಗಾ ನದಿಯ ದ್ವಾರ ಹರಿದ್ವಾರ ಕ್ಷೇತ್ರದಲ್ಲಿ ನೋಡಿದ್ದಾರೆ. ಅವರಲ್ಲಿ ಕೇಳಿದ್ದಾರೆ, ಸ್ವಾಮಿ ನಮಗೆ ಭಗವಂತನ ಬಗ್ಗೆ ಉಪದೇಶ ಮಾಡ್ರಿ. ಆ ದೇವರು ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ, ಇದರ ಲಯ ಹೇಗೆ ಮಾಡ್ತಾನೆ, ಜಗತ್ತಿನ ಎಲ್ಲ ಜನ ಸುಖ ಬೇಕು ಅಂತ ಕರ್ಮ ಮಾಡ್ತಾ ಇದ್ದಾರೆ, ಆ ಸುಖ ಅವರಿಗೆ ಸಿಗ್ತಾ ಇಲ್ಲ. ಸುಖಾಯ ಕರ್ಮಾಣಿ ಕರೋತಿ ಲೋಕೆ, ಎಲ್ಲ ಜನರ ಬಯಕೆ ಸುಖವಾಗಿರಬೇಕು ಅಂತ, ಅದೊಂದು ಸಿಗ್ತಾ ಇಲ್ಲ, ಮಿಕ್ಕಿದೆಲ್ಲ ಸಿಗ್ತಾ ಇದೆ. ಏನು ಕಾರಣ? ದುಃಖ ಬೇಡ ಬೇಡ ಅಂದರೂ ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಯಾರಾದರೂ ಬಯಸಿದ್ದಾರ? ರಾತ್ರಿ ಮಲಗುವಾಗ ತುಂಬ 3-4 ತಿಂಗಳಾಯಿತು ನಂಗೆ ತಲೆನೋವೇ ಬಂದಿಲ್ಲ, ಅದೇ ಬೇಜಾರು, ಬೆಳಗ್ಗೆ ಒಂದು ತಲೆನೋವು ಬಂದರೆ ಸಾಕು ಕೈ ಮುಗಿದು ಮಲಗಿದ್ದೀರಾ? ಯಾರು ಕೇಳೇ ಇಲ್ಲ ರೀ, ತಲೆನೋವು ಬರುತ್ತೆ. ಯಾಕೆ? ಸುಖ ಬೇಕಂದ್ರೂ ಬರಲ್ಲ, ದುಃಖ ಬೇಡ ಅಂದ್ರೂ ಬರುತ್ತಲ್ಲ, ಇದಕ್ಕೇನು ಕಾರಣ? ದಯಮಾಡಿ ಈ ಎಲ್ಲವನ್ನು ತಾವು ವರ್ಣನೆ ಮಾಡಬೇಕು ಅಂದಾಗ ಅವರಂತ ಇದ್ದಾರೆ, ಅಪ್ಪ ನೀನು ಸಾಮಾನ್ಯ ಅಲ್ಲ, ನೀನು ಭಗವಂತನ ಕತೆ ಕೇಳಲಿಕ್ಕೆ ಯೋಗ್ಯ ವ್ಯಕ್ತಿ ಇದ್ದೀಯ. ಕಾರಣ ಇಷ್ಟೇ, ನೀನು ತಪ್ಪು ಮಾಡುವ ಪ್ರಜೆಗಳಿಗೆ ಶಿಕ್ಷೆ ಕೊಡುವ ಯಮಧರ್ಮರಾಜ ನೀನು. ಮಾಂಡವ್ಯರ ಋಷಿಗಳ ಶಾಪ ನಿಮಿತ್ತವಾಗಿ ಈ ಜನ್ಮ ನಿನಗೆ ಬಂದಿದೆ, ನಿನಗೆ ಭಗವಂತನ ಕಥೆಯನ್ನು ನಾನು ಹೇಳ್ತೇನೆ ಅಂತ ಮೈತ್ರೇಯರು ದೇವರು ಮಾಡಿದ ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಅರ್ವಾಕ್ ಸ್ರೋತಸ್ ನವಮಃ, ದೇವರು ಸೃಷ್ಟಿ ಮಾಡಿದ್ದು 9 ವಿಧವಾದ ಸೃಷ್ಟಿ. ಮಹತ್ತತ್ವ, ಅಹಂಕಾರ, ಪಂಚಭೂತ, ಏಕಾದಶ ಇಂದ್ರಿಯ, ಸ್ಥಾವರ ಸೃಷ್ಟಿ, ತಿರ್ಯಕ್ ಸೃಷ್ಟಿ. 9ನೆಯ ಸೃಷ್ಟಿಯೇ ಮಾನವರ ಸೃಷ್ಟಿ ಅಂತ. 3 ಥರ: ತಿರ್ಯಕ್ ಸ್ರೋತಸ್, ಅರ್ವಾಕ್ ಸ್ರೋತಸ್, ಊರ್ಧ್ವ ಸ್ರೋತಸ್ ಅಂತ. ಉತ್ಸ್ರೋತಸಗಳು. ಉತ್ಸ್ರೋತಸ ಅಂದರೆ ಕೆಳಗೆ ನೀರು ಹಾಕಿದಾಗ ಸ್ವೀಕಾರ ಮಾಡಿ ಮೇಲೆ 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 ಬೆಳೆಯುವಂತಹ ಮರಗಳು. ದೇವರು ಸೃಷ್ಟಿ ಮಾಡಿದ್ರಲ್ಲೇ ಉತ್ತಮವಾದದ್ದು. ತಿರ್ಯಕ್ ಸ್ರೋತಸ್ ಅಂದರೆ ಅಡ್ಡಡ್ಡವಾಗಿರುವಂತಹ ಪ್ರಾಣಿಗಳು. ಅರ್ವಾಕ್ ಸ್ರೋತಸ್ ಅಂದರೆ ಮನುಷ್ಯ, ಅವನು ಕೆಳಗೂ ಬೀಳುವ ಸಾಧ್ಯತೆ ಇದೆ. ಮರವಾಗಿ ಹುಟ್ಟಿದ್ದು ಮುಂದೆ ಉತ್ತಮ ಜನ್ಮವನ್ನೇ ಪಡೆಯುತ್ತೆ, ಅದು ಎಂದೂ ಕೆಳಗಿನ ಜನ್ಮಕ್ಕೆ ಹೋಗಲ್ಲ. ಮರದ ಜನ್ಮದಲ್ಲಿ ಎಂದೂ ತಪ್ಪೇ ಮಾಡೋಲ್ಲ. ತನ್ನಲ್ಲಿ ಬಿಡುವ ಹಣ್ಣು, ನೆರಳು, ಸೌದೆ ಎಲ್ಲವನ್ನು ಪರೇಶಾಂ ಉಪಕಾರಾರ್ಥಂ, ಇನ್ನೊಬ್ಬರಿಗಾಗಿ ಕೊಡುತ್ತೆ. ಈ ಮನುಷ್ಯ ಆಗಲ್ಲ, ಅವನು ಏನು ಮಾಡ್ತಾನೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಷ್ಯ ಜನ್ಮ ಬಂದಾಗ ನಾವು ಕೆಳಗಿನ ಲೋಕಗಳಿಗೆ, ಕೆಳಗಿನ ಜನ್ಮಗಳಿಗೆ ಹೋಗುವ ಸಾಧ್ಯತೆ ತುಂಬ ಇರ್ತಕ್ಕಂಥದ್ದು. ಇಂತಹ ಅರ್ವಾಕ್ ಸ್ರೋತಸ್ ಅಂತ ಹೇಳುವಾಗ ಅಲ್ಲಿ ಮನುಷ್ಯರ ಸೃಷ್ಟಿಯಲ್ಲಿ ಬ್ರಹ್ಮದೇವರು ಮಾಡಿದ್ದು ಮೊದಲು ಚತುಸ್ಸನರು ಅಂತ. ಸನಕ, ಸನಂದನ, ಸನತ್ ಕುಮಾರ, ಸನಾತನ ಅಥವಾ ಸನತ್ ಸುಜಾತ ಅಂತ. ಬ್ರಹ್ಮದೇವರು ಅವರಿಗೆಲ್ಲ ಸೃಷ್ಟಿ ಮಾಡಿ ಎಂದಾಗ ತನ್ನೈಚ್ಛತ್ ಮೋಕ್ಷ ಧರ್ಮಾಣ,
ಅವರು ಅದನ್ನು ಇಚ್ಛೆ ಪಡಲಿಲ್ಲ. ನಾವು ವಾಸುದೇವ ಪರಾಯಣ, ನಾವು ಭಗವಂತನಲ್ಲಿಯೇ ಮನಸ್ಸುಳ್ಳವರು. ನಾವು ಈ ರೀತಿ ಸಂಸಾರಸ್ಥರಾಗಿ ಸಂತಾನವನ್ನು ಪಡೆಯೋಲ್ಲ ಅಂದಾಗ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಬ್ರಹ್ಮದೇವರು ಸಿಟ್ಟಿನಿಂದ ತಮ್ಮ ಹುಬ್ಬನ್ನು ಗಂಟಾಕಿದ್ದಾರೆ. ಸದ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ. ಸದ್ಯದಲ್ಲೇ ಹುಟ್ಟಿದವರು ನೀಲಲೋಹಿತರು, ರುದ್ರದೇವರು. ಅವರು ಹುಟ್ಟುವಾಗಲೇ ಅಳ್ತಾ ಹುಟ್ಟಿದ್ರಂತೆ. ರೋದನಾಥ್ ರುದ್ರ, ರುದಿರ್ ಅಶ್ರು ವಿಮೋಚನೆ, ಕಣ್ತುಂಬ ಗಳಗಳಗಳಗಳ ಹತ್ರಂತೆ. ಬ್ರಹ್ಮದೇವರಂದ್ರಂತೆ, ಅಳಬೇಡ ಅಳಬೇಡ, ನೀ ಏನು ಕೇಳಿದ್ರು ಕೊಡ್ತೇನೆ, ಅಳಬೇಡ ಅಂತ. ಇದು ಏನು ಅರ್ಥದರ ಸೂಚನೆ ಏನಂದ್ರೆ, ಮುಂದೆ ಹುಟ್ಟುವವರೆಲ್ಲ ಅಳ್ಳಿಕ್ಕಾಗಿಯೇ ಹುಟ್ಟೋದು, ನಗ್ಲಿಕ್ಕಾಗಿ ಅಲ್ಲ. ಹುಟ್ಟಿದ ಮಕ್ಕಳು ಅಳಬೇಕ್ರಿ. ಯಾವುದಾದ್ರೂ ಮಗು ಹುಟ್ಟಿದ ತಕ್ಷಣ ನಕ್ರೆ ನರ್ಸೆ ಬಿಸಾಕ್ ಹೋಗ್ಬಿಡ್ತಾಳೆ, ಯಾವುದೋ ಪಿಶಾಚಿ ಹುಟ್ಟುಬಿಟ್ಟಿದೆ ಅಂತ. ಅಳಬೇಕು. ಅನುಗಾಲವು ಚಿಂತೆ ಈ ದೇಹಕ್ಕೆ. ಯಾರೆಲ್ಲ ದೇಹ ಧಾರಣೆ ಮಾಡಿದ್ದಾರೆ ಅವ್ರು ಯಾವಾಗೂ ಅಳ್ಳೇಬೇಕಂತೆ. ಕೃಷ್ಣ ಒಬ್ಬನೇ ಹುಟ್ಟಿದಾಗ ಅಳ್ಳಿಲ್ಲ. ಯಾರೋ ಕೇಳಿದ್ರು, ನಾರ್ಮಲ್ ಡೆಲಿವರಿ ಅಂದರೆ ಅಳಬೇಕು, ನೀ ಯಾಕೆ ಅಳ್ಳಿಲ್ಲ? ಕೃಷ್ಣ ಅಂದ, ನಾನು ಅಳ್ಳಿಕ್ಕೆ ಬಂದದ್ದಲ್ಲ, ಆಳ್ಲಿಕ್ಕೆ ಬಂದದ್ದು. ಎಲ್ಲ ಜಗತ್ತನ್ನೇ ಆಳುವವನ. ನಾವ್ಯಾಕೆ ಅಳ್ತೇವೆ ಅಂದರೆ ಯಾರನ್ನೂ ಆಳಕ್ಕಾಗಲ್ವಲ್ಲ ಅಂತ ಅಳ್ತೇವೆ. ನಮ್ಮ ಮಾತು ಯಾರು ಕೇಳಲ್ವಲ್ಲ ಅಂತ ಅಳ್ತೇವೆ. ಕೃಷ್ಣಂಗೆ ಈ ಪ್ರಾಬ್ಲಮ್ಮೇ ಇಲ್ಲ, ಎಲ್ಲರೂ ಅವನ ಮಾತು ಕೇಳ್ತಾರೆ. ಹೀಗಾಗಿ ರುದ್ರದೇವರು ಜೀವರ ಪ್ರತೀಕ. ಮುಂದೆ ಹುಟ್ಟುವ ಎಲ್ಲ ಜೀವರಾಶಿಗಳು ದುಃಖದ ಅನುಭವಕ್ಕಾಗಿಯೇ ಹುಟ್ಟುತ್ತಾರೆ ಅನ್ನೋದನ್ನು ತೋರಿಸುವ ಸಲುವಾಗಿ ರುದ್ರದೇವರು ಅಳ್ತಾ ಹುಟ್ಟಿದ್ದಾರೆ. ಬ್ರಹ್ಮದೇವರಂದ್ರು, ನೀ ಅಳಬೇಡ, ನಿಂಗೇನು ಬೇಕಾದ್ರೂ ಕೊಡ್ತೇನೆ. ಅದಕ್ಕೆ ನನ್ನ ಸ್ಥಾನ ಏನು, ಪೊಸಿಷನ್ ಏನು ಕೇಳಿದ್ರು. 11 ಸ್ಥಾನವನ್ನು ಕೊಟ್ಟಿದ್ದಾರೆ, 11 ದೇಹವನ್ನು ಕೊಟ್ಟಿದ್ದಾರೆ, 11 ಹೆಂಡತಿಗಳು. ರುದ್ರದೇವರ ಪತ್ನಿ 11 ರುದ್ರರು, 11 ರುದ್ರಾಣಿಯರು ಬಹು ವಿಹಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹುಟ್ಟಿದ ರುದ್ರ ಗಣ, ರುದ್ರ ಸಂತಾನ, ಭೂತಪ್ರೇತ ಪಿಶಾಚಗಳು ಅವೆಲ್ಲ ತಾತ 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 ಅಂತ ಬ್ರಹ್ಮದೇವ್ರನ್ನೇ ಹಿಡ್ಕೊಂಡ್ಬಿಟ್ರು. ಬ್ರಹ್ಮದೇವ್ ರುದ್ರದೇವರನ್ನು ಕರೆದ್ರು, ಸಾಕಪ್ಪ ನಿನ್ನ ಸೃಷ್ಟಿ ಸ್ಟಾಪ್ ಮಾಡು, ನಿನ್ನ ಸೃಷ್ಟಿ ಮಾಡಬೇಡ, ಎಲ್ಲಿಯಾದರೂ ಹೋಗಿ ತಪಸ್ ಮಾಡು ಅಂದರು. ರುದ್ರದೇವರಂದರು, ಮೊದಲೇ ಈ ಮಾತು ಹೇಳಿದರೆ ಆರಾಮಾಗಿ ಹೋಗ್ತಿದ್ದೆ. ಕೆಲವರು ಹಾಗೆ ಕೆಲಸ ಮಾಡು ಅಂತ ಹೇಳಿದ್ರೆ ಇನ್ನೊಮ್ಮೆ ಹೇಳಬೇಕಲ್ಲ, ಹಾಗೆ ಕೆಲಸ ಮಾಡ್ತಾರೆ. ರುದ್ರದೇವರ ಈ ಸೃಷ್ಟಿ ನೋಡಿ ಬ್ರಹ್ಮದೇವರಂದ್ರು ಸಾಕಂತ. ತಪಸ್ಸು ಮಾಡು ಅಂದಾಗ ರುದ್ರದೇವರು ಮತ್ತೆ ಹೊರಟ್ರೆ ಬ್ರಹ್ಮದೇವ ಕರೆದು ಹೇಳಿದ್ರಂತೆ, ಈ ನಿನ್ನ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ನೀನೇ ಕರ್ಕೊಂಡು ಹೋಗು, ನಮ್ಮಲ್ಲಿ ಬೇಬಿ ಸಿಟ್ಟಿಂಗ್ ಸೆಂಟರ್ ಇಲ್ಲ, ನೀನೇ ಕರ್ಕೊಂಡು ಹೋಗು. ಕಾರಣ ಇಷ್ಟೇ ರೀ, ಇದರೊಳಗೆ ನಮಗೆ ಭಾಗವತ ಒಂದು ಸಂದೇಶ ಕೊಡುತ್ತೆ. ವಯಸ್ಸಾದ ಮೇಲೆ ಮೊಮ್ಮಕ್ಕಳು ನೋಡ್ಕೊಳ್ಳೋ ಪ್ರೋಗ್ರಾಮ್ ಇಟ್ಕೋಬೇಡಿ. ಯಾಕಂದರೆ ನೀವು ನಿಮ್ಮ ಮಕ್ಕಳನ್ನು ಬೆಳೆಸಿದ್ದೀರಿ, ಅದು ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅದು ನಿಮಗೆ ಗೊತ್ತು. ಮಕ್ಕಳಿಗೆ ನಿನ್ನ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನೀವು ಥಿಯರಿ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ, ಅವರಿಗೆ ಪ್ರಾಕ್ಟಿಕಲ್ ಬಂದಾಗ ಗೊತ್ತಾಗುತ್ತೆ. ಅದರಿಂದ ಅವ್ರಿಗೂ ಒಂದು ಜೀವನದ ಅನುಭವ ಬೇಕಲ್ಲ. ಹಾಗಾದರೆ ಮೊಮ್ಮಕ್ಕಳನ್ನು ನೋಡ್ರಿ, ಪ್ರೀತಿ ಮಾಡಿ, ಬೇಕಾದ ತಂದ್ಕೊಡಿ, ಪ್ರತಿ ಬರ್ತ್ಡೇಗೆ ಹೋಗಿ, ಎಲ್ಲದಕ್ಕೂ ಹೋಗಿ, ಜವಾಬ್ದಾರಿ ಮಾತ್ರ ತಗೋಬೇಡಿ. ಇದು ಬ್ರಹ್ಮದೇವರು ನಮಗೆ ಹೇಳ್ಕೊಟ್ಟಿದ್ದು. ಬ್ರಹ್ಮದೇವರು ರುದ್ರದೇವರು ಕಳೆದು ಹೇಳಿದ್ರು, ನಿನ್ನ ರುದ್ರಗಣ ಭೂತ ಪ್ರೇತಗಳನ್ನ ನೀನೇ ನೋಡ್ಕೊ ಅಂದಾಗ ರುದ್ರದೇವರು ಒಂದು ದೊಡ್ಡ ಜಾಗ ತಗೊಂಡು ತಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರು, ಬೋರ್ಡ್ ಹಾಕಿದ್ರು, ಅದೇ ರುದ್ರಭೂಮಿ. ಆ ರುದ್ರಭೂಮಿಯಲ್ಲಿ ಕಪಾಲಿಗಳಾಗಿ ಎಲ್ಲ ಭೂತಗಳನ್ನು ರಕ್ಷಣೆ ಮಾಡ್ತಾ ನಿಂತರು. ಅಲ್ಲ, ಯಾಕೆ ನಿಂತರು? ಯಾಕಂದ್ರೆ ಅಪಸರ್ಪಂತು ಯೇ ಭೂತ, ವೇದಕ್ಕೆ ಸಂಬಂಧಪಟ್ಟ ಸತ್ಕರ್ಮ ಮಾಡುವಾಗ ಈ ಭೂತಗಳು ತೊಂದರೆ ಕೊಡಬಾರದು ಅಂತ ಬ್ರಹ್ಮದೇವರ ಆಜ್ಞೆ. ಹಾಗಾಗಿ
ಎಲ್ಲ ಕಡೆ ಹರಡಿದ ಈ ಭೂತಗಳನ್ನು ಒಟ್ಟು ಮಾಡಿ ರುದ್ರದೇವರು ಕಾಯುವ ಸ್ಥಳ ರುದ್ರಭೂಮಿ. ಇಷ್ಟು ರುದ್ರದೇವರು ನೋಡ್ಕೊಳ್ತಾ ಇದ್ರೂ ಕೂಡ ಕೆಲವು ಭೂತ ಪ್ರೇತಗಳು ಎಲ್ಲಿಯೋ ಯಾವುದೋ ಸೈಡ್ ಕಾಂಪೌಂಡ್ ಹಾರಿ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ದೇವರ ಪೂಜೆ ಮಾಡುವಾಗ, ಪಾಠ ಪ್ರವಚನ ಮಾಡುವಾಗ ಈ ಮಂತ್ರವನ್ನ ಹೇಳಬೇಕು. ಅಪಸರ್ಪಂತು ಯೇ ಭೂತ ಭುವಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಗ್ನಯ. ರುದ್ರದೇವರ ಆಜ್ಞೆ, ವೇದೋಕ್ತ ಕರ್ಮವನ್ನ ಮಾಡ್ತಾ ಇದ್ದೇವೆ, ನಮಗೆ ತೊಂದರೆ ಕೊಡಬೇಡ ಅಂತಂದ್ರೆ ರುದ್ರದೇವರ ಶಿವನ ಹೆಸರು ಕೇಳಿದರೆ ಭೂತಪ್ರೇತಗಳು ಓಡುತ್ತೆ ಅಂತ ವರ್ಣನೆ ಮಾಡಿದ್ದಾರೆ. ಬ್ರಹ್ಮದೇವರು ನೋಡಿದ್ರು, ಯಾಕೋ ಈ ರುದ್ರದೇವರ ಸಂತಾನ ಸರಿಯಾಗಲಿಲ್ಲ, ನಾನೇ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ರುದ್ರದೇವರು ಹೋದ ಮೇಲೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರಂತೆ. ಅವರ ದೇಹದಿಂದಲೇ ಪ್ರಜೆಗಳನ್ನು ಸೃಷ್ಟಿ ಮಾಡಿದರು. ಅವರಿಗೆ ಪ್ರಜಾಪತಿಗಳು ಅಂತ ಕರೀತಾ ಇದ್ದಾರೆ. 9 ಜನ ಪ್ರಜಾಪತಿಗಳು: ಮರೀಚಿ, ಅತ್ರಿ, ಪುಲಹ, ಕ್ರತು, ದಕ್ಷ, ವಸಿಷ್ಠ, ಅಂಗಿರಸ ಇವರೇ ಮೊದಲಾದ 9 ಜನ ಪ್ರಜಾಪತಿಗಳು ಬ್ರಹ್ಮದೇವರ ಅವಯವಗಳಿಂದಲೇ, ಪಾರ್ಟ್ಸ್ಗಳಿಂದಲೇ ಹೊರಗೆ ಬಂದಿದ್ದ. ದಶಮಸ್ತತ್ರ ನಾರದ 10ನೆಯವರಾಗಿ ಹುಟ್ಟಿದವರು. ಅವರು ತೊಡೆಯಿಂದ ಹುಟ್ಟಿದ್ದಾರೆ. ಉತ್ಸಂಗಾದ್ ನಾರದೋ ಜಗ್ನೆ, ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದವರು ನಾರದರು. ಅಂಗುಷ್ಟದಿಂದ ದಕ್ಷ, ಬೆನ್ನಿನಿಂದ ಅಧರ್ಮಕ್ಕೆ ಅಭಿಮಾನಿ. ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿ ಬಂದವರು ಕರ್ದಮ ಪ್ರಜಾಪತಿಗಳು. ಬ್ರಹ್ಮದೇವರು ತನ್ನ ಎಲ್ಲ ಮಕ್ಕಳನ್ನು ನೋಡಿದ್ರು. 10 ಜನ ಮಕ್ಕಳಿದ್ರು. ಆ 10 ಜನ ಬರೀ ಗಂಡಸರೇ. ಪ್ರಜೋತ್ಪತ್ತಿ ಹೇಗಾಗೋದು, ಸಂತಾನ ಹೇಗಾಗೋದು ಬಹಳ ಯೋಚನೆ ಮಾಡಿ ಕಡೆಗೆ ಅವರೇನು ಮಾಡಿದ್ದಾರೆ, ತಮ್ಮ ದೇಹದ 2 ತೋಳನ್ನು ಬ್ರಹ್ಮದೇವರು ಒಮ್ಮೆ ಹೀಗಂದ್ರಂತ. ಬಲಗೈಯಿಂದ ಹುಟ್ಟಿದ್ದು ಸ್ವಯಂಭುವ ಮನು, ಎಡಗೈಯಿಂದ ಹುಟ್ಟಿದ್ದು ಶತರೂಪಾದೇವಿ. ಇವರು ಮೊದಲ ದಂಪತಿಗಳು. ಬ್ರಹ್ಮದೇವರ ಕೈ ಮುಗಿದು ಕೇಳ್ತಾರೆ, ನಾವೇನು ಮಾಡಬೇಕು? ನೀವು ಮುಂದೆ ಮಿಥುನಿ ಭಾವದಿಂದ ಸತಿಪತಿಗಳು ಒಂದಾಗಿ ಸಂತತಿಯನ್ನು ಪಡೀರಿ ಎಂದಾಗ ಅದರ ಸಲುವಾಗಿ ಆ ದಂಪತಿಗಳು ಮೊದಲು ಬಹುಕಾಲ ತಪಸ್ಸು ಮಾಡಿದ್ದಾರೆ. ದೇವರು ಅನುಗ್ರಹ ಮಾಡಿದ್ದಾನೆ, ನಿಮ್ಮ ಮನೋಕಾಮನೆ ಪೂರ್ಣ ಆಗಲಿ. ಮತ್ತೆ ಅವರು ಬ್ರಹ್ಮದೇವರ ಬಳಿ ಬಂದು ಕೇಳ್ತಾ ಇದ್ದಾರೆ, ಅಲ್ಲ, ಸೃಷ್ಟಿ ಮಾಡು ಅಂತ ಹೇಳ್ತಾ ಇದ್ದೀರಿ, ಸೃಷ್ಟಿ ಮಾಡಿದ ಜನರಿಗೆ ಜಾಗ ಎಲ್ಲಿರಬೇಕು? ನೀವಿರೋದೇ ದೇವರ ಹೊಕ್ಕಳಲ್ಲಿರುವ ಕಮಲದಲ್ಲಿ. ಕಮಲದ ಒಳಗೆ ನೀವು ನಿಮ್ಮ 9 ಜನ ಮಕ್ಕಳು ಸರಿ, ಈ ನನಗೆ ಮಕ್ಕಳು ಮರಿಯಾದ್ರೆ ಎಲ್ಲಿರಬೇಕು? ಇದು ಭಾರಿ ಯೋಚನೆ ಆಯಿತು. ಆಗ ಏನು ಮಾಡಬೇಕು? ಬ್ರಹ್ಮದೇವರು ಒಮ್ಮೆ ಯೋಚನೆ ಮಾಡುವಾಗ ಅವರಿಗೆ ಜೋರಾಗಿ ಒಮ್ಮೆ ಸೀನ್ ಬಂತಂತೆ. ವರಾಹ ತೋಕ, ಅವರ ಮೂಗಿನ ಹೊರಳೆಯಿಂದ ಸಣ್ಣ ಒಂದು ಹಂದಿ ಮರಿ ಸಣ್ಣದು ಮೂಗಿಂದ ಬಂತ. ಏನು ಆಶ್ಚರ್ಯ, ಈ ಮೂಗಿಂದೆಲ್ಲ ಹಂದಿ ಬರೋದುಂಟೆ. ಬ್ರಹ್ಮದೇವರಿಗೆ ಬಂತು. ಅವ್ರು ಹೀಗೆ ಪಶ್ಯತ ನೋಡ್ತಾ ಇದ್ದಾರೆ, ಕಷ್ಟ ಆಕಾಶಕ್ಕೆ ಚಿಮ್ಮಿ ಬಿಡ್ತಂತೆ. ಒಂದೇ ಕ್ಷಣದಲ್ಲಿ ಗಜ ಮಾತ್ರ ಪ್ರವೃದ್ಧಿ, ಆನೆಯ ಗಾತ್ರಕ್ಕೆ ಬೆಳೆದು ಬಿಡ್ತು. ಅಲ್ಲೇ ಇದ್ದಂತಹ ಮರೀಚಿ ಮೊದಲಾದ ಮಹರ್ಷಿಗಳು, ಇದು ಸಾಮಾನ್ಯ ವರಾಹ ಅಲ್ಲ, ಇದು ಭಗವಂತನ ವರಾಹ ಅವತಾರ ಅಂತ ಸ್ತೋತ್ರ ಮಾಡಿದ್ದಾರೆ. ಇದಕ್ಕೆ ಯಜ್ಞವರಾಹ ಅಂತ ಕರೀತಾರೆ. 3 ಹೆಸರು: ಯಜ್ಞವರಾಹ, ಶ್ವೇತವರಾಹ ಮತ್ತು ಆದಿವರಾಹ. ಆದಿಯಲ್ಲಿ ಅವತರಿಸಿದ ಕಾರಣ ಈ ರೂಪಕ್ಕೆ ಆದಿವರಾಹ.
ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಕೊಟ್ಟ ರೂಪ ಆದ ಕಾರಣ ಇದಕ್ಕೆ ಯಜ್ಞವರಾಹ ಅಂತ ಕೂಡ ಕರೀತಾ ಇದ್ದಾರೆ. ಬಿಳಿ ಬಣ್ಣದ್ದು ಆದ ಕಾರಣ ಶ್ವೇತವರಾಹ ಅಂತ ಕರೀತಾ ಇದ್ದಾರೆ. ಈ ವರಾಹ ರೂಪದಿಂದ ಭಗವಂತ ಮುಳುಗಿದ ಭೂಮಿಯನ್ನ ಮೇಲೆ ತಂದು ಸಜ್ಜನರಿಗೆ ಅನುಗ್ರಹ ಮಾಡಿದ. ಮೇಲೆ ತರುವಾಗ ಒಬ್ಬ ದೈತ್ಯ ಹಿರಣ್ಯಾಕ್ಷ ಅನ್ನುವ ಅಡ್ಡಿಪಡಿಸಿದಾಗ ಭಗವಂತ ತನ್ನ ಕೋರೆ ದಾಡೆಯಿಂದ ಅವನನ್ನು ಹೊಡೆದು ಸಂಹಾರ ಮಾಡಿದ. ಇದೇ ರೀತಿಯ ವರಾಹ ರೂಪ ಮತ್ತೊಮ್ಮೆ ಆಯಿತು. ಮೊದಲ ವರಾಹ ಸ್ವಯಂಭುವ ಮನ್ವಂತರದಲ್ಲಿ ಆಯಿತು. ಎರಡನೇ ವರಾಹ ಈಗ ನಡೆಯುವ ವೈವಸ್ವತ 7ನೇ ಮನ್ವಂತರದಲ್ಲಿ ಆಯಿತು. ಇದಕ್ಕೆ ನೀಲವರಾಹ ಅಂತ ಕರೀತಾರೆ. ಈ ಎರಡು ವರಾಹ ಕಥೆಯನ್ನ ಮೈತ್ರೇಯರು ವಿದುರನಿಗೆ ಒಟ್ಟಿಗೆ ಸೇರಿಸಿ ಹೇಳ್ತಾರೆ. ಆಗ ವಿದುರ ಕೇಳ್ತಾನೆ, 2ನೇ ವರಾಹ ಅವತಾರ ಯಾಕಾಯಿತು ಅಂದಾಗ ಹಿಂದಿನ ಎಲ್ಲ ಕಥೆಗಳನ್ನು ಹೇಳ್ತಾ, ಒಂದು ಮುಸ್ಸಂಜೆಯ ಸಮಯ, ಸಾಯಂಕಾಲ ಸೂರ್ಯ ಮುಳುಗುವ ಕಾಲಕ್ಕೆ ದಿತಿದೇವಿ ಕಶ್ಯಪರನ್ನ ಕೇಳಿದ್ದಾಳೆ, ನನಗೆ ನಿಮ್ಮಿಂದ ಒಳ್ಳೆ ಒಂದು ಸಂತಾನ ಬೇಕು ಅಂತ. ಕಶ್ಯಪರಂದ್ರು, ನಿನ್ನಂತಹ ಹೆಂಡತಿ ಉತ್ತಮಳಾದವಳು ಏನು ಕೇಳಿದ್ರು ಗಂಡ ತಂದ್ಕೊಡ್ಬೇಕಾದ್ದು ಅವನ ಡ್ಯೂಟಿ, ಕರ್ತವ್ಯ. ನಿನ್ನಂಥ ಹೆಂಡತಿಯನ್ನ ಪಡೆದದ್ದಕ್ಕೆ ನಾನು ಜೀವನದಲ್ಲಿ ಇಷ್ಟು ಎತ್ತರಕ್ಕೆ ಹೋಗ್ಲಿಕ್ಕಾಯಿತು. ನೀನು ಎಂದು ಏನನ್ನೂ ಕೇಳುವವಳಲ್ಲ, ನಿನಗೆ ನಾನು ಅನುಗ್ರಹ ಮಾಡ್ತೇನೆ. ಆದರೆ ಟೈಮ್ ಚೆನ್ನಾಗಿಲ್ಲ. ಈಗ ಒಂದು ಮುಹೂರ್ತ ಕಾಲ ಮಾತ್ರ ನೀನು ಸಂಯಮದಿಂದ ತಾಳ್ಮೆಯಿಂದ ಇದ್ದಿ ಅಂತಾದರೆ ನಿನ್ನ ಹೊಟ್ಟೆಯಲ್ಲಿ ಉತ್ತಮರಾದ ಮಕ್ಕಳನ್ನು ನಾನು ಅನುಗ್ರಹ ಮಾಡ್ತೇನೆ. ಅವಳಂದ್ರು ಅದೆಲ್ಲ ಸಾಧ್ಯ ಇಲ್ಲ, ನಾನು ಹೀಗೇ ಬೇಕು. ಅವರಂದ್ರು, ನೋಡು ಸೂರ್ಯ ಮುಳುಗ್ತಾ ಇದ್ದಾನೆ, ಇದು ಮುಸ್ಸಂಜೆಯ ಕಾಲ. ಈ ಕಾಲದಲ್ಲಿ ಸತಿಪತಿಗಳು ಒಂದಾದರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ. ಚತ್ವಾರಕ್ಕಲು ಕರ್ಮಾಣಿ ಸಂಧ್ಯಾಕಾಲೇ ವರ್ಜಯೇತ್. 4 ಕರ್ಮವನ್ನ ಸಂಧ್ಯಾಕಾಲಗಳಲ್ಲಿ ಮಾಡಬಾರ್ದಂತೆ. ಯಾವುದು? ಆಹಾರ, ಊಟ ಮಾಡಬಾರ್ದು, ನಿದ್ದೆ ಮಾಡಬಾರ್ದು, ಓದಬಾರ್ದು, ಸತಿಪತಿಗಳು ಒಂದಾಗಬಾರ್ದು. ಆಹಾರ ಜಾಯತೆ ವ್ಯಾಧಿ, ಆ ಟೈಮಲ್ಲಿ ತಿಂದರೆ ತಿಂದದ್ದು ರೋಗವಾಗಿ ಇಂಡೈಜೆಷನ್ ಆಗಿ ರೋಗವಾಗಿ ಪರಿಣಮಿಸುತ್ತೆ. ಸತಿಪತಿಗಳು ಒಂದಾದರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ. ಸ್ವಾಧ್ಯಾಯೇ ಮರಣಂ ಧ್ರುವಂ. ಆ ಟೈಮಲ್ಲಿ ಪಾಠ ಗೀಟ ಮಾಡ್ತಾ ಕೂತಿದ್ರಂತೂ ಅದು ಸಾವಿಗೆ ಕಾರಣ ಆಗುತ್ತೆ. ಈ 4 ಮಾಡಬಾರ್ದು. ಸ್ವಲ್ಪ ತಿರು ಕೇಳಲೇ ಇಲ್ಲ ರೀ. ಪತಿಯ ಆ ಒಂದು ವಸ್ತ್ರವನ್ನೇ ಎಳಿತಾ ಇದ್ದಾಳೆ ದಿತಿದೇವಿ. ಕಶ್ಯಪರು ಅಂದ್ಕೊಂಡ್ರು ಇದು ದೇವರ ಇಚ್ಛೆ ಅಂತ. ಸತಿಪತಿಗಳು ಒಂದಾಗಿದ್ದಾರೆ. ಅವಳ ಇಚ್ಛೆಯನ್ನ ಪೂರ್ಣ ಮಾಡಿದ ಕಶ್ಯಪರು ಕೈಕಾಲು ತೊಳೆದು ಆಚಮನ ಮಾಡಿ ದೇವರ ಮುಂದೆ ಕೂತು ಪಶ್ಚಾತ್ತಾಪ ಪರಮಾತ್ಮನ ಧ್ಯಾನ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ಕೂತರು. ದಿತಿದೇವಿಗೆ ತನ್ನ ತಪ್ಪಿನ ಅರಿವಾಗಿ ಪತಿಯ ಪಾದಕ್ಕೆ ಎರಗಿ ಕೈ ಮುಗಿದು ಕೇಳ್ತಾ ಇದ್ದಾಳೆ, ನಂದು ದೊಡ್ಡ ಅಪರಾಧ ಆಗಿದೆ. ಈ ಅಪರಾಧದ ಫಲ ಏನು? ಜಾಯತೆ ಜಾಟರಾದಮೌ. ನೀನು 2 ದೊಡ್ಡ ತಪ್ಪು ಮಾಡಿದ್ದೀಯಾ. ಒಂದು, ನನ್ನ ಮಾತು ಕೇಳಲಿಲ್ಲ. 2ನೇದು, ಮುಹೂರ್ತ ಕೆಟ್ಟ ಕಾಲದಲ್ಲಿ ನೀನು ಅಪೇಕ್ಷೆ ಪಟ್ಟಿದ್ದೀಯಾದ ಕಾರಣ ಇಡೀ ಜಗತ್ತಿಗೆ ಗೋಳಾಗುವಂತಹ ಕೆಟ್ಟ ಮಕ್ಕಳಿಗೆ ನೀನು ತಾಯಿ ಆಗ್ತೀಯ ಅಂತ ಹೇಳಿದ್ದಾರೆ. ತುಂಬ ದುಃಖ ಆಯಿತು. ಮತ್ತೆ ಮತ್ತೆ ಕೇಳ್ತಾ ಇದ್ದಾಳೆ. ಕಶ್ಯಪರಂತಾರೆ, ನೀನಿಷ್ಟು ಪಶ್ಚಾತ್ತಾಪದಿಂದ ಕೇಳ್ತೀಯ, ಆದ್ರಿಂದ ನಿನ್ನ ಮಕ್ಕಳು ಕೆಟ್ಟವರೇ, ನಿನ್ನ ಮೊಮ್ಮಗ ಒಬ್ಬ ಬರ್ತಾರೆ, ಅವನು ಮಹಾಪುಣ್ಯವಂತ, ದೇವರನ್ನೇ ದರ್ಶನ ಮಾಡಿಸುವಷ್ಟು ಯೋಗ್ಯ, ಅವನೇ ಮುಂದೆ ಪ್ರಹ್ಲಾದ ಅಂತ ಬರ್ತಾನೆ. ಅವಳಿಗೆ ಹುಟ್ಟಿದ 2 ಮಕ್ಕಳಲ್ಲಿ ಮೊದಲನೆಯವನೇ ಹಿರಣ್ಯ ಕಶ್ಯಪ, 2ನೇವನು ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷ ಭೂಮಿಯನ್ನು ತರುವಾಗ ವರಾಹದೇವರಿಗೆ ಅಡ್ಡಿಪಡಿಸಿದಾಗ
ಕರ್ಣತಾಡನಾಥ್ ದೇವರು ಕೈಯಿಂದ ಕೆನ್ನೆ ಹೊಡೆದ, ಸತ್ತೇ ಹೋದ, ಭೂಮಿಯನ್ನು ಮೇಲೆ ತಂದ. ಜಗದ್ಗುರು ಮಧ್ವಾಚಾರ್ಯರು ಎರಡು ವರಾಹ ಕಥೆಯ ವ್ಯತ್ಯಾಸಗಳನ್ನು ಪುರಾಣಾಂತರದಲ್ಲಿ ತೋರಿಸಿಕೊಡ್ತಾರೆ. ಮೊದಲನೇ ಹಿರಣ್ಯಾಕ್ಷ ಆದಿವರಾಹನ ಕೈಯಲ್ಲಿ ಸಂಹೃತನಾದವ ಬ್ರಹ್ಮದೇವರ ಮಗ. ಅವನು ಮುಳುಗಿದ ಭೂಮಿಯನ್ನ ದೇವರು ಮೇಲೆ ತರುವಾಗ ಅಡ್ಡಿಪಡಿಸಿದವ. ದೇವರು ಅವನನ್ನು ಕೋರೆದಾಡೆಯಿಂದ ಸಂಹಾರ ಮಾಡಿದ್ದು ಇದು ಮೊದಲ ವರಾಹದೇವರ ಕಥೆಯಾದರೆ, ಈ ಎರಡನೇ ವರಾಹ ಅವತಾರ ಆಗಿದ್ದು ಭಗವಂತನ ಅರಮನೆಯ ದ್ವಾರಪಾಲಕನಾದ ವಿಜಯ. ಆ ವಿಜಯ ದ್ವಿತೀಯ ಮಗನಾಗಿ ಬಂದಾಗ ಹಿಂದಿನ ಆದಿ ಹಿರಣ್ಯಾಕ್ಷ ದೈತ್ಯ ಇವನಲ್ಲಿ ಸನ್ನಿಹಿತನಾಗಿದ್ದ. ಅದೇ ದುರ್ಬುದ್ಧಿಯಿಂದ ಚೆನ್ನಾಗಿರುವ ಭೂಮಿಯನ್ನ ನೀರಿನಲ್ಲಿ ಮುಳುಗಿಸಿಬಿಟ್ಟ. ಆಚಾರ್ಯ, ನೀರಲ್ಲಿ ಭೂಮಿ ಮುಳುಗಿಸ್ಬೋದಾ? ಇದರ ಅರ್ಥ ಏನು ಗೊತ್ತಾ? ಕೆಲವ್ರು ಹೇಳ್ತಾರೆ ನೋಡಿ, ಅವ್ರು ನಮ್ಮ ಮನೇನೇ ಮುಳುಗಿಸ್ಬಿಟ್ರು ಅಂತಾರೆ. ಏನು ಮುಳುಗಿಸ್ಬಿಟ್ರು ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ತೀವೋ, ಇದ್ದದ್ದನ್ನ ಇಲ್ಲ ಅಂತ ವ್ಯವಹಾರ ಮಾಡ್ತಾರೋ ಹಾಗೆ ಇವನು ಪ್ರಳಯದ ಉದಕದಲ್ಲಿ ತನ್ನ ಶಕ್ತಿಯಿಂದಲೇ ಆ ಭೂಮಿಯನ್ನ ನೀರಿನ ಒಳಗೆ ತಳ್ಳಿದ್ದ. ಭಗವಂತ ಅದನ್ನ ಮೇಲೆ ತರುವಾಗ ಅವನ ಕೆನ್ನೆ ಕರ್ಣತಾಡನಾಥ್ ಸಂಹಾರ ಮಾಡಿ ಉದ್ಧಾರ ಮಾಡಿದ್ದಾನೆ ಭೂಮಿಯನ್ನ. ಈ ಕಥೆಯ ಆಧ್ಯಾತ್ಮಿಕ ಚಿಂತನೆಯನ್ನು ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸ್ಕೊಡ್ತಾರೆ. ಅವ್ರು ಹೇಳ್ತಾರೆ, ಭಗವಂತ ನೀನು ವರಾಹನಾಗಿ ಬಂದದ್ದು ಭೂಮಿಯನ್ನ ಮೇಲೆ ಎತ್ತಲಿಕ್ಕಲ್ಲ. ಭೂಮಿಯಲ್ಲಿರುವ ಜನ ಸಂಸಾರದ ಒಳಗೆ ಮುಳುಗಿದ್ದಾರೆ. ಮುಳುಗಿದ್ದವರನ್ನ ಮೇಲೆತ್ತೋದು ನಿನ್ನ ಕೆಲಸ ಅಂತ ತೋರಿಸ್ಲಿಕ್ಕೆ ನೀನು ವರಾಹ ರೂಪವನ್ನು ಧಾರಣೆ ಮಾಡಿದ್ದೀಯಾ. ಮುಳುಗಿದ ಭೂಮಿಯನ್ನ ಎತ್ತಿದ್ದು ದೊಡ್ಡದಲ್ಲ, ಪಾಪದ ಭಾರದಿಂದ ಸಂಸಾರದಲ್ಲಿ ಮುಳುಗಿರುವ ನನ್ನನ್ನ ಎತ್ತಿ ಉದ್ಧಾರ ಮಾಡು ಅಂತ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡಿದ ಪ್ರಸಂಗ ಇಲ್ಲಿ ಕಾಣಸಿಗತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಂದೆ ಕರ್ದಮ ಪ್ರಜಾಪತಿಗಳು ಅವರು ಭಾರಿ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸು ಮಾಡುವ ಸಂದರ್ಭದಲ್ಲಿ ಶುಕ್ಲ ರೂಪಿ ಪರಮಾತ್ಮ ಅವರಿಗೆ ಗೋಚರನಾಗಿದ್ದಾನೆ. ಅವರು ತಪಸ್ಸೆಲ್ಲ ಆದಮೇಲೆ ಕೇಳ್ತಾ ಇದ್ದಾನೆ, ನಿನಗೇನು ವರ ಬೇಕು ಕೇಳು, ಕೊಡ್ತೇನೆ ಅಂತ. ಆಗ ಅವ್ರು ಹೇಳ್ತಾ ಇದ್ದಾರೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಸಮಾನಶೀಲಾಂ, ನನ್ನ ಮನಸ್ಸಿಗೆ ಸರಿಯಾದಂತಹ ಒಂದು ಹೆಣ್ಣನ್ನ ನೀನು ಕೊಡು ಅಂತ ಭಗವಂತನಲ್ಲಿ ಕರ್ದಮರು ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ ಆಶ್ಚರ್ಯ, ಉತ್ತಮವಾದ ಹೆಂಡತಿ ಸಿಗಬೇಕಾದ್ರೆ ಜನ್ಮಾಂತರದ ತಪಸ್ಸು ಬೇಕು. ತಥಾಸಚಾಹಂ ಪರಿವೋಡು ಕಾಮ ಸಮಾನಶೀಲಾಂ ಗ್ರಹಮೇದಿದೇನು. ಸಂಸಾರದ ಒಳಗೆ ಧರ್ಮ ಅರ್ಥ ಕಾಮಕ್ಕೆ ಕಾರಣಳಾಗುವ ಹೆಂಡತಿ ಉತ್ತಮಳಿದ್ರೆ ಗಂಡ ಯಶಸ್ವಿಯಾಗಿ ಸಂಸಾರವನ್ನ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ. ಅಂತಹ ಒಂದು ಉತ್ತಮ ಕನ್ಯಾ ಬೇಕು. ದೇವರನ್ನೇ ಕೇಳ್ತಾ ಇದ್ದಾರೆ. ನಮಗೆ ಕನ್ಯಾ ಬೇಕು ಅಂತಾದಾಗ ನಾವು ಮ್ಯಾಟ್ರಿಮೋನಿಯಲ್ಲಿ ಹೋಗಿದ್ವಿ ವಿನ ದೇವರ ಹತ್ರ ಹೋಗಿ ಅಭ್ಯಾಸವೇ ಇಲ್ಲ. ಇನ್ನು ಕೆಲವರಿಗೆ ಅಲ್ಲೂ ಹೋಗಲ್ಲ. ಆನ್ಲೈನಲ್ಲೇ ಹುಡುಗ ನೋಡ್ತಾರೆ, ಆನ್ಲೈನಲ್ಲೇ ಹುಡುಗಿ ನೋಡ್ತಾರೆ, ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಾರೆ, ಆನ್ಲೈನಲ್ಲೇ ಸಂಸಾರ, ಆನ್ಲೈನಲ್ಲೇ ಡೈವರ್ಸ್. ಇಂದಿರಾ ರಮಣ ಗೋವಿಂದ ಗೋವಿಂದ. ಆಫ್ಲೈನ್ ಏನಿಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲ ಜೀವನದಲ್ಲಿ ಸಂತೋಷ ಆನ್ ಆಗಿತ್ತು. ಈಗ ಸಂತೋಷ ಆಫ್ ಆಗಿದೆ, ಮಿಕ್ಕ ಎಲ್ಲ ಆನ್ಲೈನಲ್ಲಿದೆ. ಇಲ್ಲಿ ಕರ್ದಮ ಪ್ರಜಾಪತಿಗಳು ದೇವರನ್ನ ಕೇಳ್ತಾರೆ. ಇದರೊಳಗೆ ನಮಗೇನು ಕಥೆ ಅಂದರೆ, ಉತ್ತಮ ಹೆಂಡತಿ ಬೇಕಂದ್ರೆ ಗಂಡು ತಪಸ್ಸು ಮಾಡಿರ್ಬೇಕು.
ಅಲ್ಲ ಆಚಾರ್ಯ, ನಾವೆಲ್ಲ ಒಳ್ಳೆ ಹೆಂಡತಿಗಳೇ, ಗಂಡನ ಕತೆ ಹೇಳಿ. ಒಳ್ಳೆ ಗಂಡ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಹಿಂಗೆ ಕೆಲವ್ರದ್ದು ಪ್ರಶ್ನೆ. ಒಳ್ಳೆ ಗಂಡ ಸಿಗ್ಬೇಕಾದ್ರೆ ಏನು ಮಾಡಬೇಕಾದಿಲ್ಲ ರೀ. ದೇವರಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಒಳ್ಳೊಳ್ಳೆ ಹೂವು ದೇವರಿಗೆ ಅರ್ಪಣೆ ಮಾಡಿರ್ಬೇಕಂತ. ಇಡೀ ಒಳ್ಳೊಳ್ಳೆ ಒಂದೊಂದು ಹೂವು. ಕೆಲವರು ಒಂದೇ ಹೂವು ಇಟ್ಕೊಂಡು ಕಿತ್ ಹಾಕ್ಬಿಟ್ಟಿರ್ತಾರೆ. ಆ ಗಂಡನು ಅಂತ ಕಿತ್ತೋಗೋ ಗಂಡನೇ ಸಿಗ್ತಾರೆ. ಆ ಕಿತ್ತೋಗೋ ಗಂಡ ಅಂದರೆ ಬಂಗ್ಲೇ ಇರ್ತಾನೆ, ಮನಸ್ಸು ಆಗಾಗ ಕಿತ್ತೋಗ್ಬಿಡುತ್ತೆ. ಕಿತ್ತೋಗಬಾರ್ದು ಅಂದರೆ ಹಾಗೆ ನಿಮ್ಮಲ್ಲಿ ಆ ಹಾರ ಗಿಡ ಎಲ್ಲ ಎಷ್ಟು ಚೆಂದ, ತುಂಬ ಚೆನ್ನಾಗಿದೆ, ಹಾಗೆ ಮಾಡಿ ಹಾಕಿರ್ಬೇಕಂತ. ದೇವರಿಗೆ ಸಣ್ಣ ವಯಸ್ಸು. ಮತ್ತೆ ಯಾರು ದೇವರಿಗೆ ಉತ್ತಮವಾದ ಹಾರವನ್ನು ಅರ್ಪಣೆ ಮಾಡ್ತಿರ್ತಾರೆ ಅವರಿಗೆ ಜನ್ಮಕ್ಕೆ ಆಹಾರದ ಕೊರತೆ ಬಾರದ ಹಾಗೆ ದೇವರು ನೋಡ್ತಾನೆ, ಅನುಗ್ರಹ ಮಾಡ್ತಾನೆ. ಅದಕ್ಕೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಒಂದು ಹೂವಿನ ಮಾಲೆಯನ್ನು ಕಟ್ಟಿ ದಿನಾ ದೇವರ ಕೊರಳಿಗೆ ಹಾಕಬೇಕಂತ. ಒಳ್ಳೆ ಗಂಡ ಬೇಕು, ಒಳ್ಳೆ ಪುಷ್ಪದ ಪೂಜೆ. ಹೆಂಡತಿ ಬೇಕು, ಗಂಡ ತಪಸ್ಸು. ಅಲ್ಲ, ಗಂಡ ಹೆಂಡತಿ ಸರಿ, ಒಳ್ಳೆ ಮಕ್ಕಳು ಬೇಕಾದ್ರೆ ಏನು ಮಾಡಬೇಕು? ಏನಿಲ್ಲ, ಈ ಮದುವೆ ಆದಮೇಲೆ ಒಂದು ಸಂಸ್ಕಾರ ಇದೆ. ಗರ್ಭವತಿಯಾದ ಹೆಣ್ಣು ಮಕ್ಕಳಿಗೆ 5 ತಿಂಗಳಿಂದ 8 ತಿಂಗಳ ಒಳಗೆ ಮಾಡುವಂತಹ ಸೀಮಂತ ಅಂತ ಒಂದು ಸಂಸ್ಕಾರ. ಅದು ಎಲ್ಲರಿಗೆ ಇದೆ. ಕೆಲವರು ಬಿಟ್ಟಿದ್ದಾರೆ, ಕೆಲವರು ಇನ್ನೂ ಹಿಡ್ಕೊಂಡಿದ್ದಾರೆ, ಅಷ್ಟೇ ವ್ಯತ್ಯಾಸ. ಆ ಸೀಮಂತ ಸಂಸ್ಕಾರದಲ್ಲಿ ಫಲದಾನ ಅಂತ ಗಂಡ ಹೆಂಡತಿ ಒಳ್ಳೊಳ್ಳೆ ಹಣ್ಣುಗಳನ್ನು ತಂದು ಉತ್ತಮರಾದ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಉತ್ತಮ ಬ್ರಾಹ್ಮಣರು ಅಂದರೆ ಬೆಳ್ಳಿಗಿರಬೇಕು, ಎತ್ತರಕ್ಕಿರಬೇಕು, ದಪ್ಪಗಿರಬೇಕು, ದೊಡ್ಡ ದೊಡ್ಡ ಗೋಪಿ ಹಚ್ಚಿರಬೇಕು, ದಪ್ಪ ತುಳಸಿ ಮಣ್ಣಿಗೆ ಆಗೋಲ್ಲ. ಎಂಥವ್ರು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಶ್ರೋತ್ರಿಯಾಯ ಬಹುಕುಟುಂಬಿನೇ, ವೇದದಲ್ಲಿ ಹೇಳಿದಂತೆ ಜೀವನ ನಡೆಸ್ತಿರೋನ್ನ ಹುಡುಕೊಂಡು ಹೋಗಿ ಕೊಡ್ಬೇಕಂತೆ. ಅವನಿಗೆ ಮನೆ ತುಂಬ ಮಕ್ಕಳು ಇರ್ಬೇಕಂತೆ. ನೀವು ಕೊಟ್ಟಣ್ಣು 10 ನಿಮಿಷಕ್ಕೆ ತಿಂದು ಮುಗಿಸ್ಬಿಡ್ಬೇಕಂತೆ. ಅಂಥವ್ರು ಇರಬೇಕು. ಕೆಲವ್ರ ಮನೇಲಿ ಕೊಟ್ಟರೆ ಮುಗಿಯೋದೇ, ತಿನ್ನೋದೇ ಇಲ್ಲ. ಅವರು ತಿನ್ನಲ್ಲ, ಇನ್ನೊಬ್ರಿಗೂ ಕೊಡಲ್ಲ. ಹಾಗೆ ಇಟ್ಟಿಟ್ಟು ಹಾಗೆ ಮಾಡಿಬಿಡ್ತಾರೆ. ಕೊಡಕ್ಕೆ ಮನಸ್ಸಿಲ್ಲ, ತಿನ್ನಕ್ಕೆ ಆರೋಗ್ಯ ಇಲ್ಲ. ಅಂಥವ್ರಿಗೆಲ್ಲ ಕೊಡಬಾರ್ದು. ಹಾಗಾಗಿ ಯಾರು ಸೀಮಂತ ಮಾಡುವಾಗ ದಂಪತಿಗಳು ಉತ್ತಮವಾದ ಫಲವನ್ನ ಬ್ರಾಹ್ಮಣರಿಗೆ ದಾನ ಮಾಡ್ತಾರೋ ಅವರ ಹೊಟ್ಟೆಯಲ್ಲಿಯೂ ದಾಂಪತ್ಯದ ಫಲವಾಗಿ ಉತ್ತಮವಾದ ಸಂತಾನ ಆಗುತ್ತೆ ಅಂತ ತಿಳಿಸ್ತಾರೆ. ಕರ್ದಮ ಪ್ರಜಾಪತಿಗಳು ದೇವರಲ್ಲಿ ಕೇಳ್ತಾ ಇದ್ದಾರೆ, ನನಗೆ ಉತ್ತಮವಾದ ಕನ್ಯಾ ಬೇಕು. ಭಗವಂತ ಅಂದ, ನೀನು ತಪಸ್ಸಿಗೆ ಕೂತ್ಕೊಳ್ಳುವ ಮೊದಲೇ ನಿನಗೆ ಕನ್ಯಾ ಫಿಕ್ಸ್ ಮಾಡಿದೀನಿ ಅಂತ. ನೀನು ನಿನ್ನ ತಪಸ್ಸನ್ನು ಮುಂದುವರಿಸು, ನಿನಗೆ ಕನ್ಯಾ ಸಿಗುತ್ತೆ. ಇದರ ಕಥೆ ಏನಂದ್ರೆ, ನಿಮ್ಗೆ ಯಾವ ಕಾಲಕ್ಕೆ ಏನು ಸಿಗಬೇಕು ಅನ್ನೋದು ದೇವರು ಫಿಕ್ಸ್ ಮಾಡಿದ್ದಾನೆ, ಕೊಟ್ಟೆ ಕೊಡ್ತಾನೆ. ನೀವು ಕೊಡ್ತಾನೋ ಇಲ್ವೋ ಅನ್ನೋ ಡೌಟೇ ಬೇಡ. ನಿಮ್ಮ ಕರ್ತವ್ಯ, ನಿಮ್ಮ ಕರ್ಮ ನೀವು ಮಾಡ್ತಾ ಹೋಗಿ. ಯಾವ್ಯಾವ ಕಾಲಕ್ಕೆ ಏನೇನು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾನೆ ದೇವರು. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲದ ಬಗ್ಗೆ ಕಾಮನೆ ಬಿಡಿ, ಕರ್ಮದ ಬಗ್ಗೆ ಶ್ರದ್ಧೆ ಇಡಿ. ಶ್ರದ್ಧೆಯಿಂದ ಕರ್ಮ ಮಾಡಿ ಫಲ ಕೊಡೋ ಜವಾಬ್ದಾರಿ ನಂದು, ನಾ ಕೊಡ್ತೇನೆ. ಅದರಿಂದ ನೀನು ತಪಸ್ಸನ್ನು ಮುಂದುವರಿಸು, ನಿನಗೆ ಒಳ್ಳೆ ಕನ್ಯಾ ಸಿಗ್ತಾಳೆ ಅಂದಾಗ ಸ್ವಯಂಭುವ ಮನು ತನ್ನ ಹೆಂಡತಿಯಾದ ಶತರೂಪಾದೇವಿಯೊಂದಿಗೆ ದೇವಹೂತಿ ದೇವಿಯನ್ನ ಕರ್ಕೊಂಡು ಹೊರಟಿದ್ದಾನೆ ವರಾನ್ವೇಷಣೆಗೆ. ದೇವಹೂತಿ ದೇವಿ ಸಂಚಾರ ಕ್ರಮದಲ್ಲಿ ಹೋಗುವಾಗ ಕರ್ದಮ ಪ್ರಜಾಪತಿಗಳ ಆಶ್ರಮದ ಬಳಿ ಬಂದಾಗ ಕರ್ದಮರ ಮುಖದ ತೇಜಸ್ಸನ್ನು ಕಂಡು ತಂದೆಗೆ ಹೇಳ್ತಾ ಇದ್ದಾಳೆ, ನಾನು ಮದುವೆ ಆಗೋದಾದ್ರೆ ಇವ್ರನ್ನೇ ಮದುವೆ ಆಗ್ತೀನಿ ಅಂತ ಕರ್ದಮರನ್ನ ತೋರಿಸು. ಕರ್ದಮರಿಗಾಗಲೇ ಸಾವಿರ ವರ್ಷ ವಯಸ್ಸಾಗ್ಬಿಟ್ಟಿದೆ. ತುಂಬಾ ಕೃಶವಾದ ದೇಹ, ಕೈ ಕಾಲು ಎಲ್ಲ, ತಲೆ ಎಲ್ಲ ಪೂರ ಅಲ್ಲಾಡ್ತಾ ಇದೆ. ಅದನ್ನು ನೋಡಿ ಸ್ವಯಂಭೂಮನು ಕೇಳಿದ, ಯಾರಮ್ಮ ಕೆಳಗೆ ತೋರಿಸ್ತಾ ಇದೆಯಲ್ಲ ಮುದುಕರು, ಅವ್ರ ಮೊಮ್ಮಗನ ಮದುವೆ ಆಗ್ತೀಯ? ಇಲ್ಲ, ಅವ್ರನ್ನೇ ಮದುವೆ ಆಗ್ತೀನಿ. ಅಯ್ಯೋ, ನೀಗೇನು ಬಂತು ಅಂತ. ನೀನು ನೋಡಿದ್ರೆ ಸಣ್ಣ ಪ್ರಾಯದ ತರುಣಿ, ಅವ್ರು ನೋಡಿದ್ರೆ ಇಷ್ಟು ಮುದುಕರು.
ಅವ್ರನ್ನ ಯಾಕೆ ಮದುವೆ ಆಗ್ತೀಯ ಅಂದರೆ ಅವಳಂತಾಳೆ, ಇವರನ್ನ ಮದುವೆ ಆದರೆ ಮಾತ್ರ ದೇವರನ್ನ ನೋಡುವ ತನಕ ಕೈ ಹಿಡಿದು ಜೀವನವನ್ನ ನಡೆಸ್ತಾರೆ. ಮಿಕ್ಕ ಯಾರನ್ನ ಕೈ ಹಿಡಿದ್ರು ಸಂಸಾರದ ಒಳಗೆ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ನಮ್ಮನ್ನ ಬಿಡೋರೇ ಸಿಗ್ತಾರೆ. ಬಿಡದೆ ಹಿಡಿಯುವ ಪತಿ ಇವರೇ. ನಾನು ಇವರನ್ನೇ ಮದುವೆ ಆಗ್ತೀನಿ ಎಂದಾಗ ಸ್ವಯಂಭೂವನು ಕರ್ದಮರನ್ನ ಕೇಳಿದ್ದಾನೆ. ಕರ್ದಮರು ಒಪ್ಪಿದ್ದಾರೆ. ಅವರೊಂದು ಕಂಡೀಷನ್ ಹೇಳ್ತಾರೆ, ನೋಡು ರಾಜ, ನಿನ್ನ ಮಗಳನ್ನ ಮದುವೆ ಆಗ್ಲಿಕ್ಕೆ ನನಗೆ ಯಾವ ತೊಂದರೆ ಇಲ್ಲ. ನಾನು ಮದುವೆ ಆಗ್ಬೇಕು ಅಂತಿದ್ದೀನಿ, ನಾನು ಸುಖ ಪಡಬೇಕು ಅಂತ ಮದುವೆ ಆಗೋಲ್ಲ. ನಮ್ಮಪ್ಪ ಹೇಳಿದ್ದಾರೆ ಅಂತ ಮದುವೆ ಆಗ್ತೇನೆ. ಒಂದೇ ಒಂದು ಸಂತಾನ ಆದ್ಮೇಲೆ ನಿನ್ನ ಮಗಳ ಒಟ್ಟಿಗೆ ನಾನು ಇರೋಲ್ಲ, ನಾನು ಸನ್ಯಾಸಿ ಆಗ್ತೇನೆ. ಇಷ್ಟ ಇದ್ರೆ ಕೊಡು, ಕಷ್ಟವಾದ್ರೆ ಬಿಡು. ಯಾರು ಕೊಡ್ತಾರ್ರಿ ಹೀಗಂದ್ರೆ? ಹುಡುಗಿಗೆ ಹುಡುಗ ಒಪ್ಪಿಗೆ ಆದ್ಮೇಲೆ ಹುಡುಗಿ ಅಪ್ಪನಿಗೆ ನೀವು ಮದುವೆ ಮಾಡ್ಕೊಳ್ಳಿ, ಒಂದು ಮಗು ಆದ ತಕ್ಷಣ ಬಿಟ್ಟು ಹೋಗ್ತಿರ್ತೀವಿ, ನೀವೇ ನೋಡ್ಕೋಬೇಕು, ನಾನು ಪಾಂಗ್ಲಾಗ್ತೀನಿ. ಯಾರು ಕೊಡ್ತಾರ್ರಿ? ಜನ್ಮ ಜನ್ಮಾಂತರಕ್ಕೂ ಕನ್ಯಾ ಕೊಡಲ್ಲ. ಆದರೆ ಸ್ವಯಂಭೂ ಮನು ಕೊಟ್ಟ. ಯಾಕೆ ಕೊಟ್ಟ ಅಂದರೆ ಅವನಿಗೆ ಗೊತ್ತಿತ್ತು, ಒಂದೇ ಮಗುವಾದರೂ ಸ್ವಯಂ ಭಗವಂತನೇ ಇವಳಲ್ಲಿ ಮಗನಾಗಿ ಬರ್ತಾನೆ ಅಂತ ತಿಳಿದ ಮಹಾನುಭಾವ ವಸಿಷ್ಠರ ನೇತೃತ್ವದಲ್ಲಿ ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಈ ಕರ್ದಮ ಪ್ರಜಾಪತಿಗೆ ದೇವಹೂತಿ ದೇವಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಬಗೆ ತ್ವಂಜೀವ ಶರದಶತಂ ಅಂತ ಕರ್ದಮ ಪ್ರಜಾಪತಿಗಳು ದೇವಹೂತಿ ದೇವಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಮಾಂಗಲ್ಯ ಧಾರಣೆ ಮಾಡಿದ್ದು ಅವತ್ತೇ ತಪಸ್ಸಿಗೆ ಕೂತ್ಬಿಟ್ರು. 100 ವರ್ಷ ಹೆಂಡತಿಯ ಕಡೆ ಕಣ್ಣು ಬಿಟ್ಟು ನೋಡಲೇ ಇಲ್ಲಂತೆ. ಹೆಂಡತಿ ಕೂಡ ಗಂಡನ ತಪಸ್ಸಿಗೆ ವಿಘ್ನ ಮಾಡಲಿಲ್ಲಂತೆ. ಯಾಕೋ ದೇವರಿಚ್ಛೆ. ಒಂದಿನ ಕರ್ದಮರಿಗೆ ಕಣ್ಣು ಬಿಡಬೇಕು ಅನಿಸ್ತು, ಮೆಲ್ಲ ಕಣ್ಣು ಬಿಟ್ರು. ಕಣ್ಣು ಬಿಟ್ಟರೆ ಮುಂದೊಂದು ಮುದುಕಿ ಕೂತಿತ್ತು. ಕೇಳಿದ್ರು, ಯಾರು ನೀನು? ಅವಳನ್ನು, ನಾನೇ ನಿಮ್ಮ ಹೆಂಡತಿ, 100 ವರ್ಷದ ಕೆಳಗೆ ಮದುವೆ ಆಗಿದ್ದೆ ಅಂತ. ಏನು ಮಾಡ್ಬೇಕ್ರಿ? ಅವಳ ಆ ಶರೀರದ ಕೃಶತೆ ಅದನ್ನು ನೋಡಿ ಕರ್ದಮರಿಗೆ ಕಣ್ಣಲ್ಲಿ ನೀರು ಬಂತು. ಎಂಥ ತಪ್ಪು ಮಾಡಿಬಿಟ್ಟೆ. ನೀನು ರಾಜಕುಮಾರಿ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು, ಅಂಥ ನಿನಗೆ ಯಾವ ಸುಖವನ್ನು ನಾನು ಕೊಡಲಿಲ್ಲ ಪತಿಯಾಗಿ. ನೀ ಯೋಚನೆ ಮಾಡಬೇಡ, ನಿನಗೇನು ಬೇಕು ಕೇಳುವರ ಅಂತ ಅಂದರು. ದೇವಹೂತಿ ಅಂದ್ಲು, ಕೇಳೋ ಕಾಲಕ್ಕೆ ಏನು ಬೇಕು ಅಂತ ಕೇಳಲೇ ಇಲ್ಲ. ಈಗ ನನಗೆ ಹೇಳಕ್ಕೆ ಇಬ್ಬರು ಬೇಕು, ಕೂಡಕ್ಕೆ ಇಬ್ಬರು ಬೇಕು, ಈಗ ಎಲ್ಲೋ ನಡಿ ಅಂತ ಕರಿತೀರಲ್ಲ, ನಮಗೆ ವಯಸ್ಸು ಹಂಗೆಲ್ಲ ಅನ್ಬೇಡ, ನಿಂಗೇನು ಬೇಕು ಕೇಳು. ದೇವಹೂತಿ ಅಂತಾಳೆ, ನಾನು ನಿಮ್ಮನ್ನು ಮದುವೆ ಆಗುವ ಸಂದರ್ಭದಲ್ಲಿ ಒಂದು ಆಸೆಯನ್ನು ಹೊತ್ತು ನಿಮ್ಮ ಕೈ ಹಿಡಿದೆ. ಏನಂದರೆ, ನಿಮ್ಮಂಥ ಬ್ರಹ್ಮಜ್ಞಾನಿಯನ್ನ ನನ್ನ ಹೊಟ್ಟೆಯಲ್ಲಿ ನಿಮ್ಮಿಂದ ಮಗನನ್ನಾಗಿ ಪಡಿಬೇಕು ಅಂತ ಬಯಸಿದೆ. ಅದು ಈ ಜನ್ಮದಲ್ಲಿ ಇನ್ನಿಲ್ಲ ಅಂದಾಗ ಕರ್ದಮರಂತಾರ, ಹಾಗ್ಯಾಕೆ ಯೋಚನೆ ಮಾಡ್ತೀಯ? ನೋಡು, ಆ ಎದುರಿಗೆ ಕಾಣುವ ಸರೋವರವನ್ನು ನೋಡು. ಇದು ಖಾಲಿ ಸರೋವರ ಅಲ್ಲ. ನಾನು ತಪಸ್ಸು ಮಾಡಿದಾಗ ನನ್ನ ತಪಸ್ಸಿಗೆ ಮೆಚ್ಚಿದ ಭಗವಂತ ಆನಂದ ಬಾಷ್ಪ ಸುರಿಸಿದ, ಅವನ ಕಣ್ಣಿನಿಂದ ಬಿದ್ದ ಆ ಆನಂದದ ಬಿಂದುವೇ ಬಿಂದು ಸರೋವರ ಆಗಿದೆ. ಇವತ್ತು ಮಾತೃಗಯ ಅಂತ ಅದು ಅಲ್ಲಿ ಇರುವ ಸರೋವರ ಬಿಂದು ಸರೋವರ. ಅದು ಕರ್ದಮ ದೇವಹೂತಿಯ ಆಶ್ರಮ. ಕರ್ದಮರಂತಾರ, ಆ ಸರೋವರದಲ್ಲಿ ಒಮ್ಮೆ ಸ್ನಾನ ಮಾಡು ಅಂತ. ಇವಳಿಗೆ ಹೇಳಲಿಕ್ಕಾಗ್ತಿಲ್ಲ, ಕೂಡ್ಲಿಕ್ಕಾಗ್ತಿಲ್ಲ. 4 ಜನ ಕೈ ಹಿಡಿದು ಸರೋವರದ ಬಳಿಗೆ ಕರ್ಕೊಂಡು ಹೋದರೆ 81-91 ಹಣ್ಣನ್ನು ಮುದುಕಿ ದೇವಹೂತಿ ಕಷ್ಟಪಟ್ಟು ನೀರಿನ ಒಳಗೆ ಮುಳುಗುವಾಗ 81 ಮುದುಕಿ ಏಳುವಾಗ 18 ಯುವತಿಯಾಗಿ ಎದ್ಲು. ಎಂಥ ಆಶ್ಚರ್ಯ ರೀ! ಕೆಲವು ಈ ಕತೆ ಕೇಳ್ಬಿಟ್ಟು ಇಲ್ಲಿ ಮುಳುಗಿದ್ರೆ ಹೆಂಗಾಗ್ತಾರೆ ಅಂದ್ಕೊಂಡು
ಹೆಂಗೆಂಗೋ ಇದ್ದವ್ರು ಹೋಗಿ ಅಲ್ಲಿ ಮುಳುಗಕ್ಕೆ ಹೋಗ್ತಾರೆ. ಮುಳುಗುವಾಗ 18 ಇರ್ತಾರೆ, ಮುಳುಗುವಾಗ 18 ಇರ್ತಾರೆ. ಅಲ್ಲಿ ಕುಣಿದು ಜಂಪ್ ಹೊಡೆಯುವಾಗ ಲಾಸ್ಟ್ ಮೆಟ್ಲು ಪಾಚಿ ಮೇಲೆ ಕಾಲಿಟ್ಟು ಜರ್ರ ಜಾರಿ ಮೇಲೆ ಹೇಳುವಾಗ ಕೈಕಾಲು ಮುರ್ಕೊಂಡು ಮೇಲೆ ಎಟ್ಕೊಂಡು ಮುದುಕಿರ್ತಾರೆ ಅವರು. ಇದೆಲ್ಲ ನಮ್ಮ ಹಣೆ ಬರ. ಆದರೆ ಅವಳಾಗಲ್ಲ. 18ರ ತಾರುಣ್ಯದಲ್ಲಿ ದುಡ್ಡು ನಿಂತಿದ್ದಾಳೆ, ಗಂಡ ತಾನು ಮುಳುಗಿದ್ದಾನೆ. 22ರ ತಾರುಣ್ಯ ಹಣ್ಣು ಮುದುಕರಾದ ಕದಂಬರಿಗೆ ಬಂದಿದೆ. ತಮ್ಮ ತಪಶಕ್ತಿಯಿಂದ ಅದ್ಭುತವಾದ ತೇಜೋಮಯವಾದ ವಿಮಾನವನ್ನು ನಿರ್ಮಾಣ ಮಾಡಿ 100 ವರ್ಷಗಳ ಕಾಲ ಮಧುಚಂದ್ರವನ್ನ ದಂಪತಿಗಳು ಆಚರಿಸಿ ವಿಹಾರ ಮಾಡಿದ್ದಾರೆ. 9 ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. ಆ 9 ಹೆಣ್ಣು ಮಕ್ಕಳನ್ನು ಬ್ರಹ್ಮದೇವರ 9 ಜನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಹೆಣ್ಣು ಮಗಳ ಹೆಸರು ಕೇಳಿದ್ರೆ ಪುಣ್ಯ ಬರುತ್ತೆ. ಅದು ಅನಸೂಯ, ಅರುಂಧತಿ, ಖ್ಯಾತಿ, ಕ್ರತು ಇವರೇ ಮೊದಲಾದ 9 ಜನ ಮಹಾ ದೇವತೆಗಳನ್ನ ಮಕ್ಕಳನ್ನಾಗಿ ಪಡೆದ ಮಹಾನುಭಾವರುಗಳೆಲ್ಲ ಹೆಣ್ಣು ಮಕ್ಕಳು. 9 ಜನ ಬ್ರಹ್ಮದೇವರ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಕದಂಬರರು ನಾನು ಒಂದು ಸಂತಾನದಲ್ಲಿ ಸನ್ಯಾಸಿ ಆಗ್ತೇನೆ, ಕಾಡು ಹೋಗ್ತೇನೆ ಎಂದಿದ್ದೆ. 9 ಆಯ್ತು, ಬರಲ್ಲ ಅಂದ್ರೆ ದೇವಭೂತಿ ಅಂತಾಳೆ. ಸಾಮಾನ್ಯ ಹೆಣ್ಣು ಮಕ್ಕಳಂತೆ ನಾನು ಕೂಡ ನಿಮ್ಮಲ್ಲಿ ಸುಖದ ಅಪೇಕ್ಷೆಯನ್ನು ಪಟ್ಟೇನೆ ವಿನಾ ತತ್ವಜ್ಞಾನವನ್ನು ಪಡೆಯಲಿಲ್ಲ. ನೀವು ಕಾಡಿಗೆ ಹೋದ ಮೇಲೆ ನನಗೆ ದೇವರ ಬಗ್ಗೆ ತತ್ವಜ್ಞಾನ ಬೋಧನೆ ಉಪದೇಶ ಕೊಡೋರು ಯಾರು? ಕದಂಬರರು ನೀ ಯಾಕೆ ಯೋಚನೆ ಮಾಡ್ತೀಯ? ನಿನಗೆ ತತ್ವಜ್ಞಾನವನ್ನು ಕೊಡಲಿಕ್ಕೆ ಸ್ವಯಂ ಭಗವಂತನೇ ಬರ್ತಾ ಇದ್ದಾನೆ, ನಿನ್ನ ಹೊಟ್ಟೆಯಲ್ಲಿ ದೇವರಿದ್ದಾನೆ ಅಂತ ಹೇಳಿದಾಗ ಒಂದು ಶುಭ ಮುಹೂರ್ತದಲ್ಲಿ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿದ್ದಾರೆ ಆ ದೇವಭೂತಿಯ ಗರ್ಭದಲ್ಲಿರುವ ಭಗವಂತನನ್ನ. ಆ ಶುಭ ಮುಹೂರ್ತದಲ್ಲಿ ಭಗವಂತ ಆ ದೇವಭೂತಿ ದೇವಿಯಲ್ಲಿ ಅವತಾರ ಮಾಡಿದ್ದಾನೆ. ಅವನೇ ಕಪಿಲ ನಾಮಕ ಪರಮಾತ್ಮ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನ 5ನೇ ಸುಪ್ರಸಿದ್ಧವಾದ ಅವತಾರ ಕಪಿಲಾವತಾರ. ಅವನನ್ನು ನೋಡಿದ ತಕ್ಷಣ ಅವರ ತಂದೆ ನಮಸ್ಕಾರ ಮಾಡಿಬಿಟ್ಟ. ಮುಂದೆ ಕಾಡಿಗೆ ಹೋಗಿ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರನಾದ. ಒಮ್ಮೆ ಈ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ತಾಯಿಯ ಬಳಿಯೇ ಇದ್ದಾನಂತ. ನಮಗೆ ಭಾಗವತದ ಪ್ರತಿ ಕಥೆ ಪ್ರತಿಯೊಂದು ಕೂಡ ನಮ್ಮೊಂದೊಂದು ಸಂದೇಶವನ್ನು ಕೊಡುತ್ತೆ. ಆ ಎಲ್ಲ ಕಥೆ ಎಲ್ಲ ಸಂದೇಶ 7 ದಿವಸದಲ್ಲಿ 7 ಗಂಟೆಯಲ್ಲಿ ಸಾಧ್ಯವೇ ಇಲ್ಲ. ನೋಡಿ, ಈ ಸಂದೇಶ ಕಪಿಲ ನಾಮಕ ಪರಮಾತ್ಮ 14 ಲೋಕವನ್ನ ಸಾಕುವ ಜವಾಬ್ದಾರಿ ಹೊತ್ತ ಜಗತ್ತಿನ ತಂದೆ. ಎಷ್ಟು ಕೆಲಸ ಬೇಕು, ಆದರೆ ಎಲ್ಲಿಯೂ ಹೋಗಲಿಲ್ಲ, ಎಲ್ಲಿಯೂ ಹೋಗಬಾರದು. ಅಮ್ಮನಿಗೆ ಸಂತೋಷ ಉಂಟು ಮಾಡುವುದಕ್ಕಿಂತ ಮಕ್ಕಳಿಗೆ ಬೇರೆ ಕೆಲಸ ಇಲ್ಲ ತೋರಿಸಲಿಕ್ಕೆ 14 ಲೋಕದ ಒಡೆಯನಾದ ಭಗವಂತ ತನ್ನ ತಾಯಿಯ ಬಳಿಯೇ ಇದ್ದ. ನಾವು ಅಮ್ಮನನ್ನು ಮರೆತಾಯ್ತು, ಅಪ್ಪನನ್ನು ಮರೆತಾಯ್ತು, ಎಲ್ಲವನ್ನು ದೇಶವನ್ನು ಮರೆತು ಎಷ್ಟೋ ದೂರ ಹೋಗಿ ಆಯ್ತು. ಯಾರಿಗೆ ಸಂತೋಷ ಇದರಿಂದ? ನಿಮಗೂ ಸಂತೋಷ ಇಲ್ಲ, ನಿಮ್ಮ ಹೆತ್ತವರು ಸಂತೋಷ ಇಲ್ಲ, ನಿಮ್ಮನ್ನ ಜಗತ್ತಿಗೆ ಕೊಟ್ಟ ಈ ದೇಶಕ್ಕೂ ಸಂತೋಷ ಇಲ್ಲ. ನಾವು ಬರೀ ದುಡ್ಡಿನ ಸಂಪಾದನೆಗೋಸ್ಕರ ಬಂಧು ಬಾಂಧವರು ಪ್ರೀತಿ ವಿಶ್ವಾಸ ಎಲ್ಲವನ್ನು ಬದಿಗೊತ್ತಿ ಹೊರಡ್ತಾ ಇದ್ದೇವೆ. 14 ಲೋಕದ ಒಡೆಯ ಲಕ್ಷ್ಮೀಪತಿ ತನ್ನ ತಾಯಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಆ ಗುಡಿಸಿಲಿನಲ್ಲೇ ಅಮ್ಮನಿಗಾಗಿ ವಾಸ ಮಾಡ್ತಾ ಇದ್ದಾನೆ. ಒಂದಿನ ಅವರ ತಾಯಿ ಅವನನ್ನು ಕೇಳ್ತಾ ಇದ್ದಾಳೆ, ಈ ಸಂಸಾರದಲ್ಲಿ ಬಂಧನಕ್ಕೆ ಕಾರಣವಾದದ್ದು ಯಾವುದು? ಇದರಿಂದ ಬಿಡುಗಡೆ ಹೊಂದಬೇಕಂದ್ರೆ ಕಾರಣ ಯಾವುದು? ಬಂಧನಕ್ಕೆ ಯಾವುದು ಕಾರಣ, ಬಿಡುಗಡೆಗೆ ಯಾವುದು ಕಾರಣ? ಅದಕ್ಕೆ ಭಗವಂತ ಅಂದ, ಈ ಮನಸ್ಸೇ ಎರಡಕ್ಕೂ ಕಾರಣ. ಹೇಗೆ ಮನೆಯ ಬೀಗ ಹಾಕಲಿಕ್ಕೂ ಒಂದೇ ಕೀ, ತೆಗಿಲಿಕ್ಕೂ ಒಂದೇ ಕೀ. ಒಂದ್ ಕಡೆ ತಿರುಗಿಸಿದ್ರೆ ಲಾಕ್, ಒಂದ್ ಕಡೆ ತಿರುಗಿಸಿದ್ರೆ ಓಪನ್. ಹೇಗೋ ಹಾಗೆ ಈ ಮನಸ್ಸು ದೇವರ ಕಡೆ ತಿರುಗಿದ್ರೆ ಓಪನ್, ಮೋಕ್ಷ. ದೇವರಿಗೆ ವಿರುದ್ಧ ರಾಂಗ್ ರೂಟಲ್ಲಿ ತಿರುಗಿಸಿದ್ರಿ ಸಂಸಾರದ ಒಳಗೆ ಲಾಕ್ ಆಗಿಬಿಡ್ತೀರಿ. ಹೌದಾ? ಹಾಗಾದ್ರೆ ನಮ್ಮ ಮನಸ್ಸು ದೇವರ ಕಡೆ ತಿರುಗಬೇಕು.
ಆದರೆ ತಿರುಗಲ್ಲ, ಸ್ವಾಭಾವಿಕವಾಗಿ ರಾಂಗ್ ರೂಟಲ್ಲೇ ತಿರುಗುತ್ತೆ. ನೋಡಿ, ನೀರು ಹರಿಸಿದ್ರೆ ಸ್ವಾಭಾವಿಕವಾಗಿ ಎಲ್ಲಿ ಡೌನ್ ಇರುತ್ತೆ ಆ ಕಡೆ ಹೋಗುತ್ತೆ. ಅದು ನೀರಿನ ಸಹಜ ಗುಣ, ಮನಸ್ಸಿನ ಸಹಜ ಗುಣ ಕೆಟ್ಟ ಕಡೆಗೆ ಆಕರ್ಷಣೆ. ನಾನು ಕೆಟ್ಟ ಉದಾಹರಣೆ ಕೊಡ್ತೇನೆ, ತಪ್ಪು ತಿಳಿಬೇಡಿ. ಈ ಬೀದಿಯಲ್ಲಿ ಹೋಗುವಾಗ 2-3 ರೋಡ್ ಆಚೆ ಈ ಬೋಂಡ ಬಜ್ಜಿ ಕರೀತಿರ್ತಾರೆ. ಅದು ಗಮ್ಮತ್ತ ಮೂಗು ಹೊಡೆಯುತ್ತೆ. ಅದೇ ಮನೇಲಿ ಕಷ್ಟಪಟ್ಟು ಆಂಬಡೆ ಕರೀತಾರೆ, ವಾಸನೆನೇ ಬರಲ್ಲ. ಕೆಟ್ಟದ್ದು ಅಟ್ರಾಕ್ಟ್ ಮಾಡುವಷ್ಟು ಒಳ್ಳೆಯದು ಅಟ್ರಾಕ್ಟ್ ಮಾಡಲ್ಲ. ಯಾಕಂದ್ರೆ ಕೆಟ್ಟದರ ಸ್ವಭಾವನೇ ಹಾಗೆ. ಯಾವುದು ಡೌನ್ ಇದೆ ನಮ್ಮ ಮನಸ್ಸು ಕೆಳಗೆ ಹರಿಯುತ್ತೆ, ಮೇಲೆ ಹರಿಯೋದೇ ಇಲ್ಲ. ಕೆಳಗೆ ಹರಿಯುವ ನೀರನ್ನ ವಿರುದ್ಧವಾಗಿ ಮೇಲೆ ಎತ್ತಬೇಕು ಅಂದ್ರೆ ಅದಕ್ಕೆ ಯಂತ್ರ ಬೇಕು ಅಲ್ವಾ? ಮೋಟರ್ ಫಿಕ್ಸ್ ಮಾಡಿ ಕೆಳಗೆ ನೀರು ಏನ್ ಮಾಡ್ತೀವಿ, ಮೇಲೆ ಎತ್ತೀವಿ ಅಲ್ವಾ? ಕೆಳಗೆ ಹರಿಯುವ ನೀರನ್ನ ಮೇಲೆ ಎತ್ತಲಿಕ್ಕೆ ಯಂತ್ರ ಬೇಕು. ಹಾಗೆ ಕೆಳಗೆ ಹರಿಯುವ ಮನಸ್ಸನ್ನ ಎತ್ತರದ ಹರಿಯ ಕಡೆ ಹರಿಸಬೇಕಾದರೆ ಯಂತ್ರ ಅಲ್ಲ, ಮಂತ್ರ ಬೇಕು. ಮಂತ್ರ ಅಂದ್ರೆ ಮನನ ಮಾಡೋದ್ರಿಂದ ಯಾವುದು ನಮ್ಮನ್ನ ರಕ್ಷಣೆ ಮಾಡುತ್ತೆ, ಮನನಾತ್ ತ್ರಾಯತೆ. ಮನನ ಚಾಂಟಿಂಗ್ ಮೇಲೆ ಮೇಲೆ ವಿಷ್ಣು ಸಹಸ್ರನಾಮ ಮತ್ತೆ ಮತ್ತೆ ಹೇಳ್ತಾ ಇದ್ರಿ, ಗಾಯತ್ರಿಯನ್ನ ನಿತ್ಯದಲ್ಲಿ ಜಪ ಮಾಡಿದ್ರಿ. ಕೆಳಗೆ ಹರಿಯುವ ಮನಸ್ಸು ಹರಿಯ ಕಡೆ ಹರಿಯುವ ಹಾಗೆ ಮಾಡುವ ಮಂತ್ರ ನಾವು ಮಾಡುವ ವಿಷ್ಣು ಸಹಸ್ರನಾಮ ಗಾಯತ್ರಿ ಇದೇ ಮೊದಲಾದದ್ದು. ನಾವೆಲ್ಲ ಬಿಟ್ಟಿದ್ದೀವಿ. ಆದ ಕಾರಣ ನಮ್ಮ ಮನಸ್ಸು ತುಂಬಾ ಸ್ಪೀಡಾಗಿ ಹರಿಬರಿಯಾಗಿ ಹರಿದಾಡ್ತಾ ಇದೆ. ಹಾಗೆ ಹರಿಬಾರದು ಅಂತ ಆಸೆ ಇದ್ರೆ ನಾವು ಆ ಭಗವಂತನ ಕಡೆ ಮನಸ್ಸು ಮಾಡಬೇಕು. ಯಾಕೆ ನಮ್ಮದು ಮನಸ್ಸು ದೇವರ ವಿರುದ್ಧ ಹೋಗುತ್ತೆ? ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ, ಈ ಮನಸ್ಸಲ್ಲಿ ಕೊಳಕು ಸೇರಿಬಿಟ್ಟಿದೆ. ಯಾವುದದು ಕೊಳಕು? ದೊಡ್ಡದಿಲ್ಲ, ಈಸಿ ಹೇಳ್ಬೇಕಾದ್ರೆ ಮನಸ್ಸಿಗೆ ಕೊಳಕು ಕೊಳೆ ನಾನು ನನ್ನದು, ಅಹಂಕಾರ ಮಮಕಾರ, ಇದೆರಡು ದೇವರ ಕಡೆ ಹೋದ ಹಾಗೆ ಮಾಡಿತ್ತು. ಹೌದಾ? ಹಾಗಾದ್ರೆ ಅಹಂಕಾರ ಮಮಕಾರ ಹೋಗ್ಬೇಕು, ನಾನು ನನ್ನದು ಹೋಗ್ಬೇಕು, ನಮ್ಮ ಮನಸ್ಸು ದೇವರ ಕಡೆ ಹರಿಬೇಕು. ನಮಗೂ ಆಸೆ. ಏನ್ ಮಾಡಬೇಕು? ತಾಯಿ ಮಗನ್ ಕೇಳಿದ್ಲು. ಮಗ ಯಾರು? ಭಗವಂತ. ಅವ ಹೇಳ್ತಾನೆ, ಅಮ್ಮ ಇನ್ನೇನ್ ಬೇಡ, ವರ್ಷಕ್ಕೊಂದ್ಸತಿಯೋ ಅಧಿಕ ಮಾಸದಲ್ಲೋ ಆಗಾಗ ದ್ವಾರಕಾ ಭವನದಲ್ಲಿ ಭಾಗವತ ಆಗುತ್ತೆ, ಅಲ್ಲಿ ಹೋಗು ಸಾಕು ಅಂತ. ಅಂದ್ರೆ ಅರ್ಥ ಏನು ಗೊತ್ತಾ? ಎಲ್ಲಿ ಸಜ್ಜನರು ಸಂಗಮ ಮಾಡ್ತಾರೆ ಅಲ್ಲಿ ಹೋಗು, ಸಹವಾಸ ಮಾಡು, ಕೀರ್ತನೆಗಳಲ್ಲಿ ಭಾಗವಹಿಸು, ಸಂಕೀರ್ತನೆ ಮಾಡು. ನೀನು ಹಾಗೆ ಮಾಡ್ತಾ ಇದ್ರೆ ನನ್ನ ಅನುಗ್ರಹ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್ ಸಜ್ಜನರ ಸಹವಾಸ ಮಾಡಿದರೆ, ಸಜ್ಜನರು ಲೋಕವಾರ್ತೆ ಮಾತಾಡಲ್ಲ. ಒಬ್ಬರು ಬಾಯಿ ಬಿಟ್ಟರೆ ಲೋಕೈಕನಾಥನ ವಾರ್ತೆ ಮಾತ್ರ ಮಾತಾಡ್ತಾರೆ. ಲೋಕವಾರ್ತೆ ನ್ಯೂಸ್ ಚಾನೆಲ್ ಅಲ್ಲ ಅವರು. ಲೋಕೈಕನಾಥ ಭಗವಂತನ ಕಥೆಯನ್ನು ಹೇಳ್ತಾರೆ. ಕೇಳ್ತಾ 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 ಮೋಕ್ಷ ಮಾರ್ಗದಲ್ಲಿ ನಮ್ಮ ಮನಸ್ಸು ಸುತ್ತುತ್ತದೆ. ಆಗ ನಮಗೆ ಭಕ್ತಿ ತಂತಾನೇ ಶುರುವಾಗುತ್ತೆ. ಆಗ ಮತ್ತೆ ಕೇಳ್ತಾಳೆ, ಸಜ್ಜನರು ಯಾರು? ಯಾರು? ತಿತಿಕ್ಷವಃ ಕಾರುಣಿಕಃ ಸುಹೃದಃ ಸಮದರ್ಶಿನಃ. ಎಲ್ಲೆಡೆಯಲ್ಲಿ ವ್ಯಾಪ್ತನಾದ ಭಗವಂತನ ಯಾರು ನೋಡ್ತಾರೋ, ಯಾರು ಜನ್ಮದಲ್ಲಿ ಎಂದೂ ಕೋಪನೆ ಮಾಡಿಕೊಳ್ಳಿಲ್ವೋ, ಸಣ್ಣವರು ಮಾಡುವ ತಪ್ಪನ್ನ ಯಾರು ಸಹನೆ ಮಾಡ್ತಾರೋ, ದೊಡ್ಡವರು ಮಾಡುವ ತಪ್ಪನ್ನ ಹಾಗೆ ಒಪ್ಪಿಕೊಳ್ತಾರೋ, ಇಂತಹ ಸಜ್ಜನರಿದ್ದಾರೆ. ಅಂತಹವರ ಸಹವಾಸ ಮಾಡು ಅಂತ ಭಗವಂತ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ.
ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡಿದ ಈ ಶಾಸ್ತ್ರವನ್ನೇ ಸಾಂಖ್ಯಶಾಸ್ತ್ರ ಅಂತ ವರ್ಣನೆ ಮಾಡಿದ್ದಾರೆ, ಅಥವಾ ಕಪಿಲ ಗೀತ ಅಂತ ಕೂಡ ಇದನ್ನ ಕರೀತಾ ಇದ್ದಾರೆ. ಇಂತಹ ಆ ಕಪಿಲ ಗೀತೆಯನ್ನ ಹೇಳುವಾಗ ಭಗವಂತ ತನ್ನ ತಾಯಿಯನ್ನ ನೆಪ ಮಾಡಿಕೊಂಡು ಅನೇಕ ತನ್ನ ಮಹಿಮೆಯನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಪ್ರಕೃತಿ ಮತ್ತು ಪುರುಷರ ಬಗ್ಗೆ ಅಮ್ಮ ನಾವು ತಿಳ್ಕೊಳ್ಬೇಕು. ಪ್ರಕೃತಿ ಎಂದರೆ ಪ್ರಾಕೃತ ವಸ್ತುಗಳು, ಪುರುಷ ಅಂದರೆ ಪರಮಾತ್ಮ ಜಡ ಮತ್ತು ಚೇತನದ ಬಗ್ಗೆ ನಾವು ತಿಳಿಯಬೇಕು. ಭಗವಂತನನ್ನು ಹೊಂದಬೇಕಾದರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅನೇಕ ಗುಣಗಳಿದೆ, ಅದನ್ನೆಲ್ಲ ನೀನು ಹೇಳ್ತೇನೆ ಅಂತ ಭಗವಂತ ದೇವರನ್ನು ಹೊಂದುವ ಉಪಾಯವನ್ನು ಹೇಳ್ತಾನೆ. ಅದಕ್ಕೆ ಅಷ್ಟಾಂಗ ಯೋಗಗಳು ಅಂತ ಕೂಡ ಕರೀತಾ ಇದ್ದಾರೆ. ಅಮ್ಮ, ಈ ಯೋಗವನ್ನೆಲ್ಲ ನಾವು ಸಂಪಾದನೆ ಮಾಡಿದ ಮೇಲೆ ದೇವರ ಧ್ಯಾನವನ್ನು ಮಾಡಬೇಕು ಅಂತ ಭಗವಂತ ವರ್ಣನೆ ಮಾಡ್ತಾ, ದೇವರ ಧ್ಯಾನಕ್ಕೆ ಕೂತಾಗ ಏಕಾಏಕಿ ನಮಗೆ ಆ ಭಗವಂತನಲ್ಲಿ ಮನಸ್ಸು ಬರಲ್ಲ. ಅವನ ಚಿಂತನೆಯೂ ಕೂಡ ಅಷ್ಟು ಸುಲಭಕ್ಕೆ ನಮಗೆ ಸಿಗುವಂಥದ್ದಲ್ಲ. ಹಾಗೆ ಸಿಗಬೇಕು ಅಂತಾದರೆ ಒಂದೊಂದೇ ಅವಯವಗಳನ್ನು ಭಗವಂತನ ಅವಯವಗಳನ್ನು ಚಿಂತನೆ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೇಗೆ ಚಿಂತನೆ ಮಾಡಬೇಕು? ಮೊದಲು ದೇವರ ಪಾದವನ್ನು ಚಿಂತನೆ ಮಾಡಬೇಕಂತೆ. ದೇವರ ಪಾದ ಕಣ್ಣು ಮುಚ್ಚಿ ದೇವರ ಪಾದ ಹೇಗಿದೆ ಅದು ಅದನ್ನು ವರ್ಣನೆ ಮಾಡ್ತಾ, ಸಂಚಿಂತಯದ್ ಭಗವತ ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾಭಿರಾತಮದ್ ಹೃದಯಾಂಧಕಾರಂ. ಆ ಭಗವಂತನ ಕೆಂಪಾದ ಪಾದದ ಅಡಿಯಲ್ಲಿ ಧ್ವಜ ವಜ್ರಾಂಕುಶ ಎಲ್ಲ ಇರುವಂಥದ್ದು. ದೇವರ ಕಾಲಿನ ಮೇಲ್ಭಾಗ ನೀಲಿ ಬಣ್ಣ, ಆ ಪಾದದ ಉಗುರಿದೆಯಲ್ಲ ಹವಳದಂತಹ ಕೆಂಪು. ಆ ಪಾದದ ಉಗುರಿನ ತುದಿಯಲ್ಲಿ ದೇದೀಪ್ಯಮಾನವಾದ ಬೆಳಕಿದೆ. ಆ ಬೆಳಕು ನಮ್ಮ ಹೃದಯದ ಕತ್ತಲನ್ನ ಕಳೆಯುವಂಥದ್ದು. ಇಂಥ ಪಾದವನ್ನ ಅನೇಕ ಜನ್ಮಗಳಲ್ಲಿ ಚಿಂತನೆ ಮಾಡಬೇಕು. ತೀರ್ಥೇನ ಮೂರ್ಧ್ಯಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಶ್ಯಮಲಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಛಿರಂ ಭಗವತ ಚರಣಾರವಿಂದಂ. ಯಾವ ಭಗವಂತನ ಪಾದದಿಂದ ಹರಿದು ಬಂದ ಗಂಗೆಯನ್ನ ಭಕ್ತಿ ಶ್ರದ್ಧೆಯಿಂದ ರುದ್ರದೇವ ತಲೆಯಲ್ಲಿ ದಾನ ಮಾಡಿ ಸ್ಮಶಾನವಾಸಿಗಳಾಗಿದ್ದರು, ಹೆಣದ ಬೂದಿಯನ್ನು ಹಚ್ಚಿಕೊಂಡಿದ್ದರು, ಅತ್ಯಂತ ಪವಿತ್ರರಾದರು. ಅಂತಹ ಪವಿತ್ರವಾದ ಗಂಗೆಯನ್ನು ಕೊಟ್ಟ ಪಾದ ಇದು ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿ ದೇವರ ಪಾದ, ದೇವರ ಜಾನು, ದೇವರ ಜಂಗೆ, ದೇವರ ಸೊಂಟ, ದೇವರ ವಕ್ಷಸ್ಥಲ, ದೇವರ ಚತುರ್ಭುಜ, ದೇವರ ಕಂಠ, ದೇವರ ಮುಖ, ದೇವರ ಹಣೆ, ದೇವರ ವಿಶಾಲವಾದ ಗುಂಗುರು ಕೂದಲು, ಅದ್ಭುತವಾದ ಕಿರೀಟ, ದೇವರ ತುಟಿಯಲ್ಲಿ ಮಾಸದ ನಗು, ಹಾಸಂ ಹರೇರವನತಾಖಿಲ ಲೋಕತೀರ. ನಮ್ಮ ಜೀವನದ ದುಃಖ ಅದನ್ನು ಕಳೆಯುವಂಥದ್ದು ದೇವರ ಮುಖದ ನಗು. ಅದನ್ನು ಚಿಂತನೆ ಮಾಡಿದರೆ ಸಾಕು, ನಮ್ಮ ಜೀವನದ ಎಲ್ಲ ದುಃಖವನ್ನ ಅದು ನಾಶ ಮಾಡುತ್ತೆ. ಅಂತಹ ಭಗವಂತನ ನಗುವನ್ನ ಚಿಂತನೆ ಮಾಡಬೇಕು. ಈಗೆಲ್ಲ ತನ್ನ ತಾಯಿಗೆ ಉಪದೇಶ ಮಾಡಿದ ಸಂದರ್ಭದಲ್ಲಿ ತಾಯಿ ಕೇಳ್ತಾಳೆ, ಎಲ್ಲ ಸರಿ ತುಂಬಾ ಜನ ಭಕ್ತಿ 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 ಅಂತಾರೆ. ಭಕ್ತಿ ಅಂದ್ರೆ ಏನು? ಎಷ್ಟು ತರಹದ ಭಕ್ತಿ ಇದೆ? ನನಗೆ ಯೋಗ್ಯವಾದ ಭಕ್ತಿ ಯಾವುದು ಕೇಳಿದಾಗ, ಅಮ್ಮ ಯಾವುದು ಮಾಡಬಾರದು ಅದನ್ನು ಹೇಳ್ತೇನೆ, ಮೊದಲು ಕೇಳು. ಮಾಡಬಾರದನ್ನು ಬಿಟ್ಟರೆ ಮಾಡಬೇಕಾದ ಯಾವತ್ತು ಮಾಡಿದ್ರೂ ಪರವಾಗಿಲ್ಲ. ಭಕ್ತಿಯಲ್ಲಿ ತಾಮಸ, ರಾಜಸ, ಸಾತ್ವಿಕ ಅಂತ 3 ವಿಧದ ಭಕ್ತಿ ಇದೆ. ಇನ್ನೊಬ್ಬರಿಗೆ ಉಪದ್ರವ ಕೊಡಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ದೇವರಲ್ಲಿ ಭಕ್ತಿ ಮಾಡ್ತಾನಲ್ಲ, ಅದು ತಾಮಸಿ ಭಕ್ತಿ.
ಕೆಲವರು ದೇವರಿಗೆ ಅಭಿಷೇಕ ಸೇವಾದಿಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಮ ಮನೆ ಓನರ್ ಗೋಳೆ ಕೊಡ್ತಾ ಇದ್ದಾನೆ, ಅವನ ಕೈಯೋ ಕಾಲು ಮುರಿದು ಅಂತ. ಅದಕ್ಕಾಗಿ ಅವರು ಬೇರೆ ಹತ್ರ ಹೋಗಲ್ಲ, ದೇವರ ಹತ್ರನೇ ಬರ್ತಾರೆ, ದೇವರಲ್ಲೇ ಭಕ್ತಿ ಮಾಡ್ತಾರೆ. ದೇವರ ಈ ಭಕ್ತಿ ನನ್ನ ಹಿಡಿಸಲ್ಲ, ಇದು ತಾಮಸಿ ಭಕ್ತಿ. ಇನ್ನು ಕೆಲವರು ಹೆಸರಿಗಾಗಿ ದೇವರ ಪೂಜೆ ಮಾಡಿಸ್ತಾರೆ. ತಮ್ಮದು ಜಗತ್ತಲ್ಲೇ ನಾನು ಭಾರಿ ಧರ್ಮ ಮಾಡುವ, ಭಾರಿ ಧರ್ಮಾತ್ಮ ಅಂತ ಜಗತ್ತಿಗೆ ಗೊತ್ತಾಗಬೇಕು, ಅದಕ್ಕೆ ಮಾಡಿಸ್ತಾರೆ. ಇನ್ನು ಕೆಲವರು ಐಶ್ವರ್ಯ ಕಾಮನೆಯಿಂದ ಭಗವಂತನ ಆರಾಧನೆ ಮಾಡ್ತಾರೆ. ಇದೆಲ್ಲ ರಾಜಸ ಭಕ್ತಿ, ಇದು ನನಗೆ ಹಿಡಿಸಲ್ಲ. ಮತ್ತೆ ಇನ್ನೇನು ಮಾಡಬೇಕು? ಯಾವುದಂದ್ರೆ ಮಾಡಿದ ಪಾಪವನ್ನು ಕಳೆದುಕೊಳ್ಳುವ ಸಲುವಾಗಿ ಪರಮಾತ್ಮನ ಪೂಜೆ ಅಂತ ಮಾಡಬೇಕು. ದೇವರು ಕೊಟ್ಟ ಭಾಗ್ಯವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅಂತ ಮಾಡಬೇಕು. ಇದು ಸಾತ್ವಿಕ ಭಕ್ತಿ. ಹೀಗೆ ದೇವರಲ್ಲಿ ಮಾಡಬೇಕು. ದೇವರಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡಬೇಕು. ಮಾಡಿದ್ದನ್ನು ನೋಡಿ ಕೆಲವರು ಕೇಳ್ತಾರೆ, ಅಂತೂ ನೀವು ಭಾರಿ ಎಲ್ಲ ಕಡೆ ಸೇವೆ ಮಾಡಿರಿ. ಹೇಳಿದ ನಾವೇನು ಸೇವೆ ಮಾಡಿದ್ರಿ? ದೇವರು ಕೊಟ್ಟ, ದೇವರು ಕೊಟ್ವಿ. ಅವನು ಕೊಟ್ಟದ್ದು ಅವನು ಕೊಟ್ಟರೆ ನಾವು ಕೊಟ್ಟಂಗೆ ಏನಾಯ್ತು? ಹೀಗೆ ಅನ್ಬೇಕು. ಅದು ಸಾತ್ವಿಕರ ಲಕ್ಷಣ. ಏನ್ರಿ ಎಲ್ಲ ಕಡೆ ದೇವರು ಸೇವೆ ಮಾಡ್ತೀನಿ ಹೇಳಬೇಕಂತೆ. ಯಾವ್ಯಾವ ಜನರಲ್ಲಿ ಏನೇನು ಮಾಡಿದೀನೋ ಆ ಎಲ್ಲ ಪಾಪ ಪರಿಹಾರ ಆಗಬೇಕಲ್ಲಪ್ಪ, ಅದಕ್ಕೆ ಮಹಾನ್ ಅನ್ಬೇಕಂತೆ. ಇದು ಸಾತ್ವಿಕ ಭಕ್ತಿ. ಈ ರಾಜಸ ತಾಮಸ ಸಾತ್ವಿಕಕ್ಕಿಂತಲೂ ಉತ್ತಮವಾದ ಇನ್ನೊಂದು ಭಕ್ತಿ ಇದೆ. ಅದ್ಯಾವುದು? ನಾವು ಮಾಡುವ ಭಕ್ತಿಗೆ ಮೆಚ್ಚಿ ಭಗವಂತ ಎದುರಿಗೆ ಬಂದು ಏನ್ ಬೇಕು ಅಂತ ಕೇಳಿದ್ರೆ ನೀನೇ ಬೇಕು ಅಂತ ಕೇಳೋದಿದೆಯಲ್ಲ, ಅದಿನ್ನು ಏಕಾಂತ ಭಕ್ತಿ. ಹನುಮಂತ ದೇವರು ರಾಮನಿಗೆ ಭಾರಿ ಸೇವೆ ಮಾಡಿದ್ರು. ರಾಮದೇವರಿಗೆ ಪಟ್ಟಾಭಿಷೇಕ ಆಯಿತು. ರಾಮದೇವರು ಎಲ್ಲರನ್ನು ಕರೆದಿದ್ರು. ಪಟ್ಟಾಭಿಷೇಕ ಆದ್ಮೇಲೆ ಎಲ್ಲರಿಗೆ ಪ್ರೆಸೆಂಟೇಷನ್ ಕೊಟ್ಟರು. ಪೂರ ಕಪಿಗಳೆಲ್ಲ ಕೂತಿದ್ರು, ದೈತ್ಯರು ಕೂತಿದ್ರು, ಮಾನವರು ಕೂತಿದ್ರು. ಯಾರ್ಯಾರು ಅವರವರು ಫೀಲ್ಡ್ ಬಾರಿ ಸಾಧನೆ ಮಾಡಿದ್ದ ಸನ್ಮಾನ ಸಮಾರಂಭ, ಅದರಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಇರುತ್ತೆ. ಮ್ಯಾನ್ ಆಫ್ ದಿ ಹಾಗೆ ಮ್ಯಾನ್ ಆಫ್ ದಿ ರಾಮಾಯಣ ಯಾರು ಕೊಡಬೇಕು? ದೊಡ್ಡ ಅವಾರ್ಡ್ ಎಲ್ಲ ಕಪಿಗಳು, ಕರಡಿಗಳು, ವಿಭೀಷಣ, ಭರತೀಷಣ, ಲಕ್ಷ್ಮಣ ಇವರೆಲ್ಲ ನಮ್ದು ಇದ್ರು ಇಂಗ್ಲಿಷ್ ಅಲ್ಲಿ ಅಂತ ಏನೋ ಹೇಳಬಾರಲ್ಲ, ಪಾಸಿಬಿಲಿಟಿ ಇರ್ಬೋದು ಅಂತ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದರೆ ಕಟ್ಟ ಕಡೆ ಲಾಸ್ಟ್ ಸೀಟಲ್ಲಿ ಕೂತವ ಹನುಮಂತ, ಅವನನ್ನು ಕರೆದರಂತೆ. ನಿನಗೆ ಮ್ಯಾನ್ ಆಫ್ ದಿ ರಾಮಾಯಣ ನಿನಗೆ ಕೊಡ್ತಾ ಇದ್ದೀವಿ ಅಂತ. ರಾಮದೇವರು ಹೇಳ್ತಾ ಇದ್ದಾರೆ, ನಿನ್ನಿಂದಾಗಿ ಇವತ್ತು ನಾನು ಈ ಸೀಟಲ್ಲಿ ಕೂತಿದ್ದೇನೆ. ಪಟ್ಟಾಭಿಷೇಕ ಆಗಿದ್ದು ನಿನ್ನಿಂದ. ನಾನು ವನವಾಸಕ್ಕೆ ಹೋಗುವಾಗ ನಾವು 3 ಜನ ಹೋದ್ವಿ. ಯಾರು? ನಾನು, ನನ್ನ ಹೆಂಡತಿ, ನನ್ನ ತಮ್ಮ. ಆದರೆ ಎಷ್ಟು ಪರಿಸ್ಥಿತಿ, ನನ್ನ ಹೆಂಡತಿನ ರಾವಣ ಕದ್ದುಕೊಳ್ಳೋದ, ತಮ್ಮ ಯುದ್ಧದಲ್ಲಿ ಸತ್ತೇ ಬಿದ್ದಿದ್ದ, ಸತ್ತು ಬಿದ್ದ ಅವನನ್ನ ಮರಳಿ ತಂದು ಕೊಟ್ಟದ್ದು ನಿನ್ನಿಂದ. ಕಳೆದು ಹೋದ ಸೀತೆಯನ್ನ ಮೊದಲು ಸುದ್ದಿ ತಿಳಿದದ್ದು ನಿನ್ನಿಂದ. ಯಾರಿಗೂ ಆಗದ ಲಂಕೆಯನ್ನ ಸಮುದ್ರವನ್ನು ಹಾರಿದ್ದು ನಿನ್ನಿಂದ. ನಾನು ಕೊಟ್ಟ ಉಂಗುರ ಎಲ್ಲೂ ಕಳ್ಕೊಳ್ಳದೆ ಸೀತೆ ಕೊಟ್ಟದ್ದು ನಿನ್ನಿಂದ. ಸೀತೆ ಕೊಟ್ಟು ಚೂಡಾಮಣಿ ತಂದು ಕೊಟ್ಟದ್ದು ನಿನ್ನಿಂದ. ಏನೇ ನಡೆದಿದೆ ಎಲ್ಲ ನಿನ್ನಿಂದ. ನೀನಿಲ್ಲದೆ ರಾಮಾಯಣವೇ ಇಲ್ಲ, ರಾಮನೇ ಇಲ್ಲ. ಅದರಿಂದ ನನಗೇನ್ ಬೇಕು ಕೇಳು ಕೊಡ್ತೇನೆ ಅಂತ ಹೇಳಿ ರಾಮ ಅಂದ್ರೆ ಹನುಮಂತ ದೇವರಂತಾರೆ, ನನಗೇನು ಬೇಡ, ತತ್ಪಾದ ಸೇವಾರತಿ. ಭಗವಂತ ನನ್ನ ಪಾದದಲ್ಲಿ ನಿರಂತರವಾಗಿ ವೃದ್ಧಿ ಅಭಿವೃದ್ಧಿ ಆಗುವ ಭಕ್ತಿಯನ್ನು ಕೊಡು ಅಂತ ಕೇಳಿದ. ಇದು ಏಕಾಂತ ಭಕ್ತರ, ಉತ್ತಮ ಭಕ್ತರ, ಜೀವೋತ್ತಮರಾದ ವಾಯುದೇವರ ಲಕ್ಷಣ ಅಂತ ರಾಮಾಯಣ ಕೊಂಡಾಡ್ತಾ ಇದೆ. ಇಂಥ ಭಕ್ತಿ ಮಾಡಬೇಕು. ಯಾರು ಭಗವಂತನ ಭಕ್ತಿಗೆ ವಿರುದ್ಧವಾಗಿ ದೇವರಿಗೆ ವಿಮುಖರಾಗಿ ದೇವರನ್ನು ಮರೆತು ಜೀವನ ನಡೆಸುತ್ತಾರೆ, ಅವರ ಬದುಕಿನ ಕೊನೆಯ ಕ್ಷಣಗಳು ಹೇಗಿರುತ್ತೆ ಅದನ್ನು ಭಗವಂತ ತಿಳಿಸುತ್ತಾನೆ. ಯಾವುದೋ ರೋಗದಲ್ಲಿ ಬಿದ್ದು ಒದ್ದಾಡಿ ಆಸ್ಪತ್ರೆ ಬಾಗಿಲು ಸೇರಿ ಮಕ್ಕಳು, ಹೆಂಡತಿ, ಗಂಡ ಎಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತಿರ್ತಾರೆ. ಏನಂತ? ಬದುಕಲಿ ಅಂತಲ್ಲ, ಬೇಗ ಹೋದ್ರೆ ಸಾಕು ಅಂತ. ಯಾಕಂದ್ರೆ ಆ ಬಿಲ್ ನೋಡ್ತಾ ಇವ್ರಿಗೆ ಇದ್ದವರಿಗೆಲ್ಲ BP ರೈಸ್ ಆಗ್ತಿರುತ್ತೆ.
ಯಾವಾಗ ಹೋಗ್ತಾರೋ ಯಾವಾಗ ಹೋಗ್ತಾರೋ ಅಂತ ಕಾಯ್ತು. ಹಾಗೆ ಮಾಡಿ ಕಡೆಗೆ ಒಂದಿನ ವಿಚಿತ್ರವಾಗಿ ಸಾಯೋ ಹಾಗೆ ಮಾಡಿ ಮುಂದೆ ನರಕಾದಿಗಳಿಗೆ ಹೋಗಿ ಅಲ್ಲಿ ಅನೇಕ ವರ್ಷಗಳ ಕಾಲ ಅನೇಕ ಶಿಕ್ಷೆಗಳನ್ನು ಅನುಭವಿಸಿ ಮತ್ತೆ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಮತ್ತೆ ಮಾಡಬಾರದನ್ನ ಮಾಡಿ ಹೀಗೆ ಮತ್ತೆ ಹುಟ್ಟೋದು ಮತ್ತೆ ತಪ್ಪು ಮಾಡೋದು ಮತ್ತೆ ಹುಟ್ಟೋದು ಹೀಗೆಲ್ಲ ನಡೀತಾ ಇರುತ್ತೆ. ಅಮ್ಮ ಹೀಗಾಗಬಾರದು ಅಂತಾದರೆ ನಾನು ಹೇಳಿದ ಮಾತಿನಂತೆ ನಡೆದು ಜೀವನ ನಡೆಸಿದರೆ ನನ್ನ ಅನುಗ್ರಹ ಆಗುತ್ತೆ ಅಂತ ಕಪಿಲನಾಮ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿ ತುಂಬಾ ಸಂತೋಷಪಟ್ಟ ತಾಯಿ ಆ ಭಗವಂತನ ಮಾತಿನಂತೆ ನಡೆದು ಅವನ ಮುಂದೆ ನದಿಯಾಗಿ ಹರಿದು ಭಗವಂತನ ಪಾದವನ್ನು ಸೇರಿದ ಕಥೆ ತೃತೀಯ ಸ್ಕಂದದಲ್ಲಿ ಬರ್ತಾ ಇದೆ. ಚತುರ್ಥ ಸ್ಕಂದದಲ್ಲಿ ಸ್ವಯಂವರನು ಮತ್ತು ಶತರೂಪಾದೇವಿಯ ಸುಪುತ್ರಿಯಾದ ದೇವಹೂತಿ ಕರ್ದಮರಲ್ಲಿ ಹುಟ್ಟಿದ ಭಗವಂತನ ಕಪಿಲಾವತಾರದ ಕಥೆಯನ್ನು ವರ್ಣನೆ ಮಾಡಿ ಆಮೇಲೆ ಈ ಸ್ವಯಂಭೂಮನುವಿನ ಮತ್ತೊಬ್ಬ ಮಗಳು ಅನಸೂಯಾದೇವಿ ಅವಳನ್ನ ಅತ್ರಿ ಋಷಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅತ್ರಿ ಋಷಿ ವೃಕ್ಷ ಪರ್ವತ ಅಂತ ಅಲ್ಲಿ ಗಂಡ ಹೆಂಡತಿ ಇಬ್ರು ತಪಸ್ಸು ಮಾಡಿದ್ರು. ತ್ರಿಮೂರ್ತಿಗಳು ಪ್ರತ್ಯಕ್ಷ ಆದ್ರು. ಏನ್ ಬೇಕು ವರ ಅಂದ್ರು. ನೀವೇ ಮಕ್ಕಳಾಗಿ ನಿಮ್ಮ ಮನೆಗೆ ಬರಬೇಕು ಅಂದ್ರು. ಅತ್ರಿ ಅನಸೂಯೆಗೆ ತ್ರಿಮೂರ್ತಿಗಳು ಮಕ್ಕಳಾಗಿ ಬಂದರು. ಅದರಲ್ಲಿ ಅತ್ರಿ ನೇತ್ರೋದ್ಭವ ಚಂದ್ರ ಅತ್ರಿಯ ಮಗ, ಅವನಲ್ಲಿ ಬ್ರಹ್ಮದೇವರ ಸನ್ನಿಧಾನ. ಅತ್ರಿ ಋಷಿಗಳ ಮತ್ತೊಬ್ಬ ಮಗ ದೂರ್ವಾಸರು, ಸ್ವಯಂ ರುದ್ರದೇವರು. ಅತ್ರಿ ಋಷಿಗಳ ಮನೆಗೆ ಸ್ವಯಂ ಭಗವಂತ ತಾನು ದತ್ತು ಬಂದ. ಈ ಮಕ್ಕಳಿದ್ದವರು ಅಡಾಪ್ಟ್ ಮಾಡ್ಕೊಳ್ತಾರೆ, ಅದಕ್ಕೆ ದತ್ತು ಪುತ್ರ ಅಂತಾರೆ. ಹಾಗೆ ಅತ್ರಿ ಋಷಿಗಳಿಗೆ ದೇವರು ದತ್ತು ಬಂದ ಕಾರಣ ಅವನಿಗೆ ಹೆಸರು ದತ್ತಾತ್ರೇಯ ಅಂತ ಕರೀತಾ ಇದ್ದಾರೆ. ಆ ದತ್ತಾತ್ರೇಯನ ಅವತಾರದ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಆನಂತರದಲ್ಲಿ ಅಲ್ಲಿ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಮಾಡಿದ್ದಾನೆ. ಅಲ್ಲಿ ನಡೆದ ಒಂದು ಘಟನೆಯನ್ನ ಚತುಸ್ಕಂದ ವರ್ಣನೆ ಮಾಡಿದೆ. ಒಂದ್ಸತಿ ಪ್ರಜಾಪತಿಗಳೆಲ್ಲ ಸೇರಿ ಒಂದು ಯಜ್ಞ ಮಾಡುತ್ತಿದ್ರು. ಸ್ವಯಂ ಬ್ರಹ್ಮದೇವರು ರುದ್ರದೇವರೆಲ್ಲ ಯಜ್ಞಕುಂಡಕ್ಕೆ ಬಂದಿದ್ರು. ಪ್ರಜಾಪತಿ ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಮಗ ಸ್ವಲ್ಪ ತಡವಾಗಿ ಬಂದ. ಆದ್ರೂ ದೊಡ್ಡ ಪೋಸ್ಟಲ್ಲಿ ಇದ್ದ ಅಂತ ಹೇಳಿ ಇದ್ದವರೆಲ್ಲ ಯಜ್ಞಕ್ಕೆ ಗೌರವ ಕೊಟ್ಟರು. ಇಬ್ರು ಮಾತ್ರ ಹೇಳಲಿಲ್ಲ. ವಿರಿಂಚಂ ಶರ್ವಂ ವಿರಿಂಚಂ ಶರ್ವಂ ಯಾರು ಹೇಳಿಲ್ಲ ಅಂದ್ರೆ ಒಂದು ಶಿವ ಹೇಳಿಲ್ಲ, ಇನ್ನೊಂದು ಶಿವನ ಅಪ್ಪ ಹೇಳಿಲ್ಲ ಬ್ರಹ್ಮದೇವ್. ಇವನಿಗೆ ಭಾರಿ ಸಿಟ್ಟು. ಬ್ರಹ್ಮದೇವರು ಹೇಳಿಲ್ಲ ಬೇಡ ನಮ್ಮಪ್ಪ, ಆದ್ರೆ ಶಿವನಿಗೆ ಗೌರವ ಕೊಡಬೇಕು ಅನ್ನುವ ಕಾಮನ್ ಸೆನ್ಸ್ ಇಲ್ವೇ? ಯಾಕೆ ಗೌರವ ಕೊಡಬೇಕು? ನನ್ನ ಅಳಿಯ ನನ್ನ ಮಗಳ ಮದುವೆಯಾಗಿದ್ದಾನೆ, ಮಾವ ಬಂದಾಗ ಮಾತಾಡಬೇಡವೇ? ತುಂಬಾ ಸಿಟ್ಟು ಬಂದು ಶಿವನ ನಿಂದೆಯನ್ನ ಬಹುವಾಗಿ ದಕ್ಷ ಪ್ರಜಾಪತಿ ಮಾಡಿದ. ಮಾಡಿ ಕಡೆಗೆ ಶಿವನಿಗೆ ಶಾಪ ಹಾಕಿದ. ಮುಂದೆ ಯಾರು ಯಜ್ಞ ಮಾಡಿದ್ರು ಇವನಿಗೆ ಆಹುತಿ ಕೊಡಬಾರದು ಅಂತ. ಕಡೆಗೆ ತಾನೇ ಒಂದು ಯಜ್ಞವನ್ನು ಮಾಡಿ ಶಿವನಿಗೆ ಆಹುತಿಯನ್ನು ಕೊಡಬಾರದು, ಶಿವನಿಗೆ ಅವಮಾನ ಮಾಡಬೇಕು ಅಂತಾನೆ ಫಂಕ್ಷನ್. ಆ ಕಾರ್ಯಕ್ರಮದಲ್ಲಿ 14 ಲೋಕದ ಜನರನ್ನು ಕರೆದಿದ್ದಾರೆ. ಆದರೆ ದಕ್ಷನ ಮಗಳು ಶಿವನ ಹೆಂಡತಿ ಸತೀದೇವಿ ಅವಳನ್ನು ಮಾತ್ರ ಕರೆದಿಲ್ಲ. ಸತೀದೇವಿ ಗಂಡನನ್ನ ಕೇಳ್ತಾ ಇದ್ದಾಳೆ, ಮನೆ ಕಾರ್ಯಕ್ರಮ ಹೋಗಿ ಬರೋಣ ಅಂತ. ರುದ್ರದೇವರನ್ನು ಹೇಳು ನಿಜ, ಕರೆಯದಿದ್ದರೂ ಕೆಲವರ ಮನೆಗೆ ಹೋಗ್ಬೋದು. ಯಾರ ಮನೆಗೆ? ಬರ್ತುರು ಗುರು ದೇಹ ಹರ್ತಶ್ಚೇತನಂ. ಬರ್ತು ಅಂದ್ರೆ ಗಂಡ, ದೇಹ ಹರ್ತರು ಅಂದ್ರೆ ದೇಹ ಕೊಟ್ಟ ತಂದೆ ತಾಯಿಗಳು, ಪಾಠ ಹೇಳಿಕೊಟ್ಟ ಗುರುಗಳು. ಅವರ ಮನೆಗೆ ಕರೀಬೇಕಂತಿಲ್ಲ. ಕರೀದೇ ಇದ್ರು ಅವರ ಮನೆಯಲ್ಲಿ ಕಾರ್ಯಕ್ರಮ ಆದಾಗ ನಾವೇ ಹೋಗಿ ಕೈಲಾದ ಸೇವೆಯನ್ನು ಮಾಡಿ ಅವರನ್ನು ಸಂಪಾದನೆ ಮಾಡಬೇಕು ನಿಜ. ಆದರೆ ನಮ್ಮ ತಪ್ಪುಗಳನ್ನೇ ಎತ್ತಿ ಆಡುವವರ ಮನೆಗೆ
ಅವರು ಗುರುಗಳಾಗಿರಲಿ ಯಾರೇ ಆಗಿರಲಿ ಅವರ ಬಳಿಗೆ ಹೋಗಬಾರದು ಅಂದಾಗ ಸತೀದೇವಿ ಹೇಳ್ತಾಳೆ, ನನಗೆ ಗೊತ್ತು ನೀವು ಯಾಕೆ ನಮ್ಮಪ್ಪನ ಮನೆಗೆ ಬರೋಲ್ಲ ಅಂತ ನನಗೆ ಗೊತ್ತು. ಇಷ್ಟೆಲ್ಲ ಕಾರಣ ನೀವೇ. ನಮ್ಮಪ್ಪ ಬಂದಾಗ ಅವತ್ತು ನೀವು ಎಲ್ಲಿ ನಿಂತು ಏನ್ ಮಾವ ಚೆನ್ನಾಗಿದ್ದೀರಾ ಅಂತ ಒಂದು ಮಾತಾಡಿದ್ರೆ ನಿಮ್ ಗಂಟೆ ಹೋಗ್ತಿತ್ತು. ಶುರುವಾಗಿ ಮೆಲ್ಲ ಜಗಳ. ರುದ್ರದೇವರು ಅಲ್ಲ ಇದನ್ನ ನೀನು ಅವತ್ತೇ ಕೇಳಬಹುದಿತ್ತು, ದಿವಸ ಹೊಟ್ಟೆ ಒಳಗೆ ಹಾಕಿಕೊಂಡಿದ್ದೆ. ಕೆಲವರು ಹಾಗೆ ರೀ, ಕೇಳಲ್ಲ. ಪಕ್ಕದವ್ರು ಹೇಳ್ತಾರೆ ನೀವು ಕೇಳ್ಬೇಡಿ, ನೀವು ಬೇಡ ಟೈಮ್ ಬಂದಾಗ ಕೇಳ್ತೇನೆ ಅಂತ. ಅದು ಯಾವ ಟೈಮ್ ಬರುತ್ತೋ ಏನು ಕೇಳ್ತಾರೋ ನೋಡಿ. ಸತೀದೇವಿ ಕೇಳ್ತಾ ಇದ್ದಾಳೆ, ನೀವು ಯಾಕೆ ನಮ್ಮಪ್ಪನ ಕೈ ಮುಗಿಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ರುದ್ರದೇವರು ಹೇಳ್ತಾರೆ, ನೋಡು ನಿಮ್ಮಪ್ಪನ ಮೇಲೆ ನನಗೇನು ವಿಶೇಷ ಇಲ್ಲ, ನಮಸ್ಕಾರ ಮಾಡಬೇಕು. ಯಾರಿಗೆ ಯಾವಾಗ ಯಾಕೆ ಮಾಡಬೇಕು ಅದನ್ನು ತಿಳಿದು ಮಾಡಬೇಕು. ಪ್ರತ್ಯುದ್ಗಮ ಪ್ರಶ್ರಯಣ ವಿವಾದನಂ ವಿಧೀಯತೆ ಸಾಧು ಮಿಥತು ಮಧ್ಯಮೇ ಪ್ರಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯೈವ ಮದೇಹಮಾನಿನಿ. ಒಬ್ರಿಗೊಬ್ರು ಸಿಕ್ಕಾಗ ನಮಸ್ಕಾರ ಮಾಡ್ತಾರ್ದು. ಯಾಕೆ? ಒಳಗೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆಯಿಂದ ಮಾಡ್ತಾರೆ. ನಿಮ್ಮಪ್ಪನಿಗೆ ನಾನು ಮಾಡದೇ ಇರಲಿಕ್ಕೆ ಏನು ಕಾರಣ ಅಂದರೆ ನಾನು ದೇವರ ಚಿಂತನೆಯಲ್ಲಿದ್ದೆ. ನಿಮ್ಮಪ್ಪ ಬಂದು ನನಗೆ ಗೊತ್ತಾಗಲಿಲ್ಲ. ವ್ಯಕ್ತಿಗಲ್ಲ ನಮಸ್ಕಾರ, ವ್ಯಕ್ತಿಗಲ್ಲ ವ್ಯಕ್ತಿಯ ಒಳಗಿರುವ ಭಗವತ್ ಶಕ್ತಿಗೆ ನಮಸ್ಕಾರ ಮಾಡಬೇಕು. ಅದಕ್ಕಾಗಿ ಮಾಡ್ತಾರೆ. ಸತೀದೇವಿ ಅಂದ್ಲು, ನಿಮಗೆ ನಮ್ಮಪ್ಪನ ಕಂಡ್ರೆ ಆಗಲ್ಲ, ಬೇಡ ನಮ್ಮಪ್ಪನಿಗೆ ನಮಸ್ಕಾರ ಮಾಡಬೇಡಿ. ನಮ್ಮಪ್ಪನ ಒಳಗೆ ದೇವರಿದ್ದೋ ಇಲ್ಲೋ ಅವನಿಗೆ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ? ಈ ತರ ಪ್ರಶ್ನೆ ನಮ್ಮ ಮನೆಗಳಲ್ಲೇನಾದ್ರು ಬಂದಿದ್ರೆ ಆಯ್ತಾಡಿ ಮಸ್ಕಲ್ ಕಾರಲ್ಲಿ ನಿಮ್ಮಪ್ಪಂಗೆ ನಮಸ್ಕಾರ ಮಾಡ್ಕೊಂಡು ಬಿಡ್ತೀನಿ ಹಿಂಗೆ ಹೋಗ್ತಿದ್ವಿ. ರುದ್ರದೇವರಂದ್ರು, ನಿಮ್ಮಪ್ಪಂಗೆ ನಾನು ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂದ್ರೆ ನಿಮ್ಮಪ್ಪನ ಒಳಗೆ ದೇವರಿದ್ದ ಇಲ್ವೊಟ್ಟಿಲ್ಲ, ದೇವರಿದ್ದಾನೆ. ಆದರೆ ನಿಮ್ಮಪ್ಪನ ಒಳಗಿರುವ ದೇವರಿಗಿಂತಲೂ ನಮ್ಮಪ್ಪನ ಒಳಗೆ ದೇವರು ಚೆನ್ನಾಗಿ ಕಾಣ್ತಿದ್ದ. ಅಂದ್ರೆ ಇವರಪ್ಪ ಶಿವನಪ್ಪ ಬ್ರಹ್ಮದೇವರು. ಬ್ರಹ್ಮದೇವರು ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಶುದ್ಧ ಸಾತ್ವಿಕರು. ಅವರ ಹೃದಯ ನಿರ್ಮಲವಾದದ್ದು. ಅಲ್ಲಿ ದೇವರು ಕಾಣುವ ಚೆನ್ನಾಗಿ ನಿಮ್ಮಪ್ಪನ ಹೃದಯದಲ್ಲಿ ಕಾಣ್ತಾ ಇಲ್ಲ. ಕಥೆ ಏನು ಗೊತ್ತಾ? ನೀವು ಯಾವ ಮನೆಗೆ ಹೋಗ್ತೀರಿ, ಎರಡು ಕನ್ನಡಿ ಹಾಕಿರ್ತಾರೆ, ಒಂದು ಕನ್ನಡಿ ಮುಖ ನೋಡ್ಕೊಂಡು ನಿಂತಿರ್ತೀರಿ, ಇನ್ನೊಬ್ರು ಅಲ್ಲೇ ಬರ್ತಾರೆ, ಅಲ್ಲೇ ನೋಡ್ಲಿಕ್ಕೆ ಬರ್ತಾರೆ. ಪಕ್ಕದಲ್ಲೂ ಕನ್ನಡಿ ಇದೆ, ಅಲ್ಲಿ ಹೋಗಿ ಇಲ್ಲ ತುಂಬ ಚೆನ್ನಾಗಿ ಕಾಣಲ್ಲ, ಈ ಕನ್ನಡಿ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಧೂಳು ತುಂಬಿದ ಕನ್ನಡಿ ಇದೆ ನಿಮ್ಮಪ್ಪನ ಹೃದಯ. ಅದರೊಳಗೆ ನಾನು ನನ್ನಿಂದ ನಾನೇ ಇದೆಲ್ಲ ಧೂಳು ತುಂಬಿಟ್ಟಿದೆ. ಬ್ರಹ್ಮದೇವರು ನಮ್ಮಪ್ಪ ಅವರ ಹೃದಯದಲ್ಲಿ ಧೂಳೇ ಇಲ್ಲ. ಅಲ್ಲಿ ದೇವರು ಕಾಣ್ತಿದ್ದ. ಮನಸ್ಸಾಭಿಧೀಯತೆ, ಮಾನಸಿಕವಾಗಿ ಭಗವಂತನಿಗೆ ನಾನು ನಮಸ್ಕಾರ ಮಾಡಿದ್ದೆ. ನನಗೆ ನಿಮ್ಮಪ್ಪ ಬಂದಿದ್ದು ಗೊತ್ತಾಗಲಿಲ್ಲ, ಮಾಡಬಾರದು ಅಂತ ನನಗಿಲ್ಲ. ಅವಳಿಗೆ ಕನ್ವಿನ್ಸ್ ಆಯಿತು. ಆದರೆ ಸೋತೆ ಅಂತ ಒಪ್ಕೊಳ್ಳಿಕ್ಕೆ ಅವಳ ಮನಸ್ಸು ರೆಡಿ ಆಗಲಿಲ್ಲ. ಯಾಕೆಂದ್ರೆ ಸೂಟ್ಕೇಸಲ್ಲಿ ಬಟ್ಟೆಗೆ ರೆಡಿ ಮಾಡ್ಕೊಂಡಿದ್ದಿದ್ಲು. ಅಪ್ಪನ ಮನೆಗೆ ಹೋಗುವುದು, ಗಂಡನ ಮನೆಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು. ತವರು ಮನೆಗೆ ಅಂದ್ರೆ ಜಾತ್ರೆ ಇದೆ, ಒಂದು ವಾರ ಅಲ್ಲ, ಇಲ್ಲ ಇರೋರು ಯಾರು ಅಲ್ಲ, ಅಲ್ಲಿ ಕಲಿಕತೆ. ಹೊರಡಬೇಕು ಅಂತ ಸೂಟ್ಕೇಸ್ ಎಲ್ಲ ರೆಡಿ ಹಾಕೊಂಡು ಓಲಾ ಬುಕ್ ಮಾಡಿ ಈಗ ಗಂಡ ಕತ್ತೆ ಬರಲ್ಲ ಅಂದ್ರೆ ಏನು ಒಳಗೆ ಈಗ ಬರ್ತೀರಾ ಅಂದ್ಲು. ರುದ್ರದೇವರು ನಾನು ಬರೋಲ್ಲ, ಇದು ಮೊದಲೇ ಫಿಕ್ಸ್. ಇಷ್ಟು ತನಕ ವಾಕ್ಯಾರ್ಥ ಮಾಡಿದ್ದು ನೀನು ಹೋಗಬೇಡ ಅಂತ. ಯಾಕೆ ಅಂದ್ಲು. ಅಲ್ಲ ನೀನು ಹೋದ್ರೆ ನಿಮ್ಮಪ್ಪ ಏನ್ ಮಾಡಿ ನನಗೆ ಗೊತ್ತು. ಯಾಕೆಂದ್ರೆ ಅವನಿಗೆ ಫಂಕ್ಷನ್ ಮಾಡ್ತಿರೋದೇ ನಿಮ್ಮಪ್ಪ ನನಗೆ ಮರ್ಯಾದೆ ಮಾಡಬೇಕು ಅಂತ. ನನಗೆ ಯಾರು ಎಷ್ಟು ಮರ್ಯಾದೆ ಮಾಡೋದು ನನಗೆ ಬೇಜಾರಿಲ್ಲ. ಯಾಕೆಂದ್ರೆ ಅವಮಾನ ಮಾಡು ಈ ಬಾಡಿಗೆ, ಒಳಗಿರುವ ಆತ್ಮನಿಗೆ ಯಾರು ಏನು ಮಾಡಲಿಕ್ಕಾಗಲ್ಲ. ಈ ವಿವೇಕ ನನಗಿದೆ.
ಆದರೆ ನೀನು ನಿನ್ನ ಪತಿಗೆ ಆಗುವ ಅವಮಾನವನ್ನ ಸಹಿಸಿಕೊಳ್ಳಲಿಕ್ಕಾಗಲ್ಲ. ಯಾಕೆ ನನ್ನ ಬೈತಾರಲ್ಲಿ ಅಲ್ಲ ಹೋದ್ರೆ ಏನಾಗುತ್ತೆ? ಕೆಲವರಿಗೆ ಬೆಳೆಸ್ತಾರೆ. ಅವಳ ಹೋದ್ರೆ ಏನಾಗುತ್ತೆ? ಒಳ್ಳೇದಾಗಲ್ಲ. ಅಲ್ಲ ಒಳ್ಳೇದಾಗಲ್ಲ ಅಂದ್ರೆ ಏನಾಗುತ್ತೆ? ಸದ್ಯೋ ಮರಣಾಯ ಕಲ್ಪ್ಯತೆ. ಶಿವ ಹೇಳ್ತಾ ಇದ್ದಾರೆ, ಖಂಡಿತವಾಗಿ ಸಾಹಿತ್ಯ ಮರಣ ಸಿದ್ಧವಂತ್ರಿ ಯಾವಾಗ ಸಾಹಿತ್ಯ ಅಂದ್ರು ತುಂಬಾ ಸಿಟ್ಟು ಹೊರಟೇ ಬಿಟ್ಲಂತೆ. ಭಾಗವತ ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತೆ. ಹೊರಗೋಗ್ಲಂತೆ ಮತ್ತೆ ವಾಪಸ್ ಬಂದ್ಲಂತೆ, ಮತ್ತೆ ಹೊರಗೋಗ್ಲಂತೆ. ಅವಳಿಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಹೋಗೋಣ ಬೇಡ. ಒಂದೊಂದು ಸತ್ಯ ಬರ್ತಿಲ್ಲ ಸಿಟ್ಟಿಗೆ ಉರಿಯುವ ಕಣ್ಣುಗಳಿಂದ ಗಂಡನ ನೋಡ್ತಾ ಇದ್ದಾಳೆ. ಈಗ ನೋಡಿದ್ಲು ದಕ್ಷತಿ ಸುಡುವಂತೆ ಗಂಡನ ನೋಡ್ತಾ ಇದ್ದಾಳೆ. ನೋಡಬಾರ್ದಂತೆ ಗಂಡನ ಯಾವತ್ತೂ ನೋಡಬಾರ್ದು. ಇದು ಮದುವೆ ಮಾಡಿಕೊಳ್ಳುವಾಗ ಅಂತರ್ಪಟ ಅಂತ ಹಿಡಿತಾರೆ. ಕರ್ಟನ್ ತೆಗೆದ ತಕ್ಷಣ ಗಂಡು ಒಂದು ಮಂತ್ರವನ್ನ ಹೆಣ್ಣನ್ನು ನೋಡಿ ಹೇಳಬೇಕು. ಅದ್ರ ಗಂಡು ಗೊತ್ತಿರಲ್ಲ, ಪುರೋಹಿತರು ಗೊತ್ತಿರಲ್ಲ, ಯಾರು ಗೊತ್ತಿರಲ್ಲ. ಏನ ಮಂತ್ರ ಅಂದ್ರೆ ಅಘೋರ ಚಕ್ಷು. ಗಂಡು ಹೆಣ್ಣಿಗೆ ಹೇಳುವಂತ ಮಂತ್ರ ಇದು. ಅಘೋರ ಚಕ್ಷು. ಕೆಟ್ಟ ಕಣ್ಣುಗಳಿಂದ ನನ್ನ ಇನ್ನೂ ಎಂದೆಂದೂ ನೋಡಬೇಡ. ಜೀವನದಲ್ಲಿ ಎಷ್ಟೊಂದು ಮಿಸ್ಟೇಕ್ಗಳಾಗುತ್ತೆ, ತಪ್ಪುಗಳಾಗುತ್ತೆ. ಗಂಡಂತಿರುತ್ತೆ, ಹೆಣ್ಣಂತಿರುತ್ತೆ, ಮಕ್ಕಳು ಕಳ್ತಿರುತ್ತೆ. ಕೆಲವು ಸತಿ ಯಾರ್ಯಾರ್ದು ತಪ್ಪಿಗೆ ಅಸಹಾಯಕತೆಯಿಂದ ಗಂಡನಲ್ಲಿ ನಿಮ್ಮಿಂದ ಮಗ ಮಾಡಿದ್ರು, ಓನರ್ ಮಾಡಿದ್ರು, ನಿಮ್ಮ ಮನೆಯವ್ರು ಮಾಡಿದ್ರು. ಯಾರ್ಯಾರು ತಪ್ಪು ಯಾರು ಕಂಡುಬಿಡ್ತಾರೆ? ಸಿಗೋರೊಬ್ರು ಏನ್ ಮಾಡಿದ್ರು ಅಲ್ವಾ ಕಂಡು ಬಿಡ್ತಾರೆ. ಕಂಡು ಬರಬಾರ್ದಂತ್ರಿ. ಏನಾಗುತ್ತೆ? ಅಘೋರ ಚಕ್ಷು, ಘೋರವಾದ ಕಣ್ಣುಗಳಿಂದ ನನ್ನ ನೋಡಬೇಡ ಅಂತ ಮುಂದಿನ ರಿಸಲ್ಟ್ ಹೇಳುತ್ತದು. ಅಘೋರ ಚಕ್ಷು ಅಪತಿಘ್ನೇದಿಲಿ. ಕೆಟ್ಟ ಕಣ್ಣುಗಳಿಂದ ನೋಡಿದರೆ ಗಂಡನ ಕಳ್ಕೊಳ್ತೀಯಾ? ವೈದವ್ಯ ಪ್ರಾಪ್ತಿಯಾಗುತ್ತೆ. ಇಲ್ಲ ನೀನು ಸಾಯ್ತೀಯ, ಇಲ್ಲ ಗಂಡ ಸಾಯ್ತಾನೆ. ಅದರಿಂದ ಯಾವತ್ತು ಎಂತ ಕಷ್ಟ ಬಂದರೂ ಆ ಹೆಣ್ಣಿನ ನೋಟದ ಒಳಗೆ ಮಹಾಲಕ್ಷ್ಮಿ ಸನ್ನಿಧಾನ ಇರುತ್ತೆ, ಸಮಾಧಾನ ಇರುತ್ತೆ, ಸಹನೆ ಇರುತ್ತೆ, ತಾಳ್ಮೆ ಇರುತ್ತೆ. ಅದಕ್ಕೆ ಗಂಡಸರಿಗೆ ತಾಳಿ ಕಟ್ಟಲ್ಲ. ತಾಳ್ಮೆ ಇರೋದು ಯಾರಿಗೆ? ಹೆಣ್ಮಕ್ಳಿಗೆ. ಕೆಲವು ಬಂದ್ರೆ ಗಂಡ ಜಾನುವಾರು ಕಿತ್ತಾರೆ, ತಾಳಿ ಕಟ್ಕ ಅಂತ ಹೇಳಿ ಇವ್ರು ಯಾವತ್ತೇನು ಕರ್ಮ ಮಾಡ್ತಾರೆ ಅಂತ ಹೇಳಿ ತುಂಬಾ ತಾಳ್ಮೆ ಇರುವ ಸ್ವಾಭಾವಿಕವಾಗಿ ಹುಟ್ಟಿನಿಂದಲೇ ಅದರಿಂದ ಸಹನೆಯಿಂದ ಇರಬೇಕು. ಇವಳು ಕೆಟ್ಟ ಕಣ್ಣಿನಿಂದ ನೋಡ್ತಾ ಇದ್ದಾಳೆ, ಹಾಗೆ ಹೋದ್ಲು. ಅಲ್ಲಿ ಅವರ ಶಿವನಿಗೆ ಆಹುತಿ ಕೊಡಲಿಲ್ಲ, ಸಿಟ್ಟು ಬಂತು. ಅವಳ ಕೊಡದೇ ಇದ್ದಷ್ಟು ನನ್ನ ದೇಹವನ್ನೇ ನಾನು ಯಜಮಾನರಿಗೆ ಆಹುತಿ ಕೊಡ್ತೇನೆ ಅಂತ ಹೇಳಿ ತೇಜೋಮಯವಾದ ಅವಳ ದೇಹದಿಂದ ಅಗ್ನಿ ಹತ್ಕೊಂಡ್ಬಿಡ್ತು. ಕಾಲಿನಿಂದ ತಲೆವರೆಗೂ ಉರಿತಾ ಇದ್ದಾಳೆ. ಇಡೀ ಜಗತ್ತು ಹಾಹಾಕಾರ ಮಾಡ್ತಾ ಇದೆ. ಕಣ್ಣೆದುರಿಗೆ ತಮ್ಮ ಕಡೆ ಮಗಳು ಮುದ್ದಿನ ಮಗಳು ಸತೀದೇವಿ ಅಗ್ನಿಗೆ ಆಹುತಿ ಆಗುವ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ತಲೆ ತಿರುಗಿ ಕೆಳಗೆ ಬಿದ್ದುಬಿಟ್ಟ. ಅದು ಎಲ್ಲಿದ್ರು ನಾರದರು ಯಾರ ಮೆಸೇಜ್ ಹಾಕಿದ್ರು ಗೊತ್ತಿಲ್ಲ. ಸೀದಾ ನಾರದರು ಕೈಲಾಸ ಮನೆಯವರು ಇಂದಿರಾ ರಮಣಗೋವಿಂದ ಅಂದ್ರು. ಶಿವನಿಗೆ ಪಾರ್ವತಿ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಸತಿ ಮೇಲೆ ತನ್ನ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿ ಒಂದು ಭಯಂಕರವಾದ ಕಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅವನೇ ವೀರಭದ್ರ ಅಂತ. ಆ ವೀರಭದ್ರಕ್ಕೆ ಏನ್ ಮಾಡಬೇಕು? ಮಾಡೋದೇನು? ನಮ್ಮ ಹೋಮ ಮಾಡ್ತಾ ಇದ್ದಾರೆ. ಇಡೀ ಅವರ ಹೋಮದ ಮಂಟಪವನ್ನ ಧ್ವಂಸ ಮಾಡು ಅಂತ ಕೊಟ್ರೆ ಅವನು ವೀರಭದ್ರ ಇಡೀ ಮಂಟಪವನ್ನು ಧ್ವಂಸ ಮಾಡಿದ್ದಾನೆ. ಏನು ಮಾಡಿದ್ರು ಮಾವನ ತಲೆ ಕತ್ತರಿಸಲಿಕ್ಕಾಗಲಿಲ್ಲ. ಕಡೆಗೆ ಅವರು ಶಿವನಿಗೆ ಹೇಳ್ದ, ನಿಮ್ಮ ಮಾವನ ಏನು ಮಾಡ್ಲಿಕ್ಕಾಗ್ತಿಲ್ಲ. ಶಿವನಿಗೆ ಭಾರಿ ಸಿಟ್ಟು ಬಂತು. ತ್ರಿಶೂಲ ತಂದು ಮಾವನ ಕುತ್ತಿಗೆಗೆ ಹಾಕ್ದ. ಆ ಕುತ್ತಿಗೆಗೆ ಏನಾಗಲೇ ಇಲ್ಲ ರೀ. ಶಿವನ ತ್ರಿಶೂಲ
ಕಾರಣ ಏನಂದರೆ ಬ್ರಾಹ್ಮಣರು ಕರ್ಮದ ಮೊದಲು ಪುಣ್ಯಾವಾಚನ ಮಾಡಿ ಮಂತ್ರ ಔಷಧಿಗಳ ನೀರನ್ನ ಅವನಿಗೆ ಪ್ರೋಕ್ಷಣೆ ಮಾಡಿ ಯಜ್ಞದಲ್ಲಿ ದೀಕ್ಷಿತನಾಗಿ ಮಾಡಿ ಮುಂದೆ ಬರಬಹುದಾದ ಎಲ್ಲ ಆಪತ್ತುಗಳಿಗೆ ಕವಚದಂತೆ ಅನುಗ್ರಹ ಮಾಡಿದ್ರು. ಬ್ರಾಹ್ಮಣನ ಕೈಯಿಂದ ಬೀಳುವ ನೀರು, ಅಕ್ಷತೆ, ನೋಟ, ಅವರ ಮಂತ್ರ, ಅವರ ಆಶೀರ್ವಾದ ಶಿವನಿಂದಲೂ ಕೂಡ ಪಾರು ಮಾಡಿತ್ತು. ಶಿವ ಯೋಚನೆ ಮಾಡಿದ ಹೀಗಿದ್ದಾನೆ, ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ, ನಾನು ಯಜ್ಞವನ್ನೇ ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ತಾವು ಮಾಡುವ ಯಜ್ಞ ಕರ್ಮವನ್ನೇ ಯಜ್ಞಾನುಸಂಧಾನವಾಗಿ ಮಾಡಿ ನರಸಿಂಹದೇವರನ್ನೇ ಅದಕ್ಕೆ ದೇವತೆಯನ್ನಾಗಿ ಮಾಡಿಕೊಂಡು ಪಶುವನ್ನಾಗಿ ಮಾನವನ ಚಿಂತನೆ ಮಾಡಿ ಶೂಲದಿಂದ ಪಶುವಿನ ಸಂಹಾರ ಮಾಡ್ತೇನೆ ಅಂತ ಒಮ್ಮೆ ಕತ್ತು ಹಾರಿ ಹೋಯಿತು. ಮಾವ ಸತ್ತು ಬಿದ್ದ. ಎಲ್ಲ ಹಾಹಾಕಾರ ನಡೀತಾ ಇದೆ. ಆ ಸಂದರ್ಭದಲ್ಲಿ ಸ್ವಯಂ ಭಗವಂತ ಬಂದಾನೆ ವಿಷ್ಣು. ಅಲ್ಲಿವರೆಗೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಶಿವನಿಗೆ ಅವಮಾನ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಬರಲಿಲ್ಲ. ಎಲ್ಲಿ ಶಿವನಿಗೆ ಅವಮಾನ ಆಗುತ್ತೆ ಅಲ್ಲಿ ಭಗವಂತ ನಾರಾಯಣ ಬರೋಲ್ಲ. ಅದಕ್ಕೆ ಜೀವನದಲ್ಲಿ ಎಂದೆಂದು ವಿಷ್ಣು ವೈಷ್ಣವರಿಗೆ ಅವಮಾನ ಮಾಡಬಾರದು. ವೈಷ್ಣವೋತ್ತಮ ರುದ್ರದೇವರು ಭಗವಂತ ರುದ್ರದೇವರೇ ಹೇಳ್ತಾನೆ, ಅಲ್ಲಪ್ಪ ಹಾಗೆಲ್ಲ ಮಾಡಬಾರದು, ನೀನು ಸ್ವಲ್ಪ ಸಹನೆ ತಗೋ, ನಿನ್ನ ಮಾವನ್ನು ಉದ್ಧಾರ ಮಾಡುವಾಗ ಆ ಮಾವ ಹೋಮಕ್ಕೆ ಯಜ್ಞ ಪಶುವನ್ನಾಗಿ ಒಂದು ಹೋತ ಆಡು ಮೇಕೆಯನ್ನು ತಂದಿದ್ದ. ಅದರ ತಲೆಯನ್ನು ಕತ್ತರಿಸಿ ಮಾವನಿಗೆ ಜೋಡಿಸಿದ ರುದ್ರದೇವರು. ಅಲ್ಲ ಕೈ ಹೋದ್ರೆ ಪ್ಲಾಸ್ಟಿಕ್ ಸರ್ಜರಿ ಕೇಳಿದಿರಿ, ತಲೆನೇ ಹೋದ್ರೆ ಸರ್ಜರಿ ಮಾಡಿ ಕೇಳಿದಿರಾ? ಭಾಗವತದಲ್ಲಿ ಚತುಸ್ಕಂದದಲ್ಲಿ ರುದ್ರದೇವರು ಮಾಡಿದ ಅದ್ಭುತವಾದ ವ್ಯಾಪಾರವನ್ನ ವೇದವ್ಯಾಸದೇವರು ತೋರಿಸಿದ್ದಾರೆ. ತಲೆ ಇಲ್ಲದವರಿಗೆ ತಲೆ ಕೊಡುವವರು ಯಾರು? ರುದ್ರದೇವರು. ತಲೆ ಇಲ್ಲದವರು ಅಂದ್ರೆ ಕೆಲವರು ಹೇಳ್ತಾರೆ ನೋಡಿ, ಎಲ್ಲ ಸರಿ ಸ್ವಲ್ಪ ತಲೆ ಅದನ್ನು ಸರಿ ಮಾಡೋರು ಯಾರು? ರುದ್ರದೇವರು. ಮನಸ್ಸು ಕೊಡೋರು ಎಲ್ಲಿ? ಶಂಭೋ ಮನೋನಿಯಾಮಕರ ರುದ್ರದೇವರು ವರ್ಣನೆ ಮಾಡಿದ್ದಾರೆ. ಪ್ರಸಂಗ ಬರುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳಿಯಬೇಕಾದ ಒಂದೇ ಒಂದು ತತ್ವ, ಜಗದ್ಗುರು ಮಧ್ವಾಚಾರ್ಯರ ತತ್ವ ತಾರತಮ್ಯ. ಏನು ತಾರತಮ್ಯ? ಸತೀದೇವಿಗೆ ಶಿವ ಹೇಳ್ತಾನೆ, ನಾನು ಬ್ರಹ್ಮದೇವರ ಒಳಗಿರುವ ಭಗವಂತನನ್ನ ಧ್ಯಾನ ಮಾಡುತ್ತಿದ್ದೆ. ಧ್ಯಾನ ಮಾಡುವವರು ರುದ್ರದೇವರು, ಅವರಿಗೆ ಗತಿಮೇ ಬ್ರಹ್ಮದೇವರು, ಅದರ ಒಳಗೆ ಶ್ರೀಹರಿ. ಶ್ರೀಹರಿ ಸರ್ವೋತ್ತಮ, ಬ್ರಹ್ಮದೇವರು ಜೀವೋತ್ತಮರು, ರುದ್ರದೇವರು ಜೀವ ವೈಷ್ಣವೋತ್ತಮ. ಹೀಗೆ ವೈಷ್ಣವೋತ್ತಮರಾದವರು ಭಗವಂತನನ್ನು ಉಪಾಸನೆ ಮಾಡುವ ಕ್ರಮವನ್ನು ತೋರಿಸಿಕೊಟ್ಟಂತೆ ಚತುಸ್ಕಂದದಲ್ಲಿ ಬರುವ ಅಕ್ಷರ ಯಜ್ಞದ ಪ್ರಸಂಗವನ್ನು ವರ್ಣನೆ ಮಾಡಿದ್ದಾರೆ. ಆನಂದದಲ್ಲಿ ಸ್ವಯಂಭುವಿನ ಗಂಡು ಮಕ್ಕಳ ಸಂತತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಎರಡು ಮಕ್ಕಳು, ಗಂಡು ಮಕ್ಕಳು, ಉತ್ತಾನಪಾದ ಚಿಕ್ಕ ಮಗ, ಅವನಿಗೆ ಬೆಟ್ಟಿ ಸುನೀಲ್ ಮತ್ತು ಸುರುಚಿ. ಸುನೀತಿಯ ಮಗನೇ ಧ್ರುವ. ಅವನೊಮ್ಮೆ ತೊಡೆಯಲ್ಲಿ ಕೊಡುವ ಸಂದರ್ಭದಲ್ಲಿ ಚಿಕ್ಕಮ್ಮ ಎಳೆದಾಕಿದ್ದಾಳೆ. ನೀನು ಕೂಡಬೇಕಂದ್ರೆ ನನ್ನ ಹೊಟ್ಟೆಯಲ್ಲೇ ಹುಟ್ಟಬೇಕಂದ್ರೆ ದೇವರನ್ನ ಕೇಳಬೇಕು. ದೇವರನ್ನು ಕುರಿತು ಆರಾಧನೆ ಮಾಡು, ದೇವರನ್ನ ಕೇಳ್ಕೊ. ಚಿಕ್ಕಮ್ಮನೆಯ ಹೊಟ್ಟೆಯಲ್ಲಿ ಹುಟ್ಟುವ ಮಾಡು. ಹುಟ್ಟಿ ಬಾ, ಆಮೇಲೆ ನಿಮ್ಮ ಬದುಕಿದ್ರೆ ತೊಡೆ ಮೇಲೆ ಕೂತ್ಕೊಳ್ತಿದ್ದಾಳೆ. ಆ ಮಗು ಅಳ್ತಾ ಬಂತು. ತಾಯಿಗೆ ಭಾರಿ ದುಃಖ ಆಯಿತು. ತಾಯಿ ಹೇಳ್ತಾಳೆ, ಚಿಕ್ಕಮ್ಮ ಹೇಳಿದ್ದೇನು ತಪ್ಪಿಲ್ಲ, ಏನ್ ಬೇಕಿದ್ರು ಕೊಡೋರು ಯಾರು? ಭಗವಂತ. ಆರಾಧನೆ ಮಾಡಬೇಕು, ನಿಜ. ನೀವು ದೇವರ ಆರಾಧನೆ ಮಾಡುವ ಆರಾಧನೆ ದೋಷ ಇವತ್ತು ನಿಮ್ಮ ಉತ್ತಮ ಎತ್ತರವಾದ ಸಿಂಹಾಸನದಲ್ಲಿ ಕುಳಿತದ್ದನ್ನು ನೋಡಿದೆಯಲ್ಲ, ನಿಂಗೂ ಜೀವನದಲ್ಲಿ ಎತ್ತರಕ್ಕೆ ಹೋಗುವ ಬಯಕೆ ಇದೆಯಾ? ಹಾಗಾದರೆ ಕಾಡಿಗೆ ಹೋಗಪ್ಪ, ದೇವರ ಕುರಿತು ಆರಾಧನೆ ಮಾಡು. ಒಂದೇ ತಡರಿ 5 ವರ್ಷದ ಮಗು ಹೊರಬಿಡ್ತೀರಿ. ದೇವರಂದ್ರೇನು, ಕಾಡಂದ್ರೇನು, ತಪಸ್ಸಂದ್ರೇನು ಒಂದು ಗೊತ್ತಿಲ್ಲ. ಅಚಲವಾದ ನಂಬಿಕೆ ಅಮ್ಮನ ಮಾತಿನಲ್ಲಿ. ದೇವರನ್ನು ನೋಡ್ತೇನೆ, ದೇವರನ್ನು ಪಡಿತೇನೆ ಹೊರತು ಆ ಮಗುವನ್ನ ಅಮ್ಮ ಕರೆದಿದ್ದಾಳೆ, ನೀವು ಹೋಗ್ತಾ ಇದೀಯಾ? ಚಿಕ್ಕಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡು ಬೇಡ. ಕೆಲವರು ಸಿಟ್ಟು ಬಂದಾಗ ಅವ್ರಿಗೆ ಏನ್ ಮಾಡಕ್ಕಾಗದಿದ್ರು ಅವ್ರು ಮಾತಾಡ್ತಾರೆ, ನಮ್ಮ ಟೈಮ್ ಬಂದವ್ರು ನೋಡ್ಕೋತೇವೆ ಅಂತ.
ಅಂದ್ರೆ ಟೈಮ್ ಬಂದ ನೋಡ್ಕೊಳ್ಳಿ ಕಾಯ್ತಾ ಇರ್ತಾರೆ. ಟೈಮ್ ಅಂದ್ರೆ ಕಾಲ, ಕಾಲ ಅಂದ್ರೆ ಭಗವಂತ, ಕಾಲಶ್ಚರಾಯಣ. ನಿಂಗೂ ಟೈಮ್ ಬಂದ ಚಿಕ್ಕಮ್ಮನ ಕೈ ನೋಡ್ಕೊಳ್ತೀನಿ, ಸಿಟ್ಟಿನಿಂದ ದೇವರ ಬಳಿ ಬೇಡ. ಸಿಟ್ಟಿಗೆ ಒಳಗಾದ ಮನಸ್ಸಿನ ಒಳಗೆ ಭಗವಂತ ಎಂದೂ ಬರಲ್ಲ. ಸಿಟ್ಟಿ ಬಂತು ಅಂದ್ರೆ ಅದರ ಮೈಲಿಗೆ ಬಿಟ್ಟು ಮಡಿಯಾಗಿ ಭಗವಂತನ ತಪಸ್ಸಿಗೆ ಹೋಗುವಾಗ ತಾಯಿಯ ಮಾತು ಕೇಳಿ ಬಾಲಕ ಧ್ರುವರಾಗ ನಾರದರು ಅಡ್ಡದಿದ್ದಾರೆ, ಅವನ ಪರೀಕ್ಷೆ ಮಾಡಿದ್ದಾರೆ, ಅವನಿಗೆ 12 ಅಕ್ಷರದ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ದೇವರ ಆರಾಧನೆಯ ಕ್ರಮವನ್ನು ಹೇಳಿದ್ದಾರೆ. ಅವನು ನೇರ ಮಧುವನಕ್ಕೆ ಬಂದು ಕಾಲಿ ನದಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಅವತ್ತೇ ತಪಸ್ಸು ಬಿಟ್ಟು ಬಿಡ್ತೀರಿ. ನಾವು 2 ಗಂಟೆ ಮಕ್ಕಳು ಬೇಬಿ ಹೋಗೋ ಮಕ್ಕಳಿಗೆ ಏನೆಲ್ಲ ಡ್ರೆಸ್ ಮಾಡಿ ಅವಕ್ಕೆಲ್ಲ ಕ್ಯಾರಿಯರ್ ಕೊಟ್ಟು ಮತ್ತೆ ವಾಟರ್ ಬಾಟ್ಲಿಟ್ಟು ಟೈ ಕಟ್ಟಿ ಏನೆಲ್ಲ ಮಾಡ್ತೀವ್ರಿ. ಈ ಮಗು ಹೋಗ್ತಿದ್ರೆ ಮಗುಗಂತೂ ಗೊತ್ತಿಲ್ಲ, ಅಮ್ಮ ಗೊತ್ತಿಲ್ಲ. ಅಮ್ಮ ಮಗು ಕರೆದು ಕಣ್ಕೊಂಡು ತಪಸ್ ಮಾಡುವಾಗ ಎಚ್ಚರಾದಾಗ ಒಂದೇ ಕೊಡ್ಕೊಳ್ತೆ ತಿನ್ನು, ಒಂದೊಂದೇ ಉಂಡೆ ತಿನ್ನು, ಅವಲಕ್ಕಿ ಡಬ್ಬಿ ಇಟ್ಟಿದ್ದೀನಿ, ಸ್ವೆಟ್ ಚಳಿ ಆದಾಗ ಹಾಕೋ, ರಾತ್ರಿ ಹೇಳಬೇಡಿ. ಅಮ್ಮ ಏನೇನು ಹೇಳಿಲ್ಲ. ಪುಟ್ಟ 5 ವರ್ಷದ ಬಾಲಕ ಕಾಡಿನ ಕಡೆ ಹೋಗ್ತಿದ್ರೆ ಅವರ ಅಮ್ಮ ಟಾಟ ಮಾಡಿದ್ದಾಳೆ. ಯಾರೋ ಕೇಳಿದ್ರು, ಅಲ್ರಿ ಅಮ್ಮ ಮಗುವನ್ನು ಕಳಿಸ್ತಾ ಇದ್ದೀರಿ, ನಿರ್ಜನವಾದ ಅರಣ್ಯಕ್ಕೆ, ಗೊಂಡಾರಣ್ಯಕ್ಕೆ, ಕಾಡುಪ್ರಾಣಿಗಳ ಅರಣ್ಯಕ್ಕೆ ಕಳಿಸ್ತಾ ಇದ್ದೀರಲ್ಲ ಅಂದ್ರೆ ತಾಯಿಯಲು ಆ ರಕ್ಷಕನ ಗರ್ಭದಲ್ಲಿ ಶಿಶುವಿಗೆ ಜೀವರಿಗೆ ದಾತೃ ಹರಿಯಲ್ಲದೆ ಅವನ ಕಾಯುವ ಅವನಿಯೊಳಗೆ ಹೊಟ್ಟೆ ಒಳಗಿದ್ದಾಗ ಯಾರು ನೋಡ್ಕೊಂಡಿದ್ದಾನೋ ಈಚೆ ಬಂದ ಮೇಲೂ ಅವನೇ ನೋಡ್ತಾನೆ. ಹುಟ್ಟಿಸಿದ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು ತಾಯಿ. ಎಂಥ ಕಾನ್ಫಿಡೆನ್ಸ್, ಎಂಥ ನಂಬಿಕೆ. ನಮಗೆ ಕೆಟ್ಟವರಿಲ್ಲವರಯ್ಯ ನಿನ್ನ, ನಮ್ಮದಕ್ಕೆ ಕೆಡಲಿ ತಾಯಿಯ ಅಗಾಧ ವಿಶ್ವಾಸ. ಮಗುವಿಗೆ ತಾಯಿಯಲ್ಲೇ ವಿಶ್ವಾಸ ದಡ ಇದೆ. ತಪಸ್ಸು ಶುರು ಮಾಡೇ ಬಿಡ್ತು. ಮೊದಲ ತಿಂಗಳ ತಪಸ್ಸನ್ನ ಭಾಗವತ ವರ್ಣನೆ ಮಾಡುತ್ತೆ. ಒಮ್ಮೆ ಆ ಮಗು ಕಣ್ಣುಚ್ಚಿಗೆ ದೇವರ ಧ್ಯಾನಕ್ಕೆ ಕೂತ್ರೆ 72 ಗಂಟೆಗಳ ಕಾಲ ಕಣ್ಣನ್ನೇ ಬಿಡ್ತಿರ್ಲಿಲ್ಲ. 72 ಗಂಟೆ ಅಂದ್ರೆ 3 ದಿನ ಆದಮೇಲೆ ಕಣ್ಣು ಬಿಡ್ತಿತ್ತು. ಕಣ್ಣು ಬಿಟ್ಟು ಒಂದು ಹಣ್ಣನ್ನು ಮಾತ್ರ ತಿಂತಿತ್ತು. ಕೆಲವು ಆಶ್ಚರ್ಯ ಹಣ್ಣಿಂತಿತ್ತೆ. ಊಟ ಮುಂಚೆನ ಊಟ ಆದ್ಮೇಲೆ ಅಂತ. ಊಟ ಯಾರು ಕೊಡ್ಬೇಕು? ಊಟ ಕೊಡಕ್ಕೆ ನಾನು ಊಟಕ್ಕೆ ಏನಿಲ್ಲ. ಆ ಮಗು 3 ದಿನ ಹೀಗೆ ಇಡೀ ತಿಂಗಳು ಮಾಡ್ತು. ದೇವರಲ್ಲೇ ಇಲ್ಲ. ನಾವಾಗಿದ್ರೆ ಮೋಸ್ಟ್ಲಿ ದೇವರೆಲ್ಲೋ ಬಿಸಿ ಇರ್ಬೇಕು, ಮುಂದಿನ ತಿಂಗಳು ನನಗೆ ಮನೆಗೆ ಬಂದ್ಬಿಡ್ತೀನಿ. ಮಗು ಬಿಡ್ಲೇ ಇಲ್ಲ. 2ನೇ ತಿಂಗಳು 6 ದಿನಕ್ಕೊಂದ್ಸತಿ ಕಣ್ಣು ಬಿಡ್ತಿತ್ತಂತೆ. ಕಣ್ಣು ಬಿಟ್ಟು ಹಣ್ಣು ಬಿಟ್ಟು ತಿನ್ನೋದೇ ಬಿಟ್ಟು ನೆಲದಲ್ಲಿ ಉದುರಿದ ಒಣಗಿದ ಹಿಡಿ ಎಲೆಯನ್ನು ತಿಂದು ತಪಸ್ ಮಾಡ್ತಿತ್ತು. ನಾವು ಎಲೆ ತಿಂತೀವ್ರಿ, ಅದು ಈ ಪಾಯಸ ಸಾರು ಲೇಟಾದ್ರೆ ಬೆಳೆದು ಆ ಎಲೆನೇ ಹೊರ ತಿಂದು ಸ್ಪೀಡ್ ಊಟ ಮಾಡ್ತಿತ್ತು. ಯಾಕೋ ಎಲೆ ಹರ್ಕೊಂಡಿದ್ರಲ್ಲ, ಎಳೆಯಾಗಿ ತಿಂದ್ಬಿಟ್ಟು 3ನೇ ತಿಂಗಳು ಬಂತು. ಆಗ ಮಗು ಎಲೆ ಬಿಟ್ಟು 9 ದಿನ ಒಮ್ಮೆ ಕಣ್ಣು ಬಿತ್ತಿತ್ತದು. ಒಂದು ಬೊಗಸೆ ನೀರು ಕುಡಿದು ಮತ್ತೆ ಕಣ್ಣು ಮುಚ್ಚಿ ಧ್ಯಾನ. 12 ದಿನ ಒಮ್ಮೆ 4ನೇ ತಿಂಗಳು ಬಂದಾಗ ಆಗ ಹಣ್ಣಿಲ್ಲ, ಎಲೆಯಿಲ್ಲ, ನೀರಿಲ್ಲ. 4ನೇ ತಿಂಗಳಲ್ಲಿ 12 ದಿನ ಕಣ್ಣು ಬಿಟ್ಟು ಹೀಗೆ ಒಂದ್ಸತಿ ಉಸಿರು ಮತ್ತೆ ಕಣ್ಣು ಮುಚ್ಚಿಬಿಡ್ತು. 5ನೇ ತಿಂಗಳು ಬಂದಾಗ ಮಗು ಅಂತೆ ದೇವರು ಬರುವ ತನಕ ಉಸಿರಾಡೋಲ್ಲ ಅಂತ. ಎಂತ ಅದ್ಭುತರಿ ಪ್ರಾಣಾಯಾಮ ಮಾಡ್ತಾ ಮಗು ಇಡೀ ತಿಂಗಳು ತಪಸ್ಸು ಮಾಡ್ತಾ ಇರುವಾಗ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ ಮಗುವನ್ನು ಆರಾಮ ಮಾಡಿದಾಗ ಭಗವಂತ ಆ ತದ್ವನನ್ನು ವೈಕವಾಸಿಯಾದ ಪರಮದೇವ ಅವನ ಮುಂದೆ ಬಂದಿದ್ದಾನೆ. ಅಷ್ಟೊತ್ತಿಗಾಗಲೇ ಹೃದಯದ ಒಳಗೆ ದೇವರನ್ನು ಕಂಡಿದ್ದ.
ದೇವರನ್ನ ಹೃದಯದಲ್ಲಿ ಕಂಡವರಿಗೆ ಕಂಡುಬಿಡಬೇಕು ಅಂತ ಅನಿಸೋದೇ ಇಲ್ಲ. ಯಾಕೆ ದೇವರನ್ನ ನೋಡುವುದು ಅಷ್ಟು ಆನಂದದಾಯಕವಾದದ್ದು. ನೋಡ್ತಾ 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 ಆನಂದ ಪಡ್ತಾ ಇದ್ದಾನೆ ಧ್ರುವ ಮಹಾರಾಜ. ದೇವರು ಬಂದು ತುಂಬಾ ಹೊತ್ತಾಯ್ತು. ದೇವರಿಗೆ ಆಶ್ಚರ್ಯ, ಎಲ್ಲ ನೋಡಬೇಕು ಅಂತ ತುಂಬಾ ಒದ್ದಾಡ್ತಾರೆ. ನಾನು ಇವಳು ಕಣ್ಣು ಬಾಯಿ ಹಾಗಾಯ್ತು, ಎಷ್ಟಾಯ್ತು ಕಣ್ಣೇ ಬಿಡಲ್ಲ. ದೇವರಿಗೆ ಯೋಚನೆ ಮಾಡಿದ, ಇವನು ಬಿಡಲ್ಲ, ಯಾಕಂದ್ರೆ ಒಳಗೆ ನಾನು ನೋಡ್ತಾ ಇದ್ದ ಅಂತ ಹೇಳಿ ತನ್ನ ರೂಪವನ್ನು ಮರೆ ಮಾಡಿದಾಗ ಅಲ್ಲಿಯ ತನಕ ನೋಡಿದ ಎಲ್ಲಿ ಹೋಯಿತು ಅಂತ ಅತ್ಯಂತ ಅಚ್ಚರಿಯ ಕಣ್ಣು ಮುಚ್ಚಿದ ಬಾಲಕ ಧ್ರುವ ಕಣ್ಣು ಬಿಟ್ಟ. ಯತ್ತೇ ರೂಪಂ ಕಲ್ಯಾಣತಮಂ ತೇ ಪಶ್ಯಾಮಿ. ಯಾವ ಅದ್ಭುತವಾದ ರೂಪವನ್ನು ಹೃದಯದಲ್ಲಿ ನೋಡ್ತಾ ಇದ್ದ ಅದೇ ರೂಪ ಎದುರುಗಡೆ ಬಿಟ್ಟಿದೆ. ಆ ಮಗು ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಿದ್ದಂತೆ. ಯಾವಾಗ ದೇವರನ್ನು ನೋಡ್ಬಿಟ್ಟ ಬಿದ್ದು ಬಿಟ್ಟ, ದೇವರ ಪಾದಕ್ಕೆ ಬಿದ್ದು ಬಿಟ್ಟ. ಭಕ್ತಿಯ ಭಾರ ಹೆಚ್ಚಾಗಿ ಬಗ್ಗಿ ಭಗವಂತನಿಗೆ ನಮಸ್ಕಾರ ಮಾಡಿಬಿಟ್ಟ. ಮತ್ತೆ ಸಾವರಿಸಿಕೊಂಡು ಎದ್ದ ಮೇಲೆ ಮನುಷ್ಯನಿತ್ತು ಹೇಗೆ ನಿಂತಿದ್ದ ಭಾಗವತವನ್ನು ಮಾಡುತ್ತೆ. ಎರಡು ಕೈ ಮಾಡಿದ್ದಂತೆ, ತುಟಿಯನ್ನು ಮುಂದೆ ಮಾಡಿದ್ದಂತೆ, ಕಣ್ಣು ಅರಳಿಸಿಬಿಟ್ಟಿದ್ದಂತೆ. ಇದೇನು ಹೇಳುತ್ತೆ ಅಂದ್ರೆ ಕಣ್ಣುಗಳನ್ನು ದೊಡ್ಡ ಮಾಡಿಕೊಂಡು ಅಪಾದ ಪರ್ಯಂತರವಾಗಿ ಅವನ ಸೌಂದರ್ಯವನ್ನೇ ಕಣ್ಣುಗಳಿಂದ ಪಾನ ಮಾಡ್ತಾ ಇದ್ದಾನಂತೆ. ತುಟಿ ಮುಂದೆ ಮಾಡಿ ದೇವರ ಪರ್ಮಿಷನ್ ಕೊಟ್ಟರೆ ಮುದ್ದಾದ ಭಗವಂತನನ್ನು ಕೊಂದು ಮುತ್ತಿಡೋಣ ಅಂತ ತುಟಿ ಮಾಡಿದ್ದಾನಂತೆ. ಎರಡು ಕೈಗಳನ್ನು ಮಾಡಿ ದೇವರೇ ಹೋದ್ರು ಒಂದ್ಸತಿ ತಬ್ಬಿಕೊಂಡಿದ್ದೇನೆ. ನೀವು ನೋಡಬಹುದು ಪೂರಿ ಜಗನ್ನಾಥರಿಗೆ ಯಾರಿಗೆಲ್ಲರಿ ಬರುವಾಗಲೇ ಹೀಗೆ ಬರ್ತಾರೆ ದೇವರ ಹತ್ರ. ನಾವು ರೆಡಿ ಆದ್ರೆ ಆಲಿಂಗನ ಮಾಡ್ಕೊಂಡು ರೆಡಿ ಆಗ್ಬೋದು. ನಾವೇ ದೇವರಿಗೆ ಹೀಗೆ ನಿಂತಿರ್ತಾರೆ. ವಿಠ್ಠಲನಿಗೆ ಕನ್ಫ್ಯೂಷನ್, ಇವನು ಕೆಲವರು ದೇವರ ನಿಂತ್ಕೊಂಡ್ಬಿಡ್ತಾರೆ. ವಿಠ್ಠಲನಿಗೆ ಕನ್ಫ್ಯೂಷನ್, ಇವನ ಅಂತ ಅಲ್ವಾ ಮಾಡಬಾರ್ದು. ಭಕ್ತರ ಇರ್ಬೇಕ್ರಿ. ಬಾಸು ದಾಸ್ ಇಬ್ರು ಒಂದೇ ತರ ಗೊತ್ತಾಗೋಗೆ ಬಾಸ್ ತರ ಇರ್ಬೇಕು, ದಾಸ್ ತರ ಇರ್ಬೇಕು. ನಾವೆಲ್ಲ ಭಗವಂತನಿಗೆ ದಾಸರು. 14 ಲೋಕದ ಬಾಸ್ ಭಗವಂತ. ಹಾಗಾಗಿ 14 ಒಡೆಯನಾದ ಪರಮದೇವ ಪುಟ್ಟ ಧ್ರುವನ ನಿಂತಾಗ ದಿಟ್ಟತನದ ಧ್ರುವ ಹೀಗೆ ಕೈ ಮಾಡಿದ್ದಾನೆ. ಅವನಿಗೆ ಸ್ತೋತ್ರ ಮಾಡಬೇಕು ಅಂತ ಆಸೆ ಕಂಠ ಬಿಗಿದು ಬಂದಿದೆ. ಸ್ತೋತ್ರ ಮಾಡಲಿಕ್ಕಿಲ್ಲ. ದೇವರನ್ನ ಸ್ತೋತ್ರ ಮಾಡಿಸ್ಕೊಳ್ಳೋಣ. ನೋಡಿ ದೇವರ ಸ್ತೋತ್ರ ಧ್ರುವನಿಗೆ ಬರಲಿಲ್ಲ, ಪ್ರಹ್ಲಾದನಿಗೆ ಮಾಡಲಿಲ್ಲ. ಇದರ ಏನು ಗೊತ್ತಾ, ನಾವು ಮಾಡಬೇಕು ದೇವರ ಸ್ತೋತ್ರ ಅಂದ್ರೆ ಮಾಡಕ್ಕಾಗಲ್ಲ. ನಮ್ಮ ಸ್ತೋತ್ರ ಕೇಳುವ ಇಚ್ಛೆ ದೇವರಿಗೆ ಬಂದ್ರೆ ನಮ್ಮ ಕೈ ಸ್ತೋತ್ರ ಇಲ್ಲ. ನಮ್ಮ ಕಡೆ ದೇವರ ಸ್ತೋತ್ರ ಕೇಳುವ ಇಚ್ಛೆ ಏನು ಮಾಡ್ಲಿಕ್ಕೆ ಧ್ರುವನ್ ನೋಡಿ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ ಅಂತ ಹೇಳಿ ಬ್ರಹ್ಮಮಯೇಕಂ ಕೃಪಯಾ ಕಪೋಲೆ ದೇವರಿಗೆ ಶಂಕ ಇತ್ತಲ್ಲ, ಆ ಶಂಕ ತಗೊಂಡು ಧ್ರುವನ ಕೆನ್ನೆಗೆ ಒಮ್ಮೆ ಹೀಗೆ ಮುಟ್ಟಿಸ್ಬಿಟ್ಟ. ಇಡೀ ದೇಹದ ಒಳಗೆ ಚೇತನ ಪ್ರವಹಿಸಿಬಿಟ್ಟಿದೆ. ಒಳ್ಳೆ ಸ್ಫೂರ್ತಿ ಬಂದಿದೆ. ಆ ದೇವರನ್ನ ನೋಡಿ ಸ್ತೋತ್ರ ಮಾಡ್ತಾ ಇದ್ದಾನೆ. ದೇವರಂದ ಧ್ರುವ ಎಂಥ ಅದ್ಭುತವಾದ ತಪಸ್ಸು ಮಾಡಿದೆ. ಸಣ್ಣ ವಯಸ್ಸಲ್ಲಿ ಘೋರವಾದ ತಪಸ್ಸು ನಾನು ನೋಡಲೇ ಇಲ್ಲ. ನಿಂಗೆ ಬೇಕು ಕೇಳು, ನೀ ಕೇಳಿದ ವರ ಕೊಡ್ತೇನಪ್ಪ. ನಾರಾಯಣ ಹೇಳುವಾಗ ಧ್ರುವ ಅಂತಾನೆ, ಯೋಂತರ ವಿಷಯ ಮಮ ವಾಚ ಇಮಾಂ ಪ್ರಸೃತಾಂ ಸಂಜೀವಯ ಕಿಲ ಶಕ್ತಿ ದರಸ್ವದಾಂ ಅನ್ಯಾಂ ಶಾಸ್ತ್ರಚರಣ ಶ್ರವಣತ್ವಗಾದೀನ್ ಪ್ರಾಣನಮೋ ಭಗವತೆ ಪುರುಷಾಯ ಯದ್ಭ್ಯಂ. ಈ ಸ್ತೋತ್ರದ ಸಾರ ಧ್ರುವ ಅಂತಾನೆ. ದೇವರೇ ಏನಂದೆ, ಏನು ವರ ಬೇಕು ಅಂದ್ಯಾ? ನಂಗೇನ್ ಬೇಕು ನಂಗೆ ಗೊತ್ತು ಅಂದ.
ನಂಗೇನ್ ಬೇಕೋ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಏಜ್ ರೀ. 5 ವಯಸ್ಸಿಗೆ ಏನ್ ಬೇಕು ಏನ್ ಬೇಡ ಏನ್ ಗೊತ್ತಾಗತ್ರಿ. 5 ವಯಸ್ಸಲ್ಲ, ನಿಮ್ಗೆ ಎಷ್ಟು ವಯಸ್ಸಾಗಿದ್ರು ದೇವ್ರನ್ನ ಏನ್ ಕೇಳಬೇಕು ಗೊತ್ತಿಲ್ಲ ರೀ. ಏನ್ ಕೇಳಬಾರ್ದು ಅದನ್ನೇ ಕೇಳ್ತೀವಿ. ಹಾಗಾದ್ರೆ ದೇವರ ಹತ್ರ ಹೋಗಿ ಏನ್ ಹೇಳಬೇಕು? ದೇವ್ರಿಗೆ ಹೇಳಬೇಕು, ನಂಗೇನ್ ಬೇಕು ನಂಗೇನ್ ಗೊತ್ತಿಲ್ಲ, ನಂಗೇನ್ ಬೇಕು ನಂಗಿಂತೂ ನಿಂಗೆ ಗೊತ್ತಿದೆ, ಅದರಿಂದ ಏನ್ ಬೇಕು ಅಂತ ಹೊರಗೆ ಕೇಳಬೇಡ, ಒಳಗೆ ಬಾ, ನನ್ನ ಒಳಗೆ ಬಾ. ಸಮಾಭಗ ಪ್ರವಿಶ ಸ್ವಾಹ. ಭಗ ಷಡ್ಗುಣೈಶ್ವರ್ಯ ಸಂಪನ್ನನಾದ, ಲಕ್ಷ್ಮಿಯಿಂದ ಸಹಿತನಾದ ಹೇ ನಾರಾಯಣ, ನನ್ನ ಒಳಗೆ ಬಾ. ಒಳ ಬಗೆಯನ್ನು ನೋಡು, ನನ್ನ ಜನ್ಮ ಜನ್ಮಾಂತರದ ಇತಿಹಾಸವನ್ನು ನೋಡು, ಏನು ಕೊಡಬೇಕು ಕೊಡು. ನೋಡಿ, ನಮ್ಗೆ ಹುಷಾರಿಲ್ಲ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ 3 ಮೆಡಿಸನ್ನು, ಇದೆರಡು ಇಂಜೆಕ್ಷನ್ನು, ಇದು ಒಂದು ಕೊಟ್ಬಿಡಿ ಅಂದರೆ ಡಾಕ್ಟ್ರ್ ಅಂತಾನೆ. ನೀ ಡಾಕ್ಟ್ರಾ ನಾ ಡಾಕ್ಟ್ರಾ? ನೀನೇ ಎಲ್ಲ ಹೇಳೋದಾದರೆ ನಾನು MBBS ಮಾಡಿ ಏನಪ್ಪ? ಡಾಕ್ಟ್ರ್ ಹತ್ರ ಅದು ಕೊಡಿ ಇದು ಕೊಡಿ ಅಂತ ಕೇಳಬಾರ್ದ್ರಿ. ಡಾಕ್ಟ್ರ್ ಹತ್ರ ಹೋಗಿ ಸುಮ್ಮನೆ ನಿಂತ್ಕೊಳ್ಬೇಕು. ಈ ಕೆಲವು ಡಾಕ್ಟ್ರು ಹಾಗೆ ಇರ್ತಾರೆ, ಏನು ಆರೋಗ್ಯನೇ ಅಂತಾರೆ. ಆರೋಗ್ಯವಾಗಿದ್ದರೆ ಡಾಕ್ಟ್ರ್ ಹತ್ರ ಯಾಕೆ ಹೋಗ್ತೀವಿ ಅಲ್ವಾ? ಇಲ್ಲ ಅಂದ್ಕೊಂಡೇ ಹೋಗಿರ್ತೀವಿ. ಆವ ರೋಗವೋ ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನು ಕೈ ಪಿಡಿದು ನೋಡಯ್ಯ. ಭಗವಂತ ದೊಡ್ಡ ವೈದ್ಯ. ವಿಷ್ಣು ಸಹಸ್ರನಾಮದಲ್ಲಿ ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಹು. ಭಗವಂತನೇ ವೈದ್ಯ, ದೊಡ್ಡ ವೈದ್ಯ. ಆ ಭಗವಂತನಿಗೆ ಹೇಳಬೇಕು, ನನಗೇನು ಬೇಕೋ ನನಗೆ ಗೊತ್ತಿಲ್ಲ, ನೀನೇ ಒಳಗೆ ಬಂದು ನಿಂತು ನನಗೇನು ಬೇಕೋ ಕೊಡು ಅಂತ ಧ್ರುವ ತುಂಬ ಅದ್ಭುತವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ದೇವರಂದ, ನಿಂಗೇನು ಬೇಕು ನಂಗೆ ಚೆನ್ನಾಗಿ ಗೊತ್ತಿದೆ, ನೀನು ತಪಸ್ಸಿಗೆ ಬರುವ ಮೊದಲೇ ಅಪ್ಪನ ಸಿಂಹಾಸನವನ್ನು ಬಯಸಿ ಬಂದಿದ್ದೀಯ ಅಲ್ವಾ? ನಾನು ಕೊಡ್ತೇನೆ ನಿನಗೆ 36,000 ವರ್ಷ ವಿತೌಟ್ ಎಲೆಕ್ಷನ್ ನೀನೇ ಕಿಂಗ್ ಹೋಗಂತ. ಅಲ್ಲ, ಅಪೋಸಿಷನ್ ಪಾರ್ಟಿ ಇದ್ರೇನು ಮಾಡಬೇಕು? ಅಪೋಸಿಷನ್ನೇ ಇಲ್ಲ, ಇದ್ರೆ ನಿನ್ನ ತಮ್ಮ ಅವನು ಬೇಗ ಸಾಯ್ತಾನೆ, ತುಂಬ ದಿನ ಇರಲ್ಲ. ಚಿಕ್ಕಮ್ಮ ಅವಳು ಇರಲ್ಲ, ನಿನಗೆ ಯಾರು ಅಪೋಸ್ ಮಾಡೋರೇ ಇಲ್ಲಯ್ಯ. 36,000 ವರ್ಷ ಅತ್ಯದ್ಭುತವಾಗಿ ಈ ದೇಶವನ್ನು, ಈ ಭೂಮಿಯನ್ನು ಆಳುವ ರಾಜನಾಗಿ ಇರುವ ಹಾಗೆ ನಾನು ನೋಡ್ಕೊಳ್ತೇನೆ. ಅಷ್ಟೇ ಅಲ್ಲ, ನಿಂದೆಲ್ಲ ಮುಗಿದ ಮೇಲೆ ನಾ ಅನ್ಯೈರಧಿಷ್ಠಿತಂ, ಇನ್ನೊಬ್ಬರು ಕಾಂಪಿಟೇಷನ್ ಮಾಡಿಯೂ ಕೂಡ ನಿನ್ನ ಲೆವೆಲ್ಗೆ ಬರಬಾರ್ದು ಅಂತ ಲೆವೆಲ್ಲು ಯಾವುದು? ಧ್ರುವ ಕ್ಷಿತಿ, ಧ್ರುವ ಮಂಡಲವನ್ನೇ ನಿನಗೆ ಕೊಡ್ತೇನೆ, ಇನ್ಯಾಕೆ ಯೋಚನೆ ಮಾಡ್ತೀಯ ಅಂದಾಗ ಧ್ರುವ ದೇವರಿಗೆ ನಮಸ್ಕಾರ ಮಾಡಿ ಬಂದ. ಬರುವಾಗ ಅಳ್ತಾ ಬಂದ. ನಾರದರು ಬಂದರು. ನಾರದರು ಕೇಳಿದ್ರು, ಅಲ್ಲೋ ಹೋಗುವಾಗ ಅಳ್ತಾ ಹೋದಿ ಸರಿಯೇ, ಎಲ್ಲ ವರ ಸಿಕ್ಕಿದ ಮೇಲೂ ಅಳ್ತೀಯಲ್ಲ ಯಾಕೆ? ಧ್ರುವ ಅಂದ, ನಾರದರೆ ನನ್ನಂಥ ಮೂರ್ಖನ್ನ, ದೌರ್ಭಾಗ್ಯವಂತನನ್ನ ಎಲ್ಲಾದರೂ ನೋಡಿದ್ದೀರಾ? ಯಾಕಪ್ಪ ಏನಾಯಿತು? ಅಲ್ಲ, ಮೋಕ್ಷ ಕೊಡುವ ಮುಕುಂದ ಕಣ್ಮುಂದೆ ಬಂದಾಗ ನಾನು ರಾಜ್ಯ, ಸಂಪತ್ತು, ಅಂತಸ್ತು, ಎತ್ತರ, ಅಧಿಕಾರ ಕೇಳಿದ್ನೇ ವಿನಃ, ಕೊನೆಗೊಳ್ಳುವ ಅಧಿಕಾರವನ್ನು ಕೇಳಿದನೇ ವಿನಃ ಭಗವಂತ ನಿನ್ನ ಪಾದದಲ್ಲಿ ಭಕ್ತಿ ಕೊಡು ಅಂತ ಕೇಳಲೇ ಇಲ್ಲ, ಜಸ್ಟ್ ಮಿಸ್ ಅಂದ. ಹಾಗಾದರೆ ಧ್ರುವನಿಗೆ ಭಕ್ತಿ ಇರಲಿಲ್ವಾ? ಹಾಗರ್ಥ ಅಲ್ಲ. ಧ್ರುವ ಯಾಕಾಗಿ ಹೇಳ್ತಾನೆ ಅಂದರೆ, ದೇವರ ಪಾದಾರವಿಂದದಲ್ಲಿ ಭಕ್ತಿಗಿಂತಲೂ ದೊಡ್ಡದು ಧ್ರುವಮಂಡಲ ಪದವಿಯೂ ಅಲ್ಲ. ಎಲ್ಲ ಪದವಿಗಳು ಒಂದಲ್ಲ ಒಂದಿನ ಎಂಡಂತಿದೆ, ಕೊನೆ ಅಂತಿದೆ. ಕೊನೆ ಇಲ್ಲದ್ದು ಯಾವುದು? ಭಗವಂತನ ಪಾದಾರವಿಂದದಲ್ಲಿ ಮಾಡಬಹುದಾದ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ ರೂಪವಾದ ಭಕ್ತಿ, ಅದನ್ನು ನಾನು ದೇವರಲ್ಲಿ ಕೇಳಲಿಲ್ಲ ಅಂದಿದ್ದಾನೆ. ಮುಂದೆ ಧ್ರುವ ಮದುವೆ ಆಗೋ ಸಂದರ್ಭದಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮ ತನ್ನ ಮಗಳಾದ ಬ್ರಹ್ಮಿದೇವಿಯನ್ನು ಕೊಟ್ಟ, ವಾಯುದೇವರು ತನ್ನ ಮಗಳಾದ ಇಳಾದೇವಿಯನ್ನು ಕೊಟ್ಟ. ವಾಯುದೇವರಿಗೂ ಅಳಿಯ ಧ್ರುವ, ದೇವೋತ್ತಮನಾದ ಭಗವಂತನಿಗೂ ಅಳಿಯ ಧ್ರುವ. ಇಂಥ ಧ್ರುವನ ವಂಶದಲ್ಲಿ ಬಂದವನೇ ಅಂಗರಾಜ, ಮಹಾಭಗವದ್ಭಕ್ತ. ಅವನ ಮಗ ವೇನ ಮಹಾಪಾಪಿ. ಅವನ ಕಾಲದಲ್ಲಿ, ವೇನನ ಕಾಲದಲ್ಲಿ ಯಾವ ದೇವಸ್ಥಾನಗಳೂ ಇಲ್ಲ, ಎಲ್ಲ ದೇವಸ್ಥಾನಗಳನ್ನು ಬಂದ್ ಮಾಡಿಬಿಟ್ಟ. ಅದಾದ ನಂತರ ದೇವಸ್ಥಾನಗಳು ಬಂದಾದದ್ದು
ಆಗ ವೇನನ ಕಾಲದಲ್ಲಿ, ಮತ್ತೊಮ್ಮೆ ಕರೋನಾ ಕಾಲದಲ್ಲಿ. ಈ ಕರೋನಾ ವೇನ ಮೋಸ್ಟ್ಲಿ ಅಣ್ಣ ತಮ್ಮಂದಿರಬೇಕು ಅನ್ನೋ ಗೊತ್ತಿಲ್ಲ. ಯಾಕೆಂದರೆ ತಿರುಪತಿ ದೇವಸ್ಥಾನ ಎಂದು ಬಾಗಿಲಂತಾನೇ ಇರಲಿಲ್ಲ ರೀ, ಕರೋನಾ ಟೈಮಲ್ಲಿ ಹಾಕ್ಬಿಡ್ತು. ಆ ಕರೋನಾ ವೈರಸ್ ಇದ್ದಾಗಿ, ಇವನು ದೊಡ್ಡ ವೈರಸ್ಸೇ. ಆಗಿನ ಕಾಲದ ಮಂತ್ರ ಇಲ್ಲ, ಪಾಠ ಇಲ್ಲ, ಪ್ರವಚನ ಇಲ್ಲ, ಧೂಪ ಇಲ್ಲ, ದೀಪ ಇಲ್ಲ, ನೈವೇದ್ಯ ಇಲ್ಲ, ಎಲ್ಲ ಕ್ಲೋಸ್. ಪಾಪಿ ವೇನ. ಆಗ ಋಷಿಗಳೆಲ್ಲ ಬಂದು ಅವನ್ನ ಅಯೋಗ್ಯ, ಮೂರ್ಖ, ಹೊಮ್ಮಂದರು. ಅಂದ ತಕ್ಷಣ ಸಿಂಹಾಸನದಲ್ಲಿ ಕೂತವ ಹಿಡಿ ಬೂದಿಯಾಗಿ ಬಿದ್ದುಬಿಟ್ಟ. ಏನು ಆಗಿನ ಕಾಲದಲ್ಲಿ ಆಚಾರಗಳು, ವಿದ್ವಾಂಸರು, ಜ್ಞಾನಿಗಳು, ಮಂತ್ರಶಕ್ತರು ಹೇಗಿರ್ತಿದ್ರು ನೋಡಿ. ಅವರಮ್ಮ ಸುನೀತಾ ಅಂತ, ಅವಳು ಓಡ್ತಾ ಬಂದ್ಲು, ರಾಜನ್ ಕೊಂದ್ಬಿಟ್ರಿ ನೀವೆಲ್ಲ ಬ್ರಾಹ್ಮಣರು ಸೇರಿ ಅಂತ. ಬ್ರಾಹ್ಮಣರು ಅಂದರು, ಈ ರಾಜನ್ ಸೀಟಲ್ಲಿ ಕೂಡಿಸ್ದವರು ನಾವೇ, ಇಳಿಸೋರು ನಾವೇ ಅಂದರು. ನಿಜವಾಗಿ ಪ್ರಜಾಪ್ರಭುತ್ವ ಅಂದ್ರೆ ಅದು ರೀ, ಈಗಿರೋದಲ್ಲ. ಈಗೇನಿದ್ರು ಕೂಡಿಸ್ಬಿಡ್ಬೋದು, ಇನ್ನು 5 ವರ್ಷ ಬಾಯಿ ಮುಚ್ಕೊಂಡಿರ್ಬೋದು, ಏನು ಕೆಮ್ಮಕ್ಕಾಗಲ್ಲ. ಆಗತ್ತಾ ನಮಗೆ ಕೂಡ್ಸೋಕ್ಕೆ ಅಧಿಕಾರ ಇದೆಯೇ ವಿನ ಮಾಡಬಾರದು ಮಾಡಿದ್ರು ಇಳಿಸುವ ಅಧಿಕಾರ ಯಾರಿಗಿಲ್ಲ. ಆಗಿನ ಕಾಲದಲ್ಲಿ ಹಾಗಲ್ಲ. ಅವ್ರು ಹೇಗಿದ್ರು ಅಂದರೆ ಬೇಕಾದವ್ರನ್ನ ಕೂಡಿಸೋರು, ಬೇಡದೇ ಇದ್ದವ್ರನ್ನ, ಅಯೋಗ್ಯರನ್ನು ಇಳಿಸೋರು. ಅವರು ಆ ರಾಜನಿಗೆ ಹೋಗಿ ಹೇಳಿದ್ರು, ನೋಡಪ್ಪ ರಾಜ, ನಿಮ್ಮಪ್ಪ ಎಷ್ಟು ಒಳ್ಳೆಯವ, ನಿಮ್ಮ ತಾತ ಎಷ್ಟು ಒಳ್ಳೆಯವ. ರಾಜ್ಯ ದೇಶ ಚೆನ್ನಾಗಿ ನಡಿಬೇಕಾದ್ರೆ 4 ಅಂಗಗಳಿರಬೇಕು: ಕಾರ್ಯಾಂಗ, ಧರ್ಮಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ. ಇದು ಗಾಡಿಗಿರುವ 4 ಚಕ್ರಗಳಿದ್ದ ಹಾಗೆ ಕಾರ್ಗೆ. ಪ್ರವಚನ ಎಲ್ಲ ಮುಗಿದ ಮೇಲೆ ಆಚಾರ್ಯ ನಮ್ಮ ಕಾರಲ್ಲಿ ನಿಮ್ಮನ್ನು ಬಿಡ್ತೀವಿ, ನೀವು ಕೂತ್ಕೊಳ್ಳಿ, 3 ಚಕ್ರ ಚೆನ್ನಾಗಿದೆ, ಒಂದೇ ಒಂದು ಚಕ್ರ ಹೋಗಿದೆ, ಪರವಾಗಿಲ್ಲ ನಿಮ್ಮನ್ನು ಬಿಡ್ತೀವಿ. ಎಲ್ಲಿಗೆ ಬಿಡ್ತಾರೋ ಏನು ಕಥೆಯೋ. ಕಾರಲ್ಲಿ 1 ಚಕ್ರ ಸರಿಗಿಲ್ಲದೆ ಇದ್ರು ಹೋಗ್ಲಿಕ್ಕಾಗತ್ತಾ? ಹಾಗೆ ರಾಜ್ಯ ಚೆನ್ನಾಗಿ ನಡಿಬೇಕಾದ್ರೆ 4 ಅಂಗಗಳು ಬೇಕು. ಇವತ್ತಿಗೂ ಅಷ್ಟೇ ನೋಡಿ, ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ, ಶಾಸಕಾಂಗ ಇದೆ. ಇಲ್ಲದ ಅಂಗ ಯಾವುದು? ಧರ್ಮಾಂಗ ಇಲ್ಲ. ಧರ್ಮ ಅನ್ನೋ ಶಬ್ದವೇ ಇಲ್ಲ. ಅಧರ್ಮ ತಾಂಡ ಆಡ್ತಾ ಇತ್ತು, ಯಾರು ಹೇಳೋರಿಲ್ಲ, ಕೇಳೋರು. ಅದು ವೇನನ ಸರ್ಕಾರ. ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಸುಟ್ಟು ಭಸ್ಮ ಮಾಡಿದ್ರು. ಆಗ ತಾಯಿ ಹೋ ಅಂತ ಅತ್ತಾಗ, ನಮಗೆ ಗೊತ್ತು ಎಂಥ ರಾಜನ್ ತರಬೇಕು, ತರ್ತೇವೆ ಅಂಥೇಳಿ ಕೈಯಲ್ಲಿ ನೀರು ಹಾಕಿ ಆ ಬೂದಿಗೆ ಪ್ರೋಕ್ಷಣೆ ಮಾಡಿ ತಮ್ಮ ದಂಡದಿಂದ ಮಥನ ಮಾಡಿದಾಗ ಅಲ್ಲಿ ಬಂದವರೇ ಒಂದು ಜೋಡಿ ಮಿಥುನ ದಂಪತಿಗಳು, ಪೃಥು ಚಕ್ರವರ್ತಿ, ಅರ್ಚಿದೇವಿ ಅಂತ, ಲಕ್ಷ್ಮೀನಾರಾಯಣರ ಸನ್ನಿಧಾನದಿಂದ ಯುಕ್ತರಾದಂಥ ಇಬ್ಬರು ಬಂದಿದ್ದಾರೆ. ಆ ಪೃಥು ಚಕ್ರವರ್ತಿ ಈ ಭೂಮಿಯನ್ನು ಆಳಿದ ಕಾರಣ ಅವನಿಗೆ ಪೃಥ್ವಿ ಅಂತ ಕರೀತಾರೆ. ಈ ಪೃಥ್ವಿಯನ್ನು ಭೂಮಿಯನ್ನಾಗಿ ಮಾಡಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲವನ್ನು ಕರೆದುಕೊಟ್ಟ ಮಹಾನುಭಾವ ಪೃಥು ಚಕ್ರವರ್ತಿ. 99 ರಾಜಸೂಯಾಶ್ವಮೇಧವನ್ನು ಮಾಡಿ ಸನತ್ ಕುಮಾರರಿಂದ ತತ್ವಜ್ಞಾನವನ್ನು ಪಡೆದ ಮಹಾನುಭಾವ ಪೃಥು ಚಕ್ರವರ್ತಿ. ಅವನಿಗೆ ಪ್ರಾಚೀನ ಬರಿಹಿ ಅಂತ ಒಬ್ಬ ಮಗ ಇದ್ದ. ಅವನು ಇಡೀ ಭೂಮಿಯ ಮೇಲೆ ಎಲ್ಲ ಕಡೆ ಯಜ್ಞ ಮಾಡಿದ ಮಹಾನುಭಾವ. ಅವನು ಹೋಮ ಮಾಡಿ ಜಂಬ ಬಂತು. ಒಮ್ಮೆ ನಾರದರು ಬಂದಾಗ ಕೇಳ್ದ, ಇಷ್ಟು ಹೋಮ ಮಾಡಿದ್ದೀನಿ, ಇಷ್ಟು ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟಿದ್ದೀನಿ, ನಾರದರೆ ನೀವು ಊರೆಲ್ಲ ತಿರುಗ್ತಾ ಇರ್ತೀರಿ, ನಮ್ಮ ಹಾಗೆ ಹೋಮ ಮಾಡಿದವ್ರನ್ನ ನೋಡಿದ್ದೀರಾ? ನಮ್ಮ ಹಾಗೆ ದಕ್ಷಿಣೆ ಕೊಟ್ಟವ್ರನ್ನ ನೋಡಿದ್ದೀರಾ ಅಂದ. ಅವರಂದರು, ನಾರದರಿಗೆ ಜಂಬ ಬಂದಿದೆ ಅಂಥೇಳಿ, ನೀ ಬಾ, ನೀನು ಮಾಡಿದ ಕರ್ಮಕ್ಕೆ ನಿನಗೇನು ಫಲ ತೋರಿಸ್ತೇನೆ ಅಂತ ಅವನ ಕಣ್ಣನ್ನು ಉಜ್ಜಿ ಮೇಲೆ ನೋಡು ಅಂದರು. ಆ ಪ್ರಾಚೀನ ಬರಿಹಿ ಅಂದ್ಕೊಂಡ, ನಾನು ಮಾಡಿದ ಹೋಮ ಹವನಕ್ಕೆ ನನಗೆಲ್ಲೋ ಸ್ವರ್ಗದಲ್ಲಿ ರಂಬೆ ಊರ್ವಶಿನ ತೋರಿಸ್ತಾರೆ. ಮೆಲ್ಲಗೆ ಕಣ್ಣು ಬಿಟ್ಟು ನೋಡ್ತಾನೆ, ಇಷ್ಟಿಷ್ಟುದ್ದ ಕತ್ತಿ ಹಿಡ್ಕೊಂಡು ಅಲ್ಲಿ ಜನ ಕ್ಯೂ ನಿಂತಿದ್ರಂತೆ. ಅವರೆಲ್ಲ ಕೇಳ್ತಾ ಇದ್ದಾರೆ, ಎಲ್ಲಿ ಆ ಪ್ರಾಚೀನ ಬರಿಹಿ? ನಾನು ಮೊದಲು ಅವನು ಕತ್ತರಿಸ್ತೀನಿ. ನಾನು ಎಲ್ಲರೂ ಕಾಂಪಿಟೇಷನ್, ಈ ಪ್ರಾಚೀನ ಬರಿಹಿನ ಕತ್ತರಿಸ್ಲಿಕ್ಕೆ ಕಾಂಪಿಟೇಷನ್. ಅವನು ಗಾಬರಿ ಆಯಿತು. ಏನು ನಾರದರೆ, ಏನೇನೋ ತೋರಿಸ್ತಾ ಇದ್ದೀರಿ? ನಾರದರಂದರು, ನೀನು ಪ್ರತಿ ಬಾರಿ ಹೋಮ ಮಾಡುವಾಗ ಎಷ್ಟು ಪ್ರಾಣಿಗಳ ಮಾರಣ ಹೋಮ ಮಾಡಿದ್ದೀಯ? ನೀನು ಭಗವಂತ ಪ್ರೀತನಾಗಲಿ ಅಂತ ಕರ್ಮ ಮಾಡಿಲ್ಲ, ಪ್ರಾಣಿಗಳನ್ನು ತಿನ್ನುವ ಬಯಕೆಯಿಂದ ಮಾಡಿದ್ದೀಯ, ಕಾಮ್ಯ ಕರ್ಮ ಮಾಡಿದ್ದೀಯ. ಅದರ ಪ್ರಾರಬ್ಧ ಇದೆಲ್ಲ. ಮತ್ತೇನು ಮಾಡಬೇಕು ಆಚಾರ್ಯ ಎಂದ. ಭಗವಂತನ ಸ್ಮರಣೆ ಮಾಡು ಅಂಥೇಳಿ ಅವನಿಗೆ
ಒಂದು ಅದ್ಭುತವಾದ ಆಖ್ಯಾನವನ್ನು ಹೇಳಿದ್ದಾರೆ. ಅದೇ ಪುರಂಜನೋಪಾಖ್ಯಾನ ಅಂತ ಚತುರ್ಥ ಸ್ಕಂದದಲ್ಲಿ ಬರ್ತಕ್ಕಂಥದ್ದು. ಅವನಿಗೆ ಪ್ರಾಚೇತಸರು ಅಂತ 10 ಜನ ಮಕ್ಕಳು. ಅವರು ನದಿಯ ಸಮುದ್ರದ ಒಳಗೆ ಕೂತು ತಪಸ್ಸು ಮಾಡಲಿಕ್ಕೆ ಹೋದರು. ಇವರ ಕಥೆಯ ತನಕ 4ನೇ ಸ್ಕಂದದಲ್ಲಿ ವರ್ಣನೆ ಮಾಡಿ 5ನೇ ಸ್ಕಂದದಲ್ಲಿ 5 ಜನ ರಾಜರ ಕಥೆಯನ್ನು ಹೇಳ್ತಾರೆ. ಸ್ವಯಂಭೂ ಮನುವಿನ ದೊಡ್ಡ ಮಗ ಪ್ರಿಯವ್ರತ, ಅವನ ಮಗ ಅಗ್ನಿದ್ರ, ಅವನ ಮಗ ನಾಭಿಗೆ ತುಂಬ ವರ್ಷಗಳ ಕಾಲ ಮಕ್ಕಳಾಗದಿದ್ದಾಗ ಹೋಮ ಮಾಡಿದ. ಅವನ ಯಜ್ಞಕುಂಡದಿಂದ ದೇವರೇ ಬಂದ. ದೇವರು ಕೇಳಿದ, ಏನು ವರ ಬೇಕು? ಋಷಿಗಳು ಹೇಳಿದರು, ನಿನ್ನಂಥ ಮಗ ಬೇಕು ಅಂತ ಇವನು ಯಜ್ಞ ಮಾಡಿದ್ದಾನೆ. ಭಗವಂತ ಹಾಗೇ ಆಗಲಿ ಅಂತ ನಾಭಿ ಮತ್ತು ಮೇರು ದೇವಿಯಲ್ಲಿ ಸ್ವಯಂ ಭಗವಂತ ಅವತಾರ ಮಾಡಿ ಬಂದ. ಅವನಿಗೆ ಋಷಭ ಅಂತ ಕರೆದಿದ್ದಾರೆ. ಋಷಭ ಇಂದ್ರನ ಮಗಳಾದ ಜಯಂತಿಯನ್ನು ಮದುವೆ ಆದ. ಆ ಜಯಂತಿಯಲ್ಲಿ 100 ಜನ ಮಕ್ಕಳಾಗಿದ್ದಾರೆ. ಆ 100 ಜನರಲ್ಲಿ ದೊಡ್ಡವನೇ ಭರತ, ವಾಯುದೇವರ ಜೀವೋತ್ತಮರ ಸನ್ನಿಧಾನದಿಂದ ಯುಕ್ತನಾದ ಮಹಾನುಭಾವ. ಈ ಭೂಭಾಗವನ್ನು ಬಹುವರ್ಷ ಕಾಲ 100 ಕೋಟಿ ವರ್ಷ ಈ ಭೂಭಾಗವನ್ನು ಆಳಿದ ಕಾರಣ ಈ ಭೂಭಾಗಕ್ಕೆ ಅವನ ಹೆಸರು ಬಂತು ಭಾರತ ಅಂತ ಬಂತು. ಅಲ್ಲಿಯವರೆಗೂ ಈ ಭೂಭಾಗಕ್ಕೆ ಅಂಜನಾಭ ಅಂತ ಕರೀತಿದ್ರು. 100 ಕೋಟಿ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಮಹಾನುಭಾವ ವಯಸ್ಸಾದಾಗ ತ್ಯಾಗಮಯ ಜೀವನ ನಡೆಸಬೇಕು. ಭೋಗದಲ್ಲಿ ಸಾವು ಬರಬಾರ್ದು, ತ್ಯಾಗದಿಂದ ಸಾವು ಬರಬೇಕು ಅಂಥೇಳಿ ತನ್ನ ಕೊನೆಗಾಲವನ್ನು ಗಂಡಕಿ ನದಿ ತೀರದಲ್ಲಿ ಪುಲಹರ ಆಶ್ರಮದ ಬಳಿ ಕಳಿಬೇಕು ಅಂತ ಬಂದ. ಎಲ್ಲ ಬಿಟ್ಟು ಬಂದರೂ ಪ್ರಾರಬ್ಧ ಇವನನ್ನು ಬಿಡಲಿಲ್ಲ. ಒಮ್ಮೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ, ಗಾಯತ್ರಿ ಮಾಡ್ದ, 1 ನಿಮಿಷ ಕೂತ. ಅದೇ ಸಂದರ್ಭದಲ್ಲಿ ತುಂಬು ಗರ್ಭಿಣಿ ಒಂದು ಹೆಣ್ಣು ಜಿಂಕೆ ಬಾಯಾರಿಕೆಯಿಂದ ನೀರು ಕುಡಿಬೇಕು ಅಂತ ನದಿಯ ನೀರಿಗೆ ಬಾಯಿ ಹಾಕ್ತು. ಕುಡಲಿಲ್ಲ ಇನ್ನೂ ಅರ್ಧ. ಆ ಸಂದರ್ಭದಲ್ಲಿ ಒಂದು ಮೃಗರಾಜ ಹುಲಿ ಗಟ್ಟಿಯಾಗಿ ಧ್ವನಿ ಮಾಡ್ತು. ಈ ಹೆಣ್ಣು ಜಿಂಕೆ ಮೊದಲೇ ಆ ಪ್ರಾಣಿ ಭಯಗ್ರಸ್ತ ಪ್ರಾಣಿ, ನನ್ನ ಕಥೆ ಮುಗೀತು ಅಂತ ಅಂದ್ಕೊಳ್ತು. ನಾನು ಸತ್ರು ಪರವಾಗಿಲ್ಲ, ನನ್ನ ಹೊಟ್ಟೆಯಲ್ಲಿರೋ ಮಗುಗೆ ಏನಾಗಬಾರ್ದು. ಹಾಗಾದರೆ ಈ ಒಂದು ನದಿಯನ್ನು ದಾಟೋಣ ಅಂತ ವೇಗವಾಗಿ ಒಂದೇ ಜಿಗಿತಕ್ಕೆ ಹಾರಬೇಕು ಅಂತ ಹಾರ್ತು. ಆದರೆ ಆ ಭಯಕ್ಕೆ ಹೊಟ್ಟೆಯಲ್ಲಿದ್ದ ಮರಿ ಜಾರಿ ಹರಿಯುವ ನೀರಿನ ಒಳಗೆ ಬಿದ್ದೋಯ್ತು. ಇದನ್ನು ನೋಡಿದ ಭರತನಿಗೆ ಕರುಣೆ ಬಂತು. ಮರಿಯನ್ನು ಎತ್ತಿದ. ಈ ಮರಿ ಅನಾಥ ಆಗಬಾರ್ದು, ಈಗ ತಾನೇ ಹುಟ್ಟಿದೆ, ಅಮ್ಮನ ಹತ್ರ ಬಿಡೋಣ. ಆ ಮರಿಯನ್ನು ಎತ್ಕೊಂಡು ಆಚೆ ದಂಡೆಗೆ ಬಂದ. ಆದರೆ ಏನಾಗಿತ್ತು, ಆ ದಂಡೆಯ ಬಂಡೆಗೆ ಆ ಜಿಂಕೆಯ ಹಣೆ ಬಡಿದು ಸತ್ತೇ ಹೋಗ್ಬಿಟ್ಟಿತ್ತು. ಅವನು ಅಂದ್ಕೊಂಡ, ನನ್ನ ಜೀವಿತಾವಧಿಯಲ್ಲಿ ಎಷ್ಟು ಜನರನ್ನು ನನ್ನ ಮಕ್ಕಳಂತೆ ಪ್ರಜೆಗಳನ್ನು ನೋಡಿಕೊಂಡವ, ಒಂದು ಜಿಂಕೆ ನೋಡ್ಕೊಳ್ಳೋಕೆ ಬರಲ್ಲ ನನಗೆ ಅಂಥೇಳಿ ತನ್ನ ಆಶ್ರಮಕ್ಕೆ ಜಿಂಕೆನ ತಂದ. ತಾನೇ ಅದರ ಮೇಂಟೈನ್ ಮಾಡ್ತಿದ್ದ. ಬೆಳಗ್ಗೆ ಎದ್ದು ದಿನ ದೇವರ ಪೂಜೆಗೆ ತುಳಸಿ ಹೂವಕ್ಕೆ ಬ್ಯಾಸ್ಕೆಟ್ ತೊಗೊಂಡು ಹೋಗ್ತಿದ್ದ. ಇವತ್ತು ಮತ್ತೆ ಜಿಂಕೆಗೆ 2ನೇ ಬ್ಯಾಸ್ಕೆಟ್, ಅದಕ್ಕೆ ಬೇಕಾದ ಗರ್ಕೆ ಹುಲ್ಲು ಅದೆಲ್ಲ ತರಲಿಕ್ಕೆ ಹೋದ. ಆ ಜಿಂಕೆ ಇಟ್ಕೊಂಡೇ ದೇವರ ಪೂಜೆ ಎಲ್ಲ ಮಾಡ್ತಿದ್ದ. ಪೂಜೆ ಮಾಡುವಾಗೆಲ್ಲ ಜಿಂಕೆದೇ ಯೋಚನೆ. ಯಾಕೆಂದರೆ ಇರೋದು ಕಾಡಲ್ಲಿ, ನೋಡ್ಕೊಳ್ತೀನಿ ಅಂತ ತಂದಿರೋದು ಜಿಂಕೆನ. ಎಲ್ಲಿಯಾದರೂ ವಾಸನೆ ಹಿಡಿದು ಹುಲಿಗಿಲಿ ಬಂದು ಮರಿ ಹಿಡ್ಕೊಂಡು ಹೋಗ್ಬಿಟ್ರೆ ಅವ್ನು ಪೂಜೆ ಮಾಡುವಾಗೆಲ್ಲ ಕೇಶವಾಯ ನಮಃ ಅನ್ನೋದು, ಜಿಂಕೆ ಇದೆಯಾ ಇಲ್ವಾ ನೋಡೋದು, ಆಚಾರ ಬಂದಿದ್ದಾರಾ ಇಲ್ವಾ ನೋಡೋದು, ನಾರಾಯಣಾಯನ್ಮ ಮಾಧವ, ನಂಗೆ 8:30 ತನಕ ಹೇಳ್ಬಿಟ್ಟಿದ್ದಾರೆ, ಮಾಧವಾಯನಮ ಗೋವಿಂದಾಯನ್ಮ ಒಂದೊಂದು ಸತಿ ಹೇಳಿದಾಗಲೂ ಜಿಂಕೆನೇ ನೋಡೋದು. ಆಚಾರ ಟೈಮ್ ನೋಡ್ತಿರ್ತಾರಲ್ಲ, ಅಥವಾ ಕೂತವರೆಲ್ಲ ಆ ಕಡೆ ನೋಡ್ತಿರ್ತಾರಲ್ಲ, ಹಾಗೆ ಅದನ್ನೇ ನೋಡೋದು. ಕಡೆಗೆ ಇದೆಲ್ಲ ಸರಿ ಹೋಗಲ್ಲ ಅಂಥೇಳಿ ಜಿಂಕೆನ ತಂದು ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟ. ಆ ಜಿಂಕೆ ಮೇಲೆ ಒಂದು ಕೈ ಇಟ್ಕೊಂಡೇ ದೇವರಿಗೆ ಲಕ್ಷಾರ್ಚನೆ ಪುಷ್ಪಾರ್ಚನೆ ಎಲ್ಲ. ಆ ಕೈ ಇಟ್ಕೊಂಡು ಆ ಜಿಂಕೆಗೂ ಪ್ರೀತಿ ಬಂದ್ಬಿಡ್ತೀರಿ. ಇವನು ನಿಂತರೆ ಕೂತ್ರೆ ಮಲಗಿದ್ರೆ ಓಡಾಡಿದ್ರೆ ಎಲ್ಲಿ ಹೋದರೂ ಅದು ಬಾಲ ಆಡಿಸ್ಕೊಂಡು ಬಂದೇ ಬಿಡೋದು. ಕಡೆಗೆ ಇವನು ಸಾಯೋ ಕಾಲ ಬಂತು. ಅವನಿಗೆ ಜಿಂಕೆದೇ ಯೋಚನೆ. ಇವನು ಸಾಯೋದು ಇವನಿಗಿಂತೂ ಚೆನ್ನಾಗಿ ಜಿಂಕೆ ಗೊತ್ತಾಯಿತು. ಹೆತ್ತ ಮಕ್ಕಳು ಕಣ್ಣೀರು ಸುರಿಸುವಂತೆ ಇವನು ಮುಂದೆ ಕಣ್ಣೀರು ಹಾಕ್ತಾ ನಿಂತ್ಕೊಂಡು ಬಿಡ್ತೀವಿ, ಇವನು ಸಾಯ್ತಾನಲ್ಲ ಅಂತ. ಅದು ಕಣ್ಣೀರು ಹಾಕೋದು ನೋಡಿ ಆ ಜಿಂಕೆನ ಎತ್ತಿ ತನ್ನ ಎದೆ ಮೇಲೆ ಕೂಡಿಸ್ಕೊಂಡು
ನಾನು ಸತ್ತ ಮೇಲೆ ಯಾರು ನೋಡ್ಕೊಳ್ತಾರೆ ಈ ಜಿಂಕೆನಾ ಅಂತ ಪ್ರಾಣ ಬಿಟ್ಟ. ಸಾಯುವಾಗ ಬಾಯಲ್ಲಿ ಬಂದ ಲಾಸ್ಟ್ ವರ್ಡ್ ಏನು? ಅದಕ್ಕೆ ಮೃಗಶರೀರ ಮವಾಪ, ಮುಂದಿನ ಜನ್ಮದಲ್ಲಿ ಜಿಂಕೆಯಾಗೇ ಹುಟ್ಟುಬಿಟ್ಟ. ಅಲ್ಲ, ದೇವರಿಂದ ಉಪದೇಶ ಪಡೆದ ಮಹಾನುಭಾವ, 100 ಕೋಟಿ ವರ್ಷ ಈ ಭೂಮಿಯನ್ನು ಆಳಿದ ಮಹಾನುಭಾವ, ಅಂತ್ಯಕಾಲದಲ್ಲಿ ಬಹುವರ್ಷ ಗಂಗೆಯಲ್ಲಿ ಸ್ನಾನ ಮಾಡಿದ ಮಹಾನುಭಾವ, ಅಂತ್ಯಕಾಲದಲ್ಲಿ ಪುಲಹರ ಅನುವಾದ ವ್ಯಾಖ್ಯಾನವನ್ನು ಕೇಳಿದ ಮಹಾನುಭಾವ, ಅವನಿಗೆ ಹೀಗಾಗೋದಾದರೆ ಇನ್ನು ನಮ್ಮ ಕಥೆ ಏನು? ಅವನದು ಎಷ್ಟೋ ಓಕೆ, ನಮ್ಮ ಕತೆ ಕೇಳಿದ್ರೆ, ಅದಕ್ಕೆ ನಮ್ಮ ಕತೆ ಭಾಗವತದಲ್ಲಿಲ್ಲ. ಎಲ್ಲ ಕಥೆನೂ ಹಾಕಿದಾರ್ರಿ, ನಮ್ದೊಂದಿಲ್ಲ ನೋಡಿ. ಈ ಫೋನ್ ಡೈರೆಕ್ಟರ್ ನಂಬರ್ ಹುಡುಕದಾಗೆ ನಮ್ಮ ಕತೆ ಎಲ್ಲರೂ 18,000 ಶ್ಲೋಕದಲ್ಲಿ ಒಂದು ಕಡೆ ಇಲ್ಲೇ ಇಲ್ಲ. ಯಾಕೆಂದರೆ ಅವನು ಜಿಂಕೆ ಸಾಕಿದ್ದಾರಿ. ಇವತ್ತು ನಾವು ಯಾರು ಜಿಂಕೆನ ಸಾಕಲ್ಲ. ನಾವು ಸಾಕೋದೇನು? ಇದಕ್ಕಿಂತ ಆಶ್ಚರ್ಯ, ನೀವು ಮುಂದಿನ ಸತಿ ಕರೆದ್ರೆ ಕರೀರಿ, ಬಿಟ್ಟರೆ ಬಿಡಿ. ತಾಯಿನ ಬಿಟ್ಟು ನಾಯಿನ ಇಟ್ಕೊಂಡಿರ್ತಾರೆ. ಆಶ್ಚರ್ಯ. ತಾಯಿಗೆ ಜಾಗ ಇಲ್ಲ, ತಾಯಿ ಬಿಟ್ಬಿಡಿ, ಹೋಲಿ ಹಣೆ ಬರ, ಅಪ್ಪ ಅಮ್ಮ ಅಮ್ಮಗೊಂದು ಒದ್ದಾಕೊಳ್ಳಿ. ಗಾಡ್ಗೆ ಇಲ್ಲ, ಗಾಡ್ ಜಿವೋಡಿ ಅವಂಗಿಲ್ಲ, ಡಾಗ್ಗೆ ಮನೆ ಇದೆ. ಎಷ್ಟೋ ಮನೆಗಳಲ್ಲಿ ದೇವ್ರಿಗೆ ಮನೆ ಇಲ್ಲ ರೀ. ಆ ಡಾಗ್ ಎಂಥ ಮನೆ ಕಟ್ಟಿರ್ತಾರೆ ಅಂದರೆ ಅದ್ಭುತ. ಆ ಡಾಗನ್ನು ಬಿಡೋದೇ ಇಲ್ಲ. ನಿಂತ ಈ ಡಾಗ್ಗಳದು ಏನು ಮಹಿಮಾ ಅಂತೀರಿ? ಅದಕ್ಕೆ ಶರ್ಟ್ ಹಾಕಿ, ಟೋಪಿ ಹಾಕಿ, ಕನ್ನಡಕ ಹಾಕಿ, ಫ್ರಂಟ್ ಸೀಟಲ್ಲಿ ಕೂಡಿಸಿದ್ರೆ ಕಿಟಕಿ ತೆಗೆದು ಹೊರಗೆ ತಲೆ ಹಾಕಿ ನಾಲ್ಗೆನ ಬಿಟ್ಕೊಂಡು ಹಾಗೆ ನಮ್ಮ ಸ್ಟೈಲು ಅಂತ ತೋರಿಸ್ಕೊಂಡು ಹೋಗ್ತಿರುತ್ತೆ. ನಿಮ್ಮ ಅಮ್ಮನಿಗಿಲ್ಲ, ನಿಮ್ಮ ಅಪ್ಪನಿಗಿಲ್ಲ, ನಮಗೆ ನೋಡಿ ಇದು ಅಮ್ಮನ ಕೂಡಿಸ್ಕೊಳ್ಳಲ್ಲ. ಇಷ್ಟು ನಾಯಿಯನ್ನು ಪ್ರೀತಿ ಮಾಡಿ, ಆ ನಾಯಿನೂ ಇವ್ರನ್ನ ಹೀಗೆ ಪ್ರೀತಿ ಮಾಡುತ್ತೆ. ಇವ್ರ ಆಫೀಸ್ಗೆ ಹೋಗುವಾಗ ಮಗ ಬಂದು ಟಾಟಾ ಮಾಡ್ತಾನೋ ಇಲ್ಲೋ, ಆ ನಾಯಿ ಏನು ಬೊಗಳುತ್ತೀರಿ. ಅವ್ರು ಬರೋ ಟೈಮ್ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ, ಬಾಲ ಬಿದ್ದೋಗೋಷ್ಟು ಅಲ್ಲಾಡ್ಸತ್ರಿ. ಇವು ಕರೆದ್ರೂ ಮಗ ಬರಲ್ಲ. ಕೆಲವು ಬಾಲ ಅಲ್ಲಾಡ್ಸಿ ಏನಾರದು ನೆಟ್ಟು ಬೋಲ್ಟ್ ಆಗಿದ್ರೆ ಬಿದ್ದೇ ಹೋಗ್ಬಿಡೋದು. ದೇವರು ಅದನ್ನು ಡಿಟ್ಯಾಚ್ಮೆಂಟ್ ಮಾಡೋಕ್ಕೆ ಬಂದಿಲ್ಲ, ಅಟ್ಯಾಚ್ಮೆಂಟ್ ಮಾಡಿದ್ದಾನೆ, ನಾಯಿ ಬಾಲ ಉಳಿದಿದ್ದು. ಎಷ್ಟು ಪ್ರೀತಿ ಮಾಡುತ್ತೀರಿ. ಇನ್ನೂ ನಿಮಗೆ ಆಶ್ಚರ್ಯದೊಂದು ಕತೆ ಹೇಳ್ತೇನೆ. ಇದು ತುಂಬ ಶೋಚನೀಯ, ಹೀಗೆ ಮಾಡಬಾರ್ದು ಅನ್ಲಿಕ್ಕೆ ಹೇಳುವಂಥದ್ದು. ಕೆಲವರು ನಾಯಿನ ಮೇಯಿಸ್ತಾರೆ. ಹಿಂದಿನ ಕಾಲದಲ್ಲಿ ದನ ಮೇಯಿಸೋದು, ಕರು ಮೇಯಿಸೋದು. ಕೃಷ್ಣ ಹಸು ಮೇಯಿಸ್ದ. ನಾವು ಬೆಳಗ್ಗೆ ನಾಯಿ ಮೇಯಿಸ್ಕೊಂಡು ಹೋಗ್ತೀವಿ. ನಮ್ಮಲ್ಲೆಲ್ಲ ಹಿಂದೆ ಯಾರಾದರೂ ಹಿಂದೆ ಬರ್ತಿದ್ರೆ, ಅವು ಏನ್ರಿ ಅವನು ಒಳ್ಳೆ ನಾಯಿ ಥರ ಹಿಂದೆ ಬರ್ತಾನೆ ಅಂತಿದ್ರು. ಈಗ ನಾಯಿಗೆ ಡೌಟು. ನಾಯಿ ಮುಂದೆ ಹೋಗ್ತಿರುತ್ತೆ, ಓನರ್ ಹಿಂದೆ ಹೋಗ್ತಿರ್ತಾರೆ. ನಾಯಿಗೆ ಡೌಟ್, ನಾನು ನಾಯಿನ, ನನ್ನ ಹಿಂದೆ ಬರ್ತಿರೋ ನಾಯಿನ. ಎಂಥ ಆಶ್ಚರ್ಯ. ಹೀಗೆ ಯಾರು ಮಾಡಿದ್ರು ನಾವು ಮಾಡಬಾರ್ದು. ಯೋಚನೆ ಮಾಡಿ, ಜಿಂಕೆನ ಸಾಕಿದವನಿಗೆ ಜಿಂಕೆ ಜನ್ಮ ಹೋಗಲಿಲ್ಲ. ಎಲ್ಲ ಪ್ರಾಣಿಗಳನ್ನು ನೋಡ್ಕೋಬೇಕ್ರಿ. ನಾಯಿಗೆ ಹಾಕ್ರಿ, ಬೆಕ್ಕಿಗೆ ಹಾಕ್ರಿ, ಎಲ್ಲದಕ್ಕೂ ಹಾಕ್ರಿ. ಭೂತದಯ ಭಗವತ್ ಪ್ರೀತಿ ಆಗತ್ತೆ. ಆದರೆ ಇಷ್ಟು ಅಟ್ಯಾಚ್ಮೆಂಟು ಹೆತ್ತ ಮಕ್ಕಳಲ್ಲೇ ಇಟ್ಕೊಳ್ಬಾರ್ದು ಅಂದಮೇಲೆ ನಾಯಿ ಮೇಲೆ ಎಲ್ಲಿ ಇಟ್ಕೊಳ್ತೀರಿ? ಇಟ್ಕೊಳ್ಬಾರ್ದು. ನಾಯಿ ಅವನು ಜಿಂಕೆ ಅಂದ, ಜಿಂಕೆ ಆದ ಪರವಾಗಿಲ್ಲ ರೀ. ನಾವು ಸಾಯುವಾಗ ಅದನ್ನು ಅಂದು ಅದಾದರೆ ಇಂದಿರಾ ಆಚಾರ್ಯ ಮನುಷ್ಯರಾಗಕ್ಕಿಂತ ಅದಾಗದೇ ಒಳ್ಳೆಯದು ಅನ್ಕೋಬೇಡಿ. ಜಿಂಕೆ ಅಂತ ಸತ್ನಲ್ಲ, ಯಾವ ಜಿಂಕೆ ನೋಡಿ ಸತ್ನೋ ಆ ಜಿಂಕೆ ಆಗಲಿಲ್ಲ, ಇವನು ಬೇರೆ ಜಿಂಕೆ ಆದ. ಹಾಗೆ ನಾವು ಯಾವುದೋ ಪಾಮರಿನ್ನೋ ಆಲ್ಸೇಷನ್ನೋ ನೋಡಿಕೊಂಡು ಸತ್ರೆ ಆಲ್ಸೇಷನ್ ಆಗ್ತೀರಿ ಗ್ಯಾರಂಟಿ ಇಲ್ಲ. ಯಾವ ರೋಡಲ್ಲಿ ಯಾವ ನಾಯಿ ಆಗಿ ಬರ್ತೀವೋ ದೇವರಿಗೆ ಪ್ರೀತಿ. ಮೃಗಶರೀರ ಮವಾಪ. ಆದರೆ ಅವನು ಜಿಂಕೆ ಜನ್ಮದಲ್ಲಿಯೂ ನಾನು ಯಾಕೆ ಜಿಂಕೆ ಆದೆ ಅಂತ ಅವನಿಗೆ ಗೊತ್ತಿತ್ತು. ಯಾಕಂದರೆ ಕೃಷ್ಣಾರ್ಜನ ಪ್ರಸಂಗಾತ್, ಆ ಭಗವಂತನ ಅರ್ಚನೆ ಮಾಡಿದ್ದ. ಅದರಿಂದ ದೇವರು ಅವನ ನೆನಪನ್ನು ಹಾಗೆ ಇಟ್ಟಿದ್ದ. ಅವನಿಗೆ ಗೊತ್ತು ನಾನು ಜಿಂಕೆ ಆಗಿದ್ದು ಯಾಕೆ ಅಂತ. ಹಾಗಾಗಿ ಇಡೀ ಜಿಂಕೆಯಾದಾಗ ಅವನು ಆಹಾರವನ್ನೇ ಸೇವನೆ ಮಾಡಿಲ್ಲಂತೆ. ಗಂಗಾ ನದಿ ಒಳಗೆ ಕಂಠಮಟ್ಟ ಇದ್ದು ತನ್ನ ದೇಹವನ್ನು ತೀರ್ಥೋದಕದಲ್ಲಿ ತ್ಯಾಗ ಮಾಡಿಬಿಟ್ಟ. ಮುಂದಿನ ಜನ್ಮದಲ್ಲಿ ಆಂಗೀರಸ ಗೋತ್ರದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ್ದಾನಂತೆ.
ಅದೇನು ದೊಡ್ಡದು ಅನ್ಬೇಡಿ, ನಾವೀಗ ಆಲ್ರೆಡಿ ಹುಟ್ಟಿದ್ದೀವಿ, ನಮಗೂ ಆಂಗಿರಸ ಗೋತ್ರ ಇದೆ, ಭಾರದ್ವಾಜ ಗೋತ್ರ ಇದೆ. ಇದರರ್ಥ ಹಿಂದಿನ ಜನ್ಮದಲ್ಲಿ ಎಲ್ಲಿ ನಾಯಿ ಆಗಿದ್ವೋ, ಜಿಂಕೆ ಆಗಿದ್ವೋ, ಯಾವ ಊರಿಗೆ ರಾಜ ಆಗಿದ್ವೋ, ಯಾರ್ಯಾರ ಹತ್ರ ಏನೇನು ಕೇಳಿದ್ವೋ, ಯಾರ್ಯಾರು ನಮ್ಮ ಸಲುವಾಗಿ ಸತ್ಕರ್ಮ ಮಾಡಿದ್ದಾರೋ, ಪ್ರಾಚೀನಾರ್ಚೀರ್ಣ ಪುಣ್ಯೋ, ನಮ್ಮ ಹಿರಿಯರು ಮಾಡಿದ ಪುಣ್ಯ ಪ್ರಭಾವದಿಂದ ಇವತ್ತು ದೇವರು ಒಳ್ಳೆ ಜನ್ಮ ಕೊಟ್ಟಿದ್ದಾನ್ರಿ. ಇದಕ್ಕಿಂತ ಸಾಧನೆಗೆ ಇನ್ನು ಒಳ್ಳೆ ಜನ್ಮ ಇಲ್ಲ. ಇಲ್ಲಿ ಸಾಧನೆ ಮಾಡಿದ್ರೆ ಉಂಟು, ಇಲ್ದಿದ್ರೆ ಇಲ್ಲ. ನೋಡೋಣಾಚಾರ್ಯ ಮುಂದಿನ ಜನ್ಮಕ್ಕೆ ಅಲ್ರಿ, ಮುಂದಿನ ಜನ್ಮಕ್ಕೆ ಮ್ಯಾನ್ ಆಗಿ ಬರ್ತೀರಿ ಅಂತ ಯಾರು ಹೇಳಿದ್ ನಿಮಗೆ? ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ, ಯಾರು ನಿಮಗೆ ಗ್ಯಾರಂಟಿ ಕೊಟ್ಟಿಲ್ಲ. ಹಾಗಾಗಿ ಬಂದಾಗ ಸಾಧನ ಮಾಡಿಕೊಳ್ಬೇಕು. ಆಂಗಿರಸ ಗೋತ್ರದ ಬ್ರಾಹ್ಮಣನಾಗಿ ಬಂದಾಗ ಜಡನಂತೆ ವರ್ತನೆ ಮಾಡಿದ್ದಾನೆ, ಮೂಕ ಬದಿರ ಹುಚ್ಚರಂತೆ ವರ್ತನೆ ಮಾಡಿದ್ದಾನೆ. ಯಾರ್ದು ಅಟ್ಯಾಚ್ಮೆಂಟ್ ಬೆಳೆದರೂ ಎಲ್ಲಿ ಕೆಟ್ಟ ಜನ್ಮ ಬರುತ್ತೋ ಅಂಥೇಳಿ ಆ ಜನ್ಮದಲ್ಲಿ ಯಾರ ಸಹವಾಸ ಮಾಡದೆ ಅವನು ಮುಂದೆ ಅವನು 2 ಮಹಿಮಾ ಹೇಳ್ತಾರೆ. ಒಂದು ರಹುಗಣನಿಗೆ ಮಾಡಿದ ಅತ್ಯದ್ಭುತವಾದ ಉಪದೇಶ. ರಹುಗಣನಿಗೆ ಹೇಳ್ತಾನೆ, ನೋಡು ರಾಜ, ಈ ಭೂಮಿಯಲ್ಲಿ ಬರೋರೆಲ್ಲ ಸಾಧನ ಮಾಡಲಿಕ್ಕೆ ಬರ್ತಾರೆ. ಧನ ಹಿಡ್ಕೊಂಡು ಹೋದ್ರೇ ಕಳ್ಳರ ಭಯ, ಸಾಧನ ಹಿಡ್ಕೊಂಡು ಹೋದ್ರೆ 11 ಜನರ ಭಯ ಇದೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಕಳ್ಳರು 5-6 ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ದಾರಿ. ಈ ಮನುಷ್ಯ ಜನ್ಮ ಬಂದಾಗ ಏನೋ ಒಂದಷ್ಟು ಧನ ಸಂಪಾದನೆ ಮಾಡಿ ಸಾಧನವನ್ನು ಹಿಡಿದು ಸಂಸಾರ ಅನ್ನುವ ಕಾಡಿನ ಮಾರ್ಗದಲ್ಲಿ ಭಗವಂತನ ಕಡೆಗೆ ಹೋಗುವಾಗ 11 ಜನ ಕಳ್ಳರು ಅಟ್ಯಾಕ್ ಮಾಡಿ ರಂಗನ ರೂಟಿಂದ ರಾಂಗ್ ರೂಟ್ಗೆ ನಿಮ್ಮನ್ನು ತೊಗೊಂಡು ಹೋಗಿಬಿಡ್ತಾರೆ. ಹಾಗೆ ಹೋಗಬಾರ್ದು ಅಂತಾದರೆ ಈ ಆರ್ ಬಿ ಐಯಿಂದ ದುಡ್ಡು ತೊಗೊಂಡು ಹೋಗಕ್ಕೆ ಬರೋರು ಗನ್ಮೆನ್ ಹಿಡ್ಕೊಂಡು ಬರ್ತಾರಲ್ಲ, ಕೈಯಲ್ಲಿ ಆಯುಧ ಇಟ್ಕೊಂಡಿರ್ತಾರಲ್ಲ, ಹಾಗೆ ಧನ ರಕ್ಷಣೆಗೆ ಆಯುಧ ಬೇಕಾದರೆ ಸಾಧನೆಯ ರಕ್ಷಣೆಗೆ ಜ್ಞಾನದ ಆಯುಧ ಬೇಕು. ಜ್ಞಾನ ಸೀಮಾದಾಯ ತರಾತಿ ಪಾರಂ. ಒಂದು ಕೈಯಲ್ಲಿ ಸಾಧನ ಹಿಡ್ಕೋ, ಒಂದು ಕೈಯಲ್ಲಿ ತತ್ವಜ್ಞಾನದ ಕತ್ತಿಯನ್ನು ಹಿಡಿದು ಈ ಸಂಸಾರ ಅನ್ನುವ ಗುಂಡಾರಣ್ಯದಲ್ಲಿ ಸಂಚಾರ ಮಾಡಿ ಕಂಸಾರಿಯಾದ ಕೃಷ್ಣನನ್ನ ಸೇರು ರಾಜ ಅಂತ ರಹುಗಣನಿಗೆ ಜಡಭರತ ಮಾಡಿದ ಅತ್ಯದ್ಭುತವಾದ ಉಪದೇಶ ಭಾಗವತದ ಪಂಚಮ ಸ್ಕಂದದಲ್ಲಿ ಬಂದಿದೆ. ಇದೇ ಸ್ಕಂದದಲ್ಲಿ ಖಗೋಳದ ವರ್ಣನೆ, ಭೂಗೋಳದ ವರ್ಣನೆಯನ್ನು ಮಾಡಿದ್ದಾರೆ. ಆ ಪರೀಕ್ಷೆತ ಕೇಳ್ತಾನೆ, ಆಚಾರ್ಯ ಎಲ್ಲ ಹೇಳಿದ್ರಿ, ಈ ನರ್ಕ ಅಂತಿದೆಯಂತಲ್ಲ, ಅದು ಎಲ್ಲಿದೆ ಅಂತ. ಸುಮ್ಮನೆ ಇರಬಾರ್ದೆ, ಇವನು ಹೋಗ್ಲಾರದ ಅಡ್ರೆಸ್ ತೊಗೊಂಡು ಏನು ಮಾಡ್ಬೇಕ್ರಿ? ಅವನಿಗೋಸ್ಕರ ಅಲ್ಲ, ಹೋಗೋ ನಮಗೆ ಕೇಳಿ ಆದರೂ ಹೋಗದೆ ಇರೋ ಬುದ್ಧಿ ಬರಲಿ ಅಂತೇಳಿ ಆ ನರಕದ ಬಗ್ಗೆ ಕೇಳಿದಾಗ, ಈ ಭೂಮಿಯ ಮೇಲೂ ಅಲ್ಲ ಕೆಳಗೂ ಅಲ್ಲ, ಅಂತರಾಳದ ಒಳಗೆ 84,000 ಯೋಜನ ದೂರದಲ್ಲಿ ಇರುವಂಥದ್ದು ಸಂಯಮನೀಪುರ. ಅದರ ಒಡೆಯ ಯಮ. ಅಲ್ಲಿ 84 ಲಕ್ಷ ಬ್ರಾಂಚಸ್ ಇದೆಯಂತೆ ನರಕಗಳು. ಅದರಲ್ಲಿ 21 ಮಹಾನರಕಗಳಿದೆಯಂತೆ. ಆ 21 ಮಹಾನರಕಗಳ ವರ್ಣನೆ ಮಾಡಿ ಈ ನರಕಕ್ಕೆ ಯಾವ್ಯಾವ ಕರ್ಮ ಮಾಡಿದವರು ಹೋಗ್ತಾರೆ ಅನ್ನೋದನ್ನು ಹೇಳಿದ್ದನ್ನು ಕೇಳಿ ಪರೀಕ್ಷಿತ ನಡುಗ್ಲಿಕ್ಕೆ ಶುರು ಮಾಡ್ದ. ಮೈಕೈಯೆಲ್ಲ ನಡುಗ್ಲಿಕ್ಕೆ ಶುರುವಾಯಿತು. ಕಡೆಗೆ ಅವನು ಕೇಳ್ದ, ಸ್ವಾಮಿ, ಈ ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗಲೇಬೇಕಾ? ಪಾಪ ಮಾಡಿಯೂ ನರಕಕ್ಕೆ ಹೋಗದೇ ಇರಲಿಕ್ಕೆ ಏನಾದರೂ ಉಪಾಯ ಇದೆಯಾ? ಇದು ಅವನ ಸಲುವಾಗಿ ಕೇಳಿದ್ದಲ್ಲ, ನಾವೇ ತುಂಬ ಪಾಪ. ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು, ಪರಮ ಪಾಪಿಷ್ಟ ನಾನು. ಪಾಪ ಮಾಡಿಯೂ ನರಕಕ್ಕೆ ಹೋಗಬಾರ್ದು ಅಂತ ಯಾವುದಾದ್ರೂ ಉಪಾಯ ಇದ್ದರೆ ಹೇಳಿ ಎಂದಾಗ, ಭಗವಂತನ ನಾಮ ಸಂಕೀರ್ತನೆಯ ದೊಡ್ಡ ಉಪಾಯ. ಜೀವನದಲ್ಲಿ ಮಾಡುವ ಎಲ್ಲ ಪಾಪಗಳ ಪರಿಹಾರಕ್ಕೆ ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರ್ಯ ನತೇ ಯಮಂ ಪಾಶ ಮೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತ. ಒಂದು ಬಾರಿ ದಾಸರಂತಾರೆ, ಒಂದು ಬಾರಿ ಸ್ಮರಣೆ ಸಾಲದೆ, ಸಕ್ರನ್ ಒಂದೇ ಒಂದು ಸತಿ ಸಾಕಂತೆ. ಒಂದೇ ಒಂದು ಸತಿ ನಾವು ಬೇಕಾದ ಸತಿ ಮಾಡಿದ್ದೀವಿ ಆಚಾರ್ಯ. ಆ ಥರ ಅಲ್ಲ ರೀ. ದೇವರ ಕತೆ ಕೇಳ್ತಾ ಕೇಳ್ತಾ ನಮ್ಮ ಮನಸ್ಸು ದೇವರ ಕಥೆಯಿಂದ ಭಾರವಾಗಿ ಆ ಭಗವಂತನಲ್ಲಿ ಮನಸ್ಸು ನಿಲ್ಲಬೇಕಂತೆ, ಬಗ್ಬೇಕಂತೆ, ಭಾರವಾಗಿ ಬಗ್ಬೇಕಂತೆ ಮನಸ್ಸು. ನಮಗೆ ಬಗ್ಗತ್ತೆ, ಭಾರವಾಗಿ ಅಲ್ಲ, ಬೋರಾಗಿ ಬಗ್ಬಿಡುತ್ತೆ. ಬೋರ್ ಆಗಬಾರ್ದು.
ಭಾರವಾಗಬೇಕು. ಭಾರವಾಗಿ ಭಗವಂತನಲ್ಲಿ ಶರಣಾಗತರಾದ್ರಿ ಅಂತಾದರೆ ಅಲ್ಲಿಯ ತನಕ ಮಾಡಿದೆ ಎಲ್ಲ ತಪ್ಪುಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಒಂದೇ ನಾಮ ಸಾಕಂತೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲಯಂ ರಜತಿ. ನಿಮ್ಮ ಮನೆ ಮುಂದೆ ಒಂದು ಮರ ಇದೆ ಅಂತ ತಿಳ್ಕೊಳ್ಳಿ. ಮರದ ಮೇಲೆ ತುಂಬ ಕಾಗೆಗಳು ಕೂತಿದೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಭಯ. ಕಾಗೆ ಎಲ್ಲರೂ ಮನೆಗೆ ಬಂದುಬಿಟ್ರೆ ಏನು ಮಾಡಬೇಕು? ಅದಕ್ಕೆ ಏನು ಮಾಡ್ತೀರಿ? ಓಡಿಸ್ಬೇಕು. ಅದಕ್ಕೆ ಕಾಗೆಗಳನ್ನು ಎಣಿಸಿಕೊಂಡು ಅಷ್ಟು ಕಲ್ಲು ಎಸಿಬೇಕಾದ್ದಿಲ್ಲ. ಒಂದು ಕಲ್ಲು ಎಸೆದ್ರೆ ಸಾಕು, ಮರದಲ್ಲಿರುವ ಕಾಗೆಗಳು ಎಲ್ಲ ಹಾರೋಗುತ್ತಲ್ಲ. ಹಾಗೆ ದೇಹ ಅನ್ನುವ ಈ ವೃಕ್ಷದಲ್ಲಿ ಮೈ ಮನಸ್ಸು ಮಾತಿಗೆ ಅಂಟಿದ ಕಪ್ಪು ಬಣ್ಣದ ಪಾಪಗಳೆಂಬ ಕಾಗೆಗಳು ಎಷ್ಟೇ ಕೂತಿದ್ರು ಒಮ್ಮೆ ಕೃಷ್ಣ ಅಂತಂದ್ರಿ ಎಲ್ಲ ಕಾಗೆಗಳು ಪಾಪಗಳು ಹಾರುವಂತೆ ಪಾಪಗಳು ಹೋಗುತ್ತೆ. ಆ ಪಾಪಗಳನ್ನು ಎಣಿಸಿಕೊಂಡು ಭಗವಂತನ ನಾಮಸ್ಮರಣೆ ಮಾಡೋದು ಬೇಡ. ಒಮ್ಮೆ ಮಾಡಿದರೆ ಸಾಕು. ಯಮನನ್ನಾಗಲಿ ಯಮದೂತರನ್ನಾಗಲಿ ಅವ ಎಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ನಿಂಗೊಂದು ಕತೆ ಹೇಳ್ತೇನೆ. ಈಗ ಟೈಮ್ ಆಗಿದೆ, ನಾಳೆ ಹೇಳ್ತೇನೆ ಅಂತಾರೆ. ಅದೇ ಅಜಾಮಿಳನ ಕತೆ 6ನೇ ಸ್ಕಂದದಲ್ಲಿ ಬಂದದ್ದು. ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. देवाक पांय पडणू आचार्यांक पांय पडणू आमगेले सोम्याल आशीर्वाद घेवन उपास म्हळ्यार तवळ इतली जेन्ना नाशिल्ली ती ताजे खातीर पांयच आमगेले एक दिपाराधने विशय उपास सांगतार आसा. पांय संजवळा विशेष दिपाराधने सांगा. पुराय जाणांनी जलतिल्ली वग्गेवका पांय आनी पांय संजे दोनी चेडूं आशुतोष आनीक अर्जुन म्हणून दोग जाण चेडूवाल भजन पांय. तशें हांव तांगेलें भजन आसा. मागीर विष्णू सहस्रनाम आनी एज युजल आसा. 5:15 भितर पुराय येयती. आनी व्हरलेलें सांगाती आनी दिपालंकार मस्त विशेष आमगेले पायी 33 दीव वैर जळयता ती सकल रंगोले निघालून बारी चंद करता ती पायी. एकादशीचे पर्व कालारी हे एक व्हड कार्यक्रम दवरला. हक्का मस्त जनांनी येवका म्हण निमगून घेता. आतां सप्तदिनांचे भागवत सप्ताहाचे सेवादार वामनाचार्यानी फॅमिली आनी आयची एक दिसे सेवेदार श्रीनिवास मल्ल्या आनी कुटुंब आनी कामाक्षी फुड्डाचे भरत नायक आनी कुटुंब तांणी मुखार येवका. आनी आमगेले नागराज प्रभमामन पैरी तांगेले सेव आशिल्ली तेदू सेन आशिल्ली तांणी आज मुखार येवन प्रसाद घेवका म्हण निमगून घेता. हंगा हे मंत्राक्षत घेतले आनी घेवेता न्ही जाल्यार तशें सायडा वचून म्हळ्यार दूर दूर वतले जाय जाल्यार पांय जाल्यार घेवेता. तशें आज हे आरती जाता ಊಟ येते सुरेख ಊಟ नाका आता एक ಬೇಜಾರು म्हळ्यार इतले दिवस आमकां ಪ್ರವಚನ ತುಂಬಾ ದಿನ ಕೇಳಲಿಕ್ಕಿದೆ ಅಂತ ಇತ್ತು 7 ದಿನ. ಈಗ ಅರ್ಧಕ್ಕಿಂತ ಜಾಸ್ತಿ ಆಗಿ ಹೋಯ್ತು. 4 ದಿನ ಆಗಿ ಹೋಯ್ತು. ಇನ್ನು ಉಳಿದಿದ್ದು 3 ದಿನ ಅಂತ ಸ್ವಲ್ಪ ಬೇಜಾರು. ಹೌದಾ? ಸರಿ, ಗೊತ್ತಿರಲಿಲ್ಲ. तसे आज ಸ್ವಲ್ಪ म्हळ्यार 2 दीस तांणी कैकी 4-5 कडेन प्रवचन करून येता ती. तशें हांव ಸ್ವಲ್ಪ लेट जालेले का आज ते 3 दिसा वांटेच पुरा तुमकां सांगला. आनी इतली लायक कोण सांगता की आतां आमगेले एक आत्ताची परिस्थितीक त्या काणयेचे लिंक कोण सांगतना आमकां चड लायक जाता. प्लस तांतू ಸ್ವಲ್ಪ हास्य म्हळ्यार पुराय जाणांक एक नमूने सिरियस आसल्या पेक्षा ಸ್ವಲ್ಪ हास्य असल्यार एक नमूने मनाक खुश जाता. आणि तांची नीती संदेश प्रत्येक काणीन तू कसा तत्व आसा प्रत्येक सांगला तांणी तांकां आमगेले पुराय जनाल तर्फेन धन्यवाद.
சம்பளமே பத்த மாட்டேங்குதுங்க. சைட்ல ஏதாவது ஒரு இன்கம் வந்தா சூப்பரா இருக்கும்னு நினைக்கிறீங்களா?